ಎಸ್ ನಮಸ್ಕಾರ ವೀಕ್ಷಕರೇ, ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ನಾನು ಆದಿತ್ಯ. ಎಸ್ ವೀಕ್ಷಕರೇ, ಇವತ್ತು ಫೆಬ್ರವರಿ 14. ಮೋಸ್ಟ್ ಆಗಿ ಎಲ್ಲ ಒಂದು ಪ್ರೇಮಿಗಳಿಗೆ ಇದೊಂದು ಹಬ್ಬದ ವಾತಾವರಣ ಅಂತ ಹೇಳ್ತಾ ಹೋಗ್ಬೋದು. ದೇಶದೆಲ್ಲೆಡೆ ಅಥವಾ ಒಂದು ವಿಶ್ವದಾದ್ಯಂತ ಈ ಒಂದು ದಿನವನ್ನು ವ್ಯಾಲೆಂಟೈನ್ಸ್ ಡೇ ಅಂತ ಆಚರಿಸುವಂಥದ್ದು. ಕೆಲವರಿಗೆ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸಲು ಇದೊಂದು ಸುದಿನ, ಇನ್ನು ಕೆಲವರಿಗೆ ತಮ್ಮ ಪ್ರೀತಿಯನ್ನು ಹಂಚಲು ಇದೊಂದು ಸುದಿನ ಅಂತ ಹೇಳ್ತಾ ಹೋಗ್ಬೋದು. ಇದರ ಮಧ್ಯೆಯಲ್ಲಿ ಈ ಒಂದು ಪದ್ಧತಿ, ಈ ಒಂದು ಆಚರಣೆ ನಮ್ಮ ಒಂದು ಸಂಸ್ಕೃತಿಗೆ ವಿರುದ್ಧವಾಗಿರುವಂಥದ್ದು. ಈ ಆಚರಣೆ ಬೇಕಾ? ಇದರ ಒಂದು ನಿಲುವು ಬೇಕಾ? ಈ ಆಚರಣೆ ಬೇಕಾಗಿದ್ದರೆ ಇದಕ್ಕೆ ಸೂಕ್ತ ಕಾರಣಗಳು ಏನು? ಈ ಆಚರಣೆ ಬೇಡ ಅಂತ ಆದರೆ ಇದಕ್ಕೆ ಇರುವಂತಹ ವಿರೋಧಗಳು ಏನು? ಇದರ ಕುರಿತಾಗಿ ನಾವು ಇವತ್ತು ಚರ್ಚೆಯನ್ನು ಮಾಡೋದಕ್ಕೆ ಇದ್ದೇವೆ. ಇದೇ ಇವತ್ತಿನ ವಿಶೇಷ, ಬೇಕಾ ವ್ಯಾಲೆಂಟೈನ್ಸ್ ಡೇ. ಹಾಗೂ ನೀವು ಕೂಡ ನಿಮ್ಮ ಅಭಿಪ್ರಾಯವನ್ನು ಇದಕ್ಕೆ ಕರೆ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದಾಗಿದೆ. ಮೊದಲಾಗಿ ನಮ್ಮ ಅತಿಥಿಗಳನ್ನು ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಮೊದಲಾಗಿ ಭಾರ್ಗವ್ ಹಾಗೂ ಮಂಜುನಾಥ್ ಇಬ್ಬರು ನಮ್ಮ ಅತಿಥಿಗಳಾಗಿ ಇವತ್ತು ಆಗಮಿಸಿರುವಂಥದ್ದು. ಇಬ್ಬರನ್ನು ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಎಸ್ ಭಾರ್ಗವ್ ಅವರೇ, ಇವತ್ತು ಪ್ರೇಮಿಗಳ ದಿನ ಅನ್ನುವಂಥದ್ದು. ವಿಶ್ವದಾದ್ಯಂತ ಒಂದು ಪ್ರೇಮಿಗಳು ಏನಿದ್ದಾರೆ ಸಂಭ್ರಮದಿಂದ ಈ ದಿನಕ್ಕಾಗಿ ಕಾಯ್ತಾ ಇರ್ತಾರೆ ಅಂತ ಹೇಳ್ತಾ ಹೋಗ್ಬೋದು. ಇದರ ಮಧ್ಯೆಯಲ್ಲೇ ಕೆಲವು ಕಡೆ ಈ ಒಂದು ಪ್ರೇಮಿಗಳ ದಿನ ಅನ್ನುವಂಥದ್ದು ಏನಿದೆ, ಇದಕ್ಕೆ ವಿರೋಧಗಳು ಕೂಡ ಸಾಕಷ್ಟು ಇರುವಂಥದ್ದು. ಇದರ ಬಗ್ಗೆ ಏನು ಹೇಳ್ತೀರಾ? ನಾವು ಮೊದಲು ಭಾರತದ ಇತಿಹಾಸ, ಭಾರತದ ಈ ಹಬ್ಬಗಳನ್ನ ನಾವೇನು ಆಚರಿಸ್ತೀವಿ ಅದರ ಹಿನ್ನೆಲೆಗಳನ್ನು ನಾವು ಹುಡುಕ್ತಾ ಹೋದರೆ, ನಾವು ದೀಪಾವಳಿಯಿಂದ ತಗೊಳ್ಳಿ. ನರಕಾಸುರನನ್ನು ಶ್ರೀಕೃಷ್ಣ ಕೊಲ್ತಾನೆ. ಅದರ ಸಂಭ್ರಮಾಚರಣೆಗೆ ಅಥವಾ ಅದರ ಉತ್ಸವಾಚರಣೆಗೆ ನಾವೇನು ಮಾಡ್ತೀವಿ, ಅದು ದೀಪಾವಳಿ. ಆ ಥರ ಪ್ರತಿಯೊಂದು ಹಬ್ಬಕ್ಕೂ ಅದರದೇ ಆದಂಥ ವೈಶಿಷ್ಟ್ಯತೆ ಇದೆ ಮತ್ತು ಬೇರೆ ಬೇರೆ ಕಾರಣಗಳಿದೆ. ನಾವು ವ್ಯಾಲೆಂಟೈನ್ಸ್ ಡೇ, ಮದರ್ಸ್ ಡೇ, ಫಾದರ್ಸ್ ಡೇ ಇದೇನೇ ತಗೊಳ್ಳಿ, ಇದಕ್ಕೆ ಯಾವುದರಲ್ಲೂ ನಮ್ಮ ಭಾರತ ಸಂಸ್ಕೃತಿಯಲ್ಲಿ ಯಾವುದೇ ನಿಲುವಿಲ್ಲ. ಯಾಕೆ ಅಂತಂದರೆ, ನಾವು ನಮ್ಗೆ ಇಷ್ಟವಾದವ್ರನ್ನ ಪ್ರೀತಿಸೋಕ್ಕಾಗಿರ್ಬೋದು, ಅವ್ರಿಗೆ ನಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸೋದಿರ್ಬೋದು, ಇದು ಒಂದು ದಿನಕ್ಕೆ ಸೀಮಿತ ಆಗಿರೋದಲ್ಲ. ನಮ್ಮ ಇಡೀ ಜೀವನದ ಉದ್ದಕ್ಕೂ ನಾವು ಬದುಕಿರೋಷ್ಟು ದಿನ ಅವ್ರಿಗೆ ಪ್ರೀತಿನ ನಾವು ಕೊಡ್ತಾನೆ ಇರಬೇಕು. ಅವರು ನಮಗೆ ಏನು ಕೊಟ್ಟಿದ್ದಾರೆ ಅದನ್ನು ವಾಪಸ್ ಕೊಡ್ತಾನೆ ಇರಬೇಕು, ಕೃತಜ್ಞತೆಯನ್ನು ಸಲ್ಲಿಸ್ತಾನೆ ಇರಬೇಕು. ಅದಕ್ಕಾಗಿ ನಾವು ಈ ವ್ಯಾಲೆಂಟೈನ್ಸ್ ಡೇ ಅನ್ನೋದನ್ನು ನಾವು ಬರೀ ಒಂದು ದಿನಕ್ಕೆ ಸೀಮಿತ ಪಡಿಸ್ಕೊಂಡು ನಾವು ರಿಸ್ಟ್ರಿಕ್ಟ್ ಮಾಡ್ಕೋಬಾರ್ದು ಅಂತ ನಾನು ಹೇಳ್ತೀನಿ. ಎಸ್ ಮಂಜುನಾಥ್ ಅವರೇ, ನಿಮ್ಮ ಪ್ರಕಾರ ಇವತ್ತು ವ್ಯಾಲೆಂಟೈನ್ಸ್ ಡೇ ಅನ್ನುವಂಥದ್ದು ಪ್ರೇಮಿಗಳ ದಿನಾಚರಣೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಸರ್, ಹೇಳುವುದಾದರೆ ಇದು ಮೊದಲು ವ್ಯಾಲೆಂಟೈನ್ಸ್ ಡೇ ಅನ್ನುವಂಥದ್ದು ಮೊದಲು ಅಮೆರಿಕ ಮತ್ತು ಇಂಗ್ಲೆಂಡ್ಗಳಲ್ಲಿ ಇದ್ದಂಥದ್ದು. ಯಾವುದೇ ದೇಶಕ್ಕೆ ಇದರ ಬಗ್ಗೆ ಯಾವುದೇ ಅರಿವಿರಲಿಲ್ಲ. ಸೈಂಟ್ ವ್ಯಾಲೆಂಟೈನ್ ಅನ್ನುವಂಥವನು ಒಂದು ಕ್ಯಾಲಿಡಸ್ ಎಂಬ ಒಬ್ಬ ರಾಜನ ಆಸ್ಥಾನದಲ್ಲಿ ಇರ್ತಕ್ಕಂಥ ಒಬ್ಬ ನೌಕರನಾಗಿದ್ದ. ಆ ಟೈಮಲ್ಲಿ ಏನಾಗಿತ್ತಂದರೆ, ಈ ರಾಜ ಕ್ಯಾಲಿಡಸ್ ಅನ್ನುವಂಥದ್ದನ್ನು ಪ್ರೀತಿ ಮಾಡುವಂಥವ್ರನ್ನ ದೂರ ಮಾಡಿ ಅವರಿಗೆ ಫೋರ್ಸ್ಫುಲಿಯಾಗಿ ಮದುವೆ ಮಾಡಿಸ್ತಾ ಇದ್ದ. ಇದನ್ನು ಖಂಡಿಸಿ ರಾಜನಿಗೆ ಗೊತ್ತಿಲ್ಲದ ಹಾಗೆ ವ್ಯಾಲೆಂಟೈನ್ ಅನ್ನುವಂಥವನು ಈ ಪ್ರೀತಿ ಮಾಡುವವರನ್ನು ಒಂದು ಮಾಡಿ ಅವರನ್ನು ಮದುವೆ ಮಾಡಿಸ್ತಾ ಇದ್ದ. ಈ ವಿಷಯ ಕ್ಯಾಲಿಡಸ್ ಎಂಬ ರಾಜನಿಗೆ ಗೊತ್ತಾದಾಗ ವ್ಯಾಲೆಂಟೈನ್ಸನ್ನು ಏನು ಮಾಡ್ತಾರಂದರೆ ಫೆಬ್ರವರಿ 14ಗೆ ಗಲ್ಲಿಗೇರಿಸ್ಲಿಕ್ಕೆ ಆಗ್ತದೆ. ಈ ಕಾರಣದಿಂದಾಗಿ ಪ್ರೇಮಿಗಳ ದಿನಾಚರಣೆ ಅಂತ, ಅಂದರೆ ಪ್ರೇಮಿಗಳಿಗೆ ಒಂದು ಪ್ರೋತ್ಸಾಹ ನೀಡಿದಂಥ, ಅವರಿಗೆ ಉತ್ತೇಜನ ಅಂತ ಈ ವ್ಯಾಲೆಂಟೈನ್ ಎಂಬ ಹೆಸರನ್ನು ವ್ಯಾಲೆಂಟೈನ್ಸ್ ಡೇ ಅಂತ ಆಚರಿಸ್ಲಿಕ್ಕೆ ಆಗ್ತಿತ್ತು. ಇದು ಮೊದಲು ಅಮೆರಿಕ ಮತ್ತು ಇಂಗ್ಲೆಂಡಲ್ಲಿ ಮಾತ್ರ ಇದ್ದದ್ದು. ಆಮೇಲೆ ಇದು ಜಗತ್ತಿಗೆ ಪಸರಿಸ್ತಾ ಈಗ ಭಾರತಕ್ಕೂ ಬಂದಿದೆ. ಭಾರತೀಯ ಸಂಸ್ಕೃತಿ ಅಂದರೆ ಉತ್ತಮವಾದ ಸಂಸ್ಕೃತಿ, ವಿಶ್ವದಲ್ಲೇ ಉತ್ತಮವಾದ ಸಂಸ್ಕೃತಿ. ಈಗ ನಮ್ಮ ಜನರು ಏನು ಮಾಡ್ತಾ ಇದ್ದಾರೆ ಅಂದರೆ, ನಮ್ಮ ಸಂಸ್ಕೃತಿಯನ್ನು ಮರೆತು ಪಾಶ್ಚಿಮಾತ್ಯ ಸಂಸ್ಕೃತಿಗಳಿಗೆ ಎಡೆಬಿಡದೆ ಹೋಗ್ತಾ ಇದ್ದಾರೆ. ಅವರು ವಿದೇಶದ ಜನಗಳು ಏನಾಗ್ತಾ ಇದ್ದಾರೆ ಅಂದರೆ, ನಮ್ಮ ಭಾರತ ಸಂಸ್ಕೃತಿಯನ್ನು ಓಲೈಸಿಕೊಳ್ಳೋದಕ್ಕೋಸ್ಕರ ಇಲ್ಲಿಗೆ ಬರ್ತಾ ಇದ್ದಾರೆ. ಈ ರೀತಿಯಾಗಿ ಪ್ರೇಮಿಗಳ ದಿನವಂಥದ್ದು ಬರೀ ಒಂದು ಗಂಡು ಹೆಣ್ಣಿಗೆ ಮಾತ್ರ ಪರಸ್ಪರವಾಗಿ ವ್ಯಕ್ತವಾಗುವಂಥದ್ದಲ್ಲ, ಅದು ಎಲ್ಲರಿಗೂ ಆಗಿರ್ಬೋದು. ಒಂದು ಶಿಷ್ಯ ಗುರುವಿಗೆ ಆಗಿರ್ಬೋದು, ಅಥವಾ ಒಬ್ಬ ಮಾಲೀಕ ನೌಕರನೊಂದಿಗೆ ಆಗಿರ್ಬೋದು, ಅಥವಾ ಒಬ್ಬ ಅಧಿಕಾರಿ ತನ್ನ ಕೆಳಮಟ್ಟದಂಥ ಅಧಿಕಾರಿಗೆ ಪ್ರೀತಿಯನ್ನು ತೋರಿಸ್ತಾ ಇರಬಹುವಂಥದ್ದು ಆಗಿರ್ಬೋದು, ಹಿರಿಯರು ಮಕ್ಕಳಿಗೆ ಆಗಿರ್ಬೋದು. ಇದು ಪ್ರೇಮಿಗಳ ದಿನ ಅನ್ನುವಂಥದ್ದು ಎಲ್ಲರೂ ಪ್ರೀತಿ ತೋರಿಸ್ಬೋದಲ್ಲ. ಈಗ ಒಂದು ಪ್ರಾಣಿಯಾಗಿರಲಿ, ಒಬ್ಬ ಮನುಷ್ಯರ ನಡುವೆ ಅಥವಾ ಒಂದು ಪ್ರಾಣಿಯ ನಡುವೆ ಪ್ರೀತಿ ಅನ್ನೋದು ಇದ್ದೇ ಇರ್ತದೆ. ಇಡೀ ವಿಶ್ವದಲ್ಲಿ ಒಂದು ಉತ್ತಮ ಅಂತ ಒಂದು ಗಟ್ಟಿಯಾದ ಬಾಂಡ್ ಅಂದರೆ ಪ್ರೀತಿ. ಈಗ ಪ್ರೇಮಿಗಳ ದಿನ ಅಂದರೆ ಒಂದೇ ದಿನ, ಭಾರ್ಗವ್ ಅವರು ಹೇಳಿದಾಗೆ ನಾವು ಒಂದೇ ದಿನ ಆಚರಿಸ್ಬೇಕಂತಿಲ್ಲ, ಅದನ್ನು ಪ್ರತಿದಿನ ನಾವು ವ್ಯಕ್ತಪಡಿಸ್ತಾ ಹೋಗ್ಬೋದು. ಸೊ ಇದರ ನಿಲುವು ಅನ್ನುವಂಥದ್ದು ಏನಿದೆ, ಇದು ಸ್ಪಷ್ಟವಾಗಿ ಇನ್ನೂ ಸರಿಯಾದ ರೀತಿಯಲ್ಲಿ ಅರ್ಥ ಆಗಬೇಕು ಅನ್ನುವಂಥದ್ದು. ಒಂದು ಕರೆ ಇದೆ, ಕರೆಯನ್ನು ಸ್ವೀಕರಿಸೋಣ. ನಮಸ್ತೆ. ನಮಸ್ತೆ ನಮಸ್ತೆ ಸರ್, ನಿಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ರೋಹನ್, ಉಡುಪಿಯಿಂದ. ಎಸ್, ಇವತ್ತು ವ್ಯಾಲೆಂಟೈನ್ಸ್ ಡೇ ಅನ್ನುವಂಥ ಒಂದು ವಿಚಾರದ ಮೇಲೆ ನಾವು ಚರ್ಚೆಯನ್ನು ಮಾಡ್ತಾ ಇರುವಂಥದ್ದು. ಇದು ಬೇಕಾ ಬೇಡವಾ ಅನ್ನುವಂಥದ್ದರ ಕುರಿತಾಗಿ ನಾವು ಚರ್ಚೆಯನ್ನು ಮಾಡ್ತಾ ಇದ್ದೇವೆ. ಇದರ ಬಗ್ಗೆ ಏನು ಹೇಳ್ತೀರಾ? ಇದನ್ನ ವಿರೋಧ ಮಾಡ್ತೀನಿ. ಯಾಕಂದ್ರೆ ಪ್ರೀತಿ ಅನ್ನೋದು ಮನಸ್ಸಲ್ಲಿ ಹುಟ್ಟೋದು. ಇದನ್ ಬಿಟ್ಟು ಪಾರ್ಕು ಅದು ಇದು ಅಂತ ಸುತ್ತಬಾರ್ದು. ಇದೊಂದು
ಆಡಂಬರ ಮಾಡುವಂತದ್ದು. ಅಂದ್ರೆ 4 ಜನರಿಗೆ ತೋರಿಸ್ಬೇಕು ನಾವೆಂತ ರಿಚ್ಚು ಹಾಗೆ ಹೀಗೆ ಅಂತ ಹೋಟೆಲ್ ಹೋಗಿ ಸೇರ್ಕೊಂಡು ಒಂಥರ ಸೆಲ್ಫಿ ಗಿಲ್ಫಿ ಇಂಥದ್ದೆಲ್ಲ ಮಾಡೋದೆಲ್ಲ ಅದೊಂಥರ ಆಡಂಬರ. ವ್ಯಾಲೆಂಟೈನ್ಸ್ ಡೇ ವಿರೋಧ ಮಾಡ್ತೀನಿ. ಇದು ಪಾಶ್ಚಿಮಾತ್ಯ ಸಂಸ್ಕೃತಿ, ನಮ್ ಸಂಸ್ಕೃತಿ ಅಲ್ಲ. ಮೊದ್ಲು ಇದು ಬ್ರಿಟಿಷರ್ ಸ್ಟಾರ್ಟ್ ಮಾಡಿದ್ದು, ನಂತರ ಹಿಂದೂ ಭಾರತಕ್ಕೆ ಬಂತು. ಭಾರತಕ್ಕೆ ಬಂದ್ಮೇಲೆ ಇದು ಎಲ್ಲರನ್ನ ವ್ಯಾಪಿಸಿದೆ. ಇದರಿಂದ ತುಂಬಾ ಜನ ಹಾಳಾಗ್ತಾ ಇದ್ದಾರೆ. ಸೊ ಈ ವ್ಯಾಲೆಂಟೈನ್ಸ್ ಡೇ ಅನ್ನೋದರ ಮೂಲಕ ಒಂದು ನಮ್ಮ ಸಂಸ್ಕೃತಿ ಆಚಾರ ವಿಚಾರಗಳು ನಶಿಸಿ ಹೋಗುತ್ತೆ ಅನ್ನುವಂಥ ಒಂದು ಭಯವನ್ನು ನೀವು ವ್ಯಕ್ತಪಡಿಸ್ತಾ ಇರುವಂಥದ್ದು. ಎಸ್, ಧನ್ಯವಾದ ನಿಮ್ಮ ಒಂದು ಅಭಿಪ್ರಾಯಕ್ಕಾಗಿ. ಎಸ್, ಈಗಾಗಲೇ ನಮ್ಮ ವೀಕ್ಷಕರು ಕೂಡ ಕರೆ ಮಾಡಿದರು. ನಾನು ಕೇಳುವಂಥ ಒಂದು ಪ್ರಶ್ನೆ ಏನಪ್ಪ ಅಂದರೆ, ಈ ವ್ಯಾಲೆಂಟೈನ್ಸ್ ಡೇ ಅಥವಾ ಫ್ರೆಂಡ್ಶಿಪ್ ಡೇ ಅನ್ನುವಂಥದ್ದನ್ನು ಕೂಡ ನಾವು ಆಚರಿಸ್ತೇವೆ. ಫ್ರೆಂಡ್ಶಿಪ್ ಡೇಯನ್ನು ಸ್ನೇಹಕ್ಕೋಸ್ಕರ ಒಂದು ಸ್ನೇಹದ ಸೀಮಿತವಾಗಿ ಆಚರಿಸುವಂಥ ಒಂದು ದಿನ ಅಂತ ಹೇಳ್ತೋಗ್ಬೋದು. ಹಾಗೆಯೇ ವ್ಯಾಲೆಂಟೈನ್ಸ್ ಡೇ ಕೂಡ. ಸೊ ಅದು ಅವರವರ ಒಂದು ಇಚ್ಛೆಗೆ ಬಿಟ್ಟಿರುವಂಥದ್ದು. ಈಗ ನಾವು ಬೇಡ ಅಂತ ಹೇಳಿದ ಕೂಡಲೇ ಅವರು ಆಚರಿಸೋದನ್ನೇನು ನಿಲ್ಲಿಸಲ್ಲ. ಸೊ ಅವರ ಒಂದು ನಿಜವಾದ ಪ್ರೀತಿ ಅನ್ನುವಂಥದ್ದು ಏನಿದೆ ಅದನ್ನು ವ್ಯಕ್ತಪಡಿಸೋದಕ್ಕೋಸ್ಕರ ಅವರು ಆಚರಿಸುವಂಥ ದಿನ. ಸೊ ಇದು ಅವರವರ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯಕ್ಕೆ ಬಿಟ್ಟಿರುವಂಥದ್ದು. ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಇದು ನಾನು ಹೇಳ್ತಿರೋದು ನಾವು ವಿರೋಧಿಸ್ತಿದ್ದೀವಿ ಅಂತಲ್ಲ. ನಾವು ಏನು ಆಚರಣೆ ಮಾಡ್ತೀವಿ ಅದಕ್ಕೊಂದು ಅರ್ಥ ಇರಲಿ. ಸುಮ್ಮನೆ ನಾವು ಕಾಸ್ಟ್ಲಿ ಗಿಫ್ಟ್ಸ್ನ ತಂದು ಕೊಟ್ಟು ಆಮೇಲೆ ಏನೋ ದೊಡ್ಡದಾಗಿ ಸೆಲೆಬ್ರೇಷನ್ಸ್ನ ಮಾಡಿ ಅವ್ರು ಹೇಳಿದಾಗೆ ತುಂಬ ಆಡಂಬರ ವ್ಯಕ್ತಪಡಿಸಿ ಅಥವಾ ತುಂಬ ವಿಜೃಂಭಣೆಯಿಂದ ಸೆಲೆಬ್ರೇಷನ್ ಮಾಡುವಂಥದ್ದೇನೂ ಬೇಕಾಗಿಲ್ಲ. ಏಕೆಂದರೆ ನಾವು ಒಬ್ಬನ ಪ್ರೀತಿ ಮಾಡ್ತಿದ್ದೀವಿ ಅಂದರೆ ನಾವು ಅವ್ರ ಜೊತೆ ಸ್ಪೆಂಡ್ ಮಾಡೋ ಪ್ರತಿಯೊಂದು ಮೂಮೆಂಟ್ ಕೂಡ ಒಂದು ದೊಡ್ಡ ಸೆಲೆಬ್ರೇಷನ್. ನಾವು ಅದ್ರ ಬದಲು ಕಾಸ್ಟ್ಲಿ ಗಿಫ್ಟ್ಸ್ನ ನಾವು ಪರಸ್ಪರ ಹಂಚ್ಕೊಳ್ಳೋ ಬದಲು ಅದೇ ಬೆಲೆ ಬಾಳುವಂಥ ಏನಾದ್ರು ಒಂದು ವಸ್ತುವನ್ನು, ಎಷ್ಟೋ ಮಕ್ಕಳಿಗೆ ತಂದೆ ತಾಯಿ ಪ್ರೀತಿ ಅಂತ ಅದು ಬೇಸಿಕ್ ಆ್ಯಕ್ಚುಲಿ ಆ ಪ್ರೀತಿನೇ ಸಿಗ್ತಿಲ್ಲ, ಅಂಥವ್ರಿಗೆ ಹೋಗಿ ಏನಾದ್ರು ನಾವು ಕೊಡೋಣ, ಅವ್ರಿಗೆ ನಾವು ಪ್ರೀತಿ ತೋರಿಸೋಣ. ಅಟ್ಲೀಸ್ಟ್ ಒಂದು ದಿನ ಆದರೂ ಅವ್ರಿಗೆ ಅವ್ರ ಲೈಫಲ್ಲಿ ತಂದೆ ತಾಯಿ ಸ್ಥಾನ ನಾವು ತುಂಬಕ್ಕಾಗಲ್ಲ, ಅಟ್ಲೀಸ್ಟ್ ಆ ಪ್ರೀತಿ ಹಂಚೋ ಮೂಲಕ ಅವ್ರಿಗೆ ಅಟ್ಲೀಸ್ಟ್ ಸೊಸೈಟಿ ಮೇಲೆ ಒಂದು ರೆಸ್ಪೆಕ್ಟ್ ಬರುತ್ತೆ. ಈ ಥರ ನನ್ನನ್ನು ಕೇರ್ ಮಾಡುವಂಥ ಒಬ್ಬರು ಜನ ಇದ್ದಾರೆ ಅಂತ ಆ ಪಾಸಿಟಿವಿಟಿ ಅವರಲ್ಲಿ ನಾವು ತುಂಬಬಹುದು ಅಂಥ ಒಂದು ಶಕ್ತಿ ನಮ್ಗೆ ದೇವರು ಕೊಟ್ಟಿದ್ದಾನೆ. ಹಾಗಿದ್ಮೇಲೆ ನಾವು ಗಿಫ್ಟ್ ಮೇಲೆ ಸ್ಪೆಂಡ್ ಮಾಡುವಂಥ ಮನಿನ ಅವ್ರಿಗೆ ಏನಾದ್ರು ಹೆಲ್ಪ್ ಮಾಡೋದ್ರ ಮೂಲಕ ಸ್ಪೆಂಡ್ ಮಾಡ್ಬೋದು. ಒಂದು. ಎರಡನೇದು ಏನಂತಂದರೆ, ನಾವು ಕೇಕ್ ತರೋದಾಗಿರ್ಬೋದು ಅಥವಾ ಚಾಕ್ಲೇಟ್ಸ್ ಇರ್ಬೋದು, ಕಾಸ್ಟ್ಲಿ ಕೇಕ್ಸ್ ಮುಂದೆ ಚಾಕ್ಲೇಟ್ಸ್ ತಂದು ಸುಮ್ಮನೆ ಕಟ್ ಮಾಡಿಕೊಂಡು ಮುಖಕ್ಕೆ ಹಚ್ಕೊಂಡು ವೇಸ್ಟ್ ಮಾಡ್ತೀವಿ. ಅದರ ಬದಲು ಯಾರು ಹಸ್ಕೊಂಡಿದ್ದಾರೆ ಅವ್ರಿಗೆ ಒಂದೊತ್ತು ಊಟ ಅಟ್ಲೀಸ್ಟ್ ನಾವು ಸ್ಪಾನ್ಸರ್ ಮಾಡೋಕ್ಕಾದರೆ ಸ್ಪಾನ್ಸರ್ ಮಾಡಿ ಅವ್ರಿಗೆ ಊಟ ಕೊಟ್ಟರೆ ಅವ್ರ ಹಸುನ ನಾವು ಸ್ಯಾಟಿಸ್ಫೈ ಮಾಡ್ದಂಗೆ ಆಗುತ್ತೆ. ಅದೇ ರೀತಿ ನಾವು ಪ್ರೀತಿ ಮಾಡೋದ್ರಿಂದ ಒಂದು 10 ಜನಕ್ಕೆ ಸಹಾಯ ಆಗುತ್ತೆ ಅನ್ನೋದಾದರೆ ನಮ್ಮ ಪ್ರೀತಿಗೊಂದು ಬೆಲೆ ಇದೆ, ಅದಕ್ಕೊಂದು ದೊಡ್ಡತನ ಇದೆ. ಅದೇ ರೀತಿ ನಾವು ಪ್ರೀತಿ ಮಾಡಿದ್ದಕ್ಕೇನೋ ಸಾರ್ಥಕ ಆಗುತ್ತೆ. ಒಂದು ಸೊಸೈಟಿ ಕಾಸ್ಗೋಸ್ಕರ ಅಟ್ಲೀಸ್ಟ್ ನಾವು ಏನೋ ಒಂದು ನಮ್ದೊಂದು ಕಾಂಟ್ರಿಬ್ಯೂಷನ್ ಅಂತ ನಾವು ಕೊಡ್ಬೋದು. ಸರಿ, ಈಗ ನೀವು ಹೇಳಿದ ಪ್ರಕಾರವಾಗಿ ಆ ಪ್ರೀತಿ ಅನ್ನುವಂಥದ್ದು ಒಂದು ದಿನಕ್ಕೆ ಯಾಕೆ ಸೀಮಿತವಾಗಿರಬೇಕು? ವರ್ಷವಿಡೀ ಪ್ರೀತಿಯನ್ನು ನೀಡೋಣ. ಒಂದು ಬಡವರಿಗಾಗಿರ್ಬೋದು, ಯಾರಿಗಾದರೂ ಒಂದು ಗಂಡು ಹೆಣ್ಣಿನ ಮಧ್ಯೆ ಇರುವಂಥ ಸಂಬಂಧ ಅಲ್ಲದೆ ಹೊರತು ಇದರ ಒಂದು ಏನು ಲಿಮಿಟೇಷನ್ಸ್ ಅನ್ನುವಂಥದ್ದನ್ನು ಮೀರಿ ಒಂದು ಬಡವರಿಗಾಗಿರ್ಬೋದು, ನಮ್ಮ ಒಂದು ಸಹೋದ್ಯೋಗಿಗಳಿಗೆ ಪ್ರೀತಿಯನ್ನು ನೀಡುವ ಮೂಲಕ ಇದನ್ನು ವ್ಯಕ್ತಪಡಿಸಬಹುದು ಅನ್ನುವಂಥ ಒಂದು ನಿಲುವನ್ನು ನೀವು ಹೊಂದಿರುವಂಥದ್ದು. ಸರಿ, ಇದೇ ರೀತಿಯಾಗಿ ಈಗ ಫ್ರೆಂಡ್ಶಿಪ್ ಡೇ ಅನ್ನುವಂಥದ್ದು ಇರುವಂಥದ್ದು, ರಕ್ಷಾಬಂಧನ್ ನಾನು ಈಗಾಗಲೇ ಹೇಳಿರುವಂಥದ್ದು, ನಿಮ್ಮ ಪ್ರಕಾರ ಈ ವ್ಯಾಲೆಂಟೈನ್ಸ್ ಡೇ ಅನ್ನೋದರ ಮೂಲಕ ಹೇಗೆ ನಮ್ಮ ಸಂಸ್ಕೃತಿ ಹಾಳಾಗಿ ಹೋಗುತ್ತೆ? ಈಗ ಇದು ಒಂದು ದಿನಕ್ಕೆ ಸೀಮಿತವಾಗಿರುವಂಥ ಒಂದು ವಿಚಾರ ಹೆಚ್ಚಂದರೆ, ಸೊ ಇದರಿಂದ ನಮ್ಮ ಸಂಸ್ಕೃತಿ ಅನ್ನುವಂಥದ್ದು ಹೇಗೆ ಹಾಳಾಗುತ್ತೆ? ಸರ್, ಈ ಪ್ರೇಮಿಗಳ ದಿನ ಅನ್ನುವಂಥದ್ದು ಏನಾಗಿದೆ ಅಂದರೆ, ಒಂದು ಗಂಡು ಹೆಣ್ಣಿನ ಮಧ್ಯೆ ಇರುವಂತಹ ಒಂದು ಬಂಧ ಅನ್ನೋದು ಎಲ್ಲರ ನಡುವೆ ಎಲ್ಲರ ತಲೆಯಲ್ಲಿ ಬಂದಿರತಂಥ ವಿಷಯ. ಬರೀ ಒಂದು ಗಂಡು ಹೆಣ್ಣು ಮಧ್ಯದಲ್ಲಿರುವಂಥದ್ದು. ಇದು ಏನಾಗಿದೆ ಅಂದರೆ, ಒಂದು ಗಂಡು ಹೆಣ್ಣು ಪರಿಚಯ ಆದಮೇಲೆ ಆ ಪರಿಚಯ ಆತ್ಮೀಯತೆ ಪ್ರೀತಿ ಪ್ರೇಮಕ್ಕೆ ನಿಲ್ಲುವಾಗವೇ ಅದೊಂದು ಕತೆ ಹೆಣೆಯಲು ಸರಿಯಾಗ್ತದೆ ಹೊರತು ನಿಜ ಜೀವನದಲ್ಲಿ ಅಸಾಧ್ಯ. ಯಾಕಂದರೆ ಆ ಪ್ರೀತಿಗೆ ಅನ್ನುವಂಥದ್ದು ಒಂದು ಮುಖ್ಯವಾದಂಥ ಅದಕ್ಕೆ ಒಂದು ನಂಬಿಕೆ, ಅದರದ್ದೇ ಆದಂಥ ಒಂದು ಪ್ರಾಮುಖ್ಯತೆ ಇದೆ. ಯಾವುದೇ ಜನರು ಯೋಚನೆ ಮಾಡುವಾಗ ಆ ಪ್ರೀತಿಯ ಒಂದು ದಾರಿ ಯೋಚನೆ ಮಾಡಬೇಕು. ಅದು ಯಾವ ರೀತಿಯಾಗಿ ನಾವು ತಗೊಂಡು ಹೋಗಬೇಕು. ಪ್ರೀತಿ ಮಾಡೋದು ತಪ್ಪಂತ ಯಾರೂ ಹೇಳಿಲ್ಲ. ಕಾಳಿದಾಸನು ಕೂಡ ಅಭಿಜ್ಞಾನ ಶಕುಂತಲೆ ನಾಟಕವನ್ನು ಪ್ರಸ್ತಾಪಿಸಿದ ನಂತರವೇ ಆಮೇಲೆ ಎಲ್ಲ ಭಾರತೀಯ ಸಂಸ್ಕೃತಿಗಳು ಕೂಡ ಪ್ರೀತಿಯನ್ನು ಒಪ್ಪಿಕೊಂಡೇ ಬಂದಿದೆ. ಯಾವುದು ಕೂಡ ಅದು ತಪ್ಪಂತ ಹೇಳಿಲ್ಲ. ಆದರೆ ಜನರು ತೆಗೆದುಕೊಂಡು ಹೋಗುವಂಥ ಮಾರ್ಗ ಇದೆಯಲ್ಲ, ಅವರು ಯೋಚಿಸುವಂಥ ಮಾರ್ಗ ತಪ್ಪಿದೆ. ಅವರು ಅದನ್ನು ಯೋಚನೆ ಮಾಡಬೇಕು. ಅಂದರೆ ಈಗಿನ ಜನತೆ ಏನಾಗಂದರೆ, ಮುಂದಿನ ಎಚ್ಚರ ತಪ್ಪಿದರೆ ಭವಿತ್ವದಲ್ಲಿ ನಾವು ಬೆಲೆ ತರಬೇಕಾಗ್ತದೆ ಯಾವುದೇ ವಿಷಯಗಳಿಗಾದರೂ. ಹಾಗಾಗಿ ಯೋಚಿಸಿಕೊಂಡು ನಾವು ಪ್ರೀತಿ ಮಾಡಬೇಕು.
ಈ ರೀತಿಯಾಗಿ ಹೇಳ್ಬೋದು ಸರ್. ಸೊ ಹಾಗಾದ್ರೆ ಇದು ವ್ಯಾಲೆಂಟೈನ್ಸ್ ಡೇಗೆ ಯಾವ ರೀತಿ ಎಫೆಕ್ಟ್ ಅನ್ನು ಕೊಡುತ್ತೆ? ಯೋಚಿಸಿಕೊಂಡು ನಾವು ಪ್ರೀತಿಯನ್ನು ಮಾಡಬೇಕು. ಈಗ ಕೆಲವರು ನಿಜವಾದ ಪ್ರೀತಿಯನ್ನು ವ್ಯಕ್ತಪಡಿಸುವವರು ಇರ್ತಾರೆ. ಸೊ ಅವರನ್ನ ನಾವು ದೂರೋದಕ್ಕೆ ಆಗಲ್ಲ, ಯಾಕಂದ್ರೆ ಪ್ರೀತಿ ಮಾಡಬೇಡಿ ಅನ್ನೋದರ ಕುರಿತು ನಾವು ತಪ್ಪನ್ನ ಅಥವಾ ವಿರೋಧವನ್ನ ವ್ಯಕ್ತಪಡಿಸುವಂಥದ್ದು ಸರಿಯಲ್ಲ. ಈ ಒಂದು ವ್ಯಾಲೆಂಟೈನ್ಸ್ ಡೇಗೆ ಸಂಬಂಧಪಟ್ಟ ಹಾಗೆ ಕೆಲವರು ನಿಜವಾಗಿಯೂ ತಮ್ಮ ಪ್ರೀತಿಯನ್ನ ತೋರ್ಪಡಿಸುವವರು ಇರ್ತಾರೆ ಅಥವಾ ಅವರ ಪ್ರೀತಿಯನ್ನ ಹೇಳುವವರು ಇರ್ತಾರೆ. ಸೊ ಅವರಿಗೆ ಇದು ಹೇಗೆ ತಪ್ಪಂತ? ಇದು ವ್ಯಾಲೆಂಟೈನ್ಸ್ ಡೇದು ಡಿಸ್ಅಡ್ವಾಂಟೇಜಸ್ ಬಗ್ಗೆ ಮಾತಾಡ್ಬೇಕಂತಂದ್ರೆ ಪಾಯಿಂಟ್ ನಂಬರ್ 1, ಇವಾಗ ನಾನು ಹೇಳ್ತಿರೋದು ಸ್ವಲ್ಪ ಐ ಮೀನ್ ಅವ್ರ ಬೇಸ್ ಸ್ಟ್ರಾಂಗ್ ಇರೋರು ಮತ್ತು ಉದ್ಯೋಗಕ್ಕೆ ಹೋಗೋರು ಇಂಥವ್ರೆಲ್ಲ ಲವ್ ಮಾಡಿದ್ರು ತೊಂದರೆ ಇಲ್ಲ, ಅವ್ರ ದುಡ್ಡನ್ನು ಅವ್ರು ಸ್ಪೆಂಡ್ ಮಾಡಿ ಸೆಲೆಬ್ರೇಟ್ ಮಾಡಲಿ. ಆದರೆ ನಮ್ಮ ಏಜಲ್ಲಿರೋರು ಸ್ಟೂಡೆಂಟ್ಸ್ ಆಗಿರ್ಬೋದು, ಅವರು ತಂದೆ ತಾಯಿ ಸಂಪಾದಿಸಿರೋ ಪಾಕೆಟ್ ಮನಿಯಿಂದ ಅವರು ತಮ್ಮ ಖರ್ಚುಗಳನ್ನೆಲ್ಲ ಮೀಟ್ ಮಾಡ್ತಿರ್ತಾರೆ. ಆದರೆ ಈ ವ್ಯಾಲೆಂಟೈನ್ಸ್ ಡೇ ಬಂದಾಗ ಏನಾಗುತ್ತೆ ಅಂದರೆ ಕೆಲವರು ತಂದೆ ತಾಯಿ ದುಡ್ಡು ಕೊಟ್ಟಿಲ್ಲ ಅಂದಿದ ತಕ್ಷಣ ಕದಿಬೋದು, ಅಥವಾ ತಂದೆ ತಾಯಿಗೆ ಸುಳ್ಳು ಹೇಳಿ ಇವತ್ತು ಸ್ಪೆಷಲ್ ಕ್ಲಾಸ್ ಇದೆ ಇವತ್ತು ಅಥವಾ ಏನೋ ಬೇರೆ ಪ್ರೋಗ್ರಾಮ್ ಇದೆ ಅದನ್ನು ಅಟೆಂಡ್ ಆಗಬೇಕು ಅಂತ ಸುಳ್ಳು ಹೇಳಿ ಇಲ್ಲಿ ಬಂದು ವ್ಯಾಲೆಂಟೈನ್ಸ್ ಡೇನ ಸೆಲೆಬ್ರೇಟ್ ಮಾಡೋದು ಎಷ್ಟರ ಮಟ್ಟಿಗೆ ಸರಿ? ತಂದೆ ತಾಯಿಗಳಿಗೆ ಮೋಸ ಮಾಡಿ ನಾವು ಒಂದು ಏನೋ ಪ್ರೇಮೋತ್ಸವ ಅಥವಾ ಪ್ರೀತಿಯ ಒಂದು ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಅಂತಂದರೆ ಅದಕ್ಕೆ ಯಾವುದೇ ರೀತಿಯಾದಂಥ ಅರ್ಥ ಇಲ್ಲ. ಇದು ಮೇನ್ ಡಿಸ್ಅಡ್ವಾಂಟೇಜ್ ಆಫ್ ವ್ಯಾಲೆಂಟೈನ್ಸ್ ಡೇ. ಇವಾಗ ನಾವು ಎಲ್ಲ ಕಡೆ ನೋಡ್ತಾ ಇರೋದು ಅದೇ. ಇದು ಬಹು ಪಾಲಾಗಿರುತ್ತೆ ಅನ್ನುವಂಥದ್ದು ಕೂಡ ಸುಳ್ಳಾಗುತ್ತೆ. ಯಾಕಂದ್ರೆ ಕೆಲವರು ತಮ್ಮ ಮನೆಯಲ್ಲಿ ಒಪ್ಪಿಗೆಯನ್ನು ಪಡೆದು ಕೂಡ ಆಚರಣೆಯನ್ನ ಮಾಡ್ಬೋದು. ಸರಿ ತಾನೆ? ಈಗ ಕೆಲವರು ತಮ್ಮ ಮನೆಯಲ್ಲಿ ಅದನ್ನ ಒಂದು ಪರ್ಮಿಷನ್ ಅನ್ನುವಂಥದ್ದನ್ನು ಪಡೆದು ನೀವು ಹೇಳಿದ್ದು ಕೂಡ ಸರಿಯಾಗಿರುವಂಥ ಒಂದು ವಿಚಾರ. ಕೆಲವರು ಮನೆಯಲ್ಲಿ ಹೇಳದೆ ಈ ಥರ ಮಾಡ್ತಾರೆ ಅನ್ನುವಂಥ ಒಂದು ಆತಂಕವನ್ನು ನೀವು ವ್ಯಕ್ತಪಡಿಸಿರುವಂಥದ್ದು. ಇನ್ನು ಕೆಲವು ಕಡೆ ಮನೆಯಲ್ಲಿ ಪರ್ಮಿಷನ್ ಸಿಕ್ಕಿದ್ರೆ ಇವರು ಆಚರಣೆಯನ್ನು ಮಾಡೋದಾಗಿದ್ರೆ ತಪ್ಪ? ಪರ್ಮಿಷನ್ ಸಿಕ್ಕಿದ್ರು ಒಂದು ಮಿತಿ ಅಂತ ಇರಬೇಕು ನಾವು ಆಚರಣೆ ಮಾಡೋದು. ಯಾಕೆ ಅಂತಂದರೆ ನಾವು ನೋಡ್ತಿದ್ದೀವಿ ಈಗ ಆಚರಣೆ ಅನ್ನೋದಕ್ಕೆ ಬರೀ ಖುಷಿ ಹಂಚ್ಕೊಳ್ಳೋದು ಮಾತ್ರ ಅಲ್ಲ, ಅದ್ರ ಜೊತೆಗೆ ನಾವು ಹೇಳ್ಬೋದು ಡ್ರಿಂಕ್ಸ್ ಮಾಡ್ತಾರೆ, ಲೇಟ್ ನೈಟ್ ಪಾರ್ಟೀಸ್, ಇದರಿಂದ ತುಂಬಾ ಹಾರ್ಮ್ ಆಗುತ್ತೆ. ಇವಾಗ ನಮ್ಮ ಇಂಡಿಯನ್ ಕಲ್ಚರ್ ಪ್ರಕಾರ ಹೆಂಗಸರು ಕುಡಿಯೋದು ಅಷ್ಟು ಸೂಕ್ತ ಅಲ್ಲ, ಹೆಂಗಸರಾಗಲಿ ಗಂಡಸರಾಗಲಿ. ಬಟ್ ನಮ್ಮ ಸೊಸೈಟಿ ಹೆಂಗಸರು ಕುಡಿಯೋದನ್ನು ನಾನು ಅಕ್ಸೆಪ್ಟ್ ಮಾಡಲ್ಲ. ಇಂಥದ್ರಲ್ಲಿ ನಾವು ರಾತ್ರಿಗಳು ಕುಡ್ಕೊಂಡು ಡ್ರಂಕ್ ಆ್ಯಂಡ್ ಡ್ರೈವ್ ಕೇಸಸ್ ಆಗಿರ್ಬೋದು, ಇಂಥದ್ದೆಲ್ಲ ಈ ದಿನಗಳಲ್ಲಿ ಜಾಸ್ತಿ ಆಗ್ತದೆ. ಅದು ವ್ಯಾಲೆಂಟೈನ್ಸ್ ಡೇ ಆಗಿರ್ಬೋದು, ನ್ಯೂ ಇಯರ್ ಆಗಿರ್ಬೋದು. ಬಟ್ ವ್ಯಾಲೆಂಟೈನ್ಸ್ ಡೇ ಮೇಜರ್ ಕಾಸ್ ಅಂತ ನಾನು ಅನ್ಕೋತೀನಿ. ಇಷ್ಟೆಲ್ಲ ಸ್ಪಷ್ಟತೆಗಳಿಂದ ಕೆಲವೆಲ್ಲ ಆಚರಣೆಗಳು ಕೂಡಿರುತ್ತೆ. ಯಾಕೆ ಇದು ಹಾನಿಕರವಾಗಿರುತ್ತೆ, ಇದರ ದುರುದ್ದೇಶ ಅನ್ನುವಂಥದ್ದು ಏನಿರುತ್ತೆ, ಹಾಗಾಗಿ ಇದರ ತೊಡಕುಗಳು ಏನು ಅನ್ನುವಂಥದ್ದನ್ನ ಜನರು ಅರ್ತಿರ್ತಾರೆ. ಅದು ಪದರದಲ್ಲಿರುತ್ತೆ, ಸರಿಯಾದ ಮಾಹಿತಿ ಅವರಿಗೆ ಸಿಗ್ತಾ ಇರಲ್ಲ. ಸೊ ಇಷ್ಟೆಲ್ಲ ಗೊತ್ತಿದ್ರೂ ಕೂಡ ಈಗಿನ ನಮ್ಮ ಒಂದು ಜಗತ್ತು ಸಮಾಜ ಅನ್ನುವಂಥದ್ದು ಏನಿದೆ ಇದಕ್ಕೆ ಹೆಚ್ಚಾಗಿ ಆಕರ್ಷಣೆ ಆಗ್ತಾ ಇದೆ ಅಂತ ನಿಮ್ಗೆ ಅನಿಸ್ತಾ ಇಲ್ವಾ? ಇಷ್ಟೆಲ್ಲ ಮಾಹಿತಿಗಳು ಗೊತ್ತಿದ್ರು ಕೂಡ ಜನರು ಹೆಚ್ಚಾಗಿ ಅದರ ಕಡೆಗೆ ವಾಲ್ತಾ ಇದ್ದಾರೆ, ಅವರ ಆಕರ್ಷಣೆಯನ್ನು ಆಸಕ್ತಿಯನ್ನು ಅತ್ತ ಕಡೆ ತೋರಿಸ್ತಾ ಇದ್ದಾರೆ ಅನ್ನೋದರ ಕುರಿತು. ಹೌದು ಸರ್. ಈಗ ಭಾರತದಲ್ಲಿ ನೋಡಿದರೆ 78% ಕಾಲೇಜ್ ಸ್ಟೂಡೆಂಟ್ಸ್ ಏನಾಗಿದ್ದಾರೆ ಅಂದರೆ 78% ಕಾಲೇಜ್ ಸ್ಟೂಡೆಂಟ್ಸ್ ಮತ್ತು 72% ಈ ಹೈಸ್ಕೂಲ್ ಸ್ಟೂಡೆಂಟ್ಸ್ ಏನಾಗಿದ್ದಾರೆ ಅಂದರೆ ಬರೀ ಸಾಮಾಜಿಕ ಜಾಲತಾಣಗಳಲ್ಲೇ ಈ ವಿದ್ಯಾರ್ಜನೆಯ ದೆಸೆಯಲ್ಲಿ ಪ್ರೀತಿ ಪ್ರೇಮ ಪ್ರಣಯ ಎಂಬಂಥ ಒಂದು ಮಾಯಾ ಜಿಂಕೆಯನ್ನು ಬೆನ್ನತ್ತಿ ಹೋಗ್ತಾ ಇದ್ದಾರೆ. ಈಗಿನ ಪ್ರೇಮಿಗಳ ದಿನಾಚರಣೆಗೆ ಎಲ್ಲರದ್ದು ಏನಾಗಿರಲಿ, ಒಂದು ಪಾರ್ಕ್ ಆಗಿರಲಿ, ಇನ್ನೂ ಕೆಲವರಿಗೆ ಏನಾಗಿರ್ತದೆ ಅಂದರೆ ಕಾಲೇಜ್ ಸ್ಟೂಡೆಂಟ್ಸಿಗೆ ಒಂದು ಗ್ರಂಥಾಲಯ ವಿದ್ಯಾಲಯ ಇದೇ ಅವರಿಗೆ ಒಂದು ಸಂಧಿಸುವಂಥ ತಾಣ ಆಗಿರ್ತದೆ. ವಿದ್ಯಾಯ ವಿಮುಕ್ತಯೇ ಅಂದರೆ ಸಲ್ಲದ ರೀತಿ ನೀತಿಗಳಿಂದ ಮುಕ್ತಗೊಳಿಸುವುದೇ ಅದು ವಿದ್ಯೆ. ಈ ಒಂದು ನಾಣ್ಣುಡಿಗೆ ಇದು ಈ ಗ್ರಂಥಾಲಯ ವಿದ್ಯಾಲಯದಲ್ಲಿ ಸಂಧಿಸುವಂಥದ್ದು, ಈ ಪ್ರೇಮಿಗಳು ಸಂಧಿಸುವಂಥದ್ದು ಅದೊಂದು ಅದಕ್ಕೆ ಅದ ಅರ್ಥವನ್ನು ಹೀನಗೊಳಿಸ್ತಾ ಇದ್ದೆ. ಈ ರೀತಿಯಾಗಿ ಜನರು ಏನು ಮಾಡ್ತಾ ಇದ್ದಾರೆ ಅಂದರೆ ಈಗಿನ ಜನತೆಗೆ ಈ ಸಿನಿಮಾ ಇಂಡಸ್ಟ್ರಿಗಳು ಕೂಡ ಆಗಿರ್ಬೋದು, ಅವರೇನು ಅಂದರೆ ಜನರಿಗೆ ಏನು ಬೇಕು ಅಂಥದ್ದನ್ನೇ ಅವರು ವ್ಯಕ್ತಪಡಿಸ್ತಾ ಹೋಗ್ತಾರೆ. ಈಗಿನ ಜನರಿಗೆ ಈ ಪ್ರೀತಿ ಆಗಿರ್ಬೋದು, ಕಾಲೇಜ್ ಸ್ಟೂಡೆಂಟ್ಸಲ್ಲಿ ಈ ಕಾಲೇಜ್ ಮೆಟ್ಲಿರುವಾಗ ಸ್ಟೂಡೆಂಟ್ಸ್ ಅವರ ಏಜಲ್ಲಿ ಯಾವ ರೀತಿಯಾಗಿ ಪ್ರೀತಿ ಮಾಡಿದರೆ ಅಂದರೆ ಅಂತಹ ಕಥೆಗಳನ್ನೇ ಇವರು ಸಿನಿಮಾದಲ್ಲಿ ತೋರಿಸ್ತಾ ಬಂದರೆ ಜನರಿಗೆ ಅದೇ ಮೈಂಡಲ್ಲಿ ಹೋಗ್ತಾ ಇರುತ್ತೆ. ಅದೇ ನಾವು ಭಾರತೀಯ ಸಂಸ್ಕೃತಿಯನ್ನು ಹಿಡಿದುಕೊಂಡು ಆ ಸಂಸ್ಕೃತಿಯನ್ನು ಸಿನಿಮಾದಲ್ಲಿ ತೋರಿಸ್ತಾ ಬಂದರೆ ಜನರಿಗೆ ಏನೋ ಒಂದು ನಮ್ಮ ಭಾರತ, ನಮ್ಮ ದೇಶ, ನಮ್ಮ ಮನೆ, ನಮ್ಮ ಆಚಾರ ವಿಚಾರಗಳು ಅಂತ ತಲೆಗೆ ಬಂದಾಗ ಈ ಪ್ರೇಮಿಗಳ ದಿನಾಚರಣೆಯನ್ನು ಕಡಿಮೆ ಮಾಡಬಹುದು ಅಂತ ಹೇಳ್ಬೋದು. ಎಸ್, ನಿಮ್ಮ ಪ್ರಕಾರ ಒಂದು ಉತ್ತಮವಾದ ಮಾಹಿತಿಯನ್ನು ನೀವು ನೀಡಿರುವಂಥದ್ದು, ಏನು ಆಚರಣೆಗಳನ್ನು ಕೂಡಿರುವಂಥದ್ದು, ಏನು ಯಾಕೆ ಆಚರಿಸಬಾರದು ಅನ್ನೋದಕ್ಕಿಂತ ಕೂಡ ಆಚರಣೆ ಮಾಡೋ ಮೂಲಕ ಏನೆಲ್ಲ ತೊಡಕುಗಳು ಉಂಟಾಗುತ್ತೆ ಅನ್ನೋದರ ಒಂದು ವಿಷಯವಾಗಿ ನೀವು ಈಗಾಗಲೇ ಹೇಳಿರುವಂಥದ್ದು. ಈಗಾಗಲೇ ನೀವು ಒಂದು ಮಾತನ್ನು ಹೇಳಿರುವಂಥದ್ದು, ಫಿಲಮ್ಗಳ ಮೂಲಕ, ಸಿನಿಮಾಗಳ ಮೂಲಕ ಇದನ್ನೇ ಹೆಚ್ಚಾಗಿ ಪ್ರೇರೇಪಿಸ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ನೀವು ಹೇಳಿದ್ರಿ. ಅವರು ಫಿಲಮಲ್ಲಿ ತೋರಿಸುವಂಥದ್ದು ಏನಿದೆ, ಜನರು ಏನು ನಿರೀಕ್ಷೆಯನ್ನು ಮಾಡ್ತಾರೆ ಅಂಥದ್ದನ್ನೇ ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದು. ಎಲ್ಲಿ ನಿರೀಕ್ಷೆ ಹೆಚ್ಚಾಗುತ್ತೆ ಅಂಥದ್ದೇ ರೀತಿಯ ಒಂದು ರಿಸಲ್ಟ್ ಕೂಡ ಬರುವಂಥದ್ದು. ಸೊ ಈ ಜನರ ನಿರೀಕ್ಷೆ ಇದಕ್ಕೆ ಕಾರಣ ಅಂತ ನಿಮಗೆ ಅನ್ಸಲ್ವಾ? ಜನರು ಇದನ್ನು ನಿರೀಕ್ಷಿಸ್ತಾ ಇದ್ದಾರೆ, ನಮ್ಗೆ ಇಂಥದ್ದು ಬೇಕು ಅನ್ನುವಂಥದ್ದು. ಆ ಕಾರಣಕ್ಕಾಗಿ ಮಾಧ್ಯಮಗಳ ಮೂಲಕ ಆಗಿರ್ಬೋದು ಅಥವಾ ನೀವು ಹೇಳುವುದಾಗಿ ಫಿಲಮ್ ಆಗಿರ್ಬೋದು ಇದರ ಮೂಲಕ ತೋರ್ಪಡಿಸ್ತಾ ಇದ್ದಾರೆ. ಇದರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ನನ್ನ ಜೀವನ ಅಥವಾ ಈಗ ಇವರ ಜೀವನ ಆಗಿರ್ಬೋದು,
ಅವರ ಯೋಚನೆಯಲ್ಲಿರ್ತದೆ, ನಾನು ಹೀಗೆ ಮಾಡಬೇಕು, ನನ್ನ ಜೀವನ ಹೀಗೆ ಬೆಳಿಬೇಕು ಅಂತ ನಮ್ಮ ಯೋಚನೆಯಲ್ಲಿರ್ತದೆ. ಹಾಗೆ ಒಂದು ಸಮಾಜ ಹೀಗೆ ಬೆಳಿಬೇಕಾದ್ರೆ, ಅಂದರೆ ಸಮಾಜದಲ್ಲಿ ಇಂಥ ತೊಡಕುಗಳು ಬರಬಾರ್ದು ಅಂತ ಆದರೆ ಸಮಾಜದಲ್ಲಿರುವಂಥ ಜನರು, ಪ್ರಜೆಗಳು ನನ್ನ ಸಮಾಜ ಹೀಗೆ ಬೆಳಿಬೇಕು, ನನ್ನ ದೇಶ ಹೀಗೆ ಬೆಳಿಬೇಕು ಅಂತೇಳಿ ಅವರ ತಲೆಯಲ್ಲಿ ಯೋಚನೆಗಳು ಬಂದರೆ ಸಿನಿಮಾ ಮಾಡುವವರಂತೂ ಕೂಡ ಅಂದರೆ ಇವರ ನಿರೀಕ್ಷೆಗೆ ತಕ್ಕಾಗಿ ಅವರು ರಿಸಲ್ಟ್ ಆಗ್ತಾರೆ. ಅಂದರೆ ಇಲ್ಲಿ ತಪ್ಪಿರುವುದು ಜನಗಳದ್ದು. ಅಂದರೆ ಅವರಿಗೆ ವೆಸ್ಟರ್ನ್ಸ್ ಕಲ್ಚರೇ ಬೇಕಾಗಿರ್ತದೆ. ಅಂದರೆ ಭಾರತೀಯ ಸಂಸ್ಕೃತಿಯನ್ನು ಮರೆತು ಈಗ ಏನಾಗಿದೆ ಅಂದರೆ ದಬ್ಬಾಳಿಕೆ ಸ್ಟಾರ್ಟ್ ಆಗಿದೆ. ಅಂದರೆ ಚಿಕ್ಕವರೇ ದೊಡ್ಡವರ ಮೇಲೆ ದಬ್ಬಾಳಿಕೆ ಮಾಡುವಂಥದ್ದು ಹೆಚ್ಚಾಗಿ ಕಂಡು ಬರ್ತಾ ಇದೆ. ಎಲ್ಲಿಯಾದರೂ ಯಾವುದೇ ಒಂದು ತಂದೆ ತಾಯಿ ಮಾತುಗಳಿಗೆ ಯಾವುದೇ ರೀತಿಯಾದಂಥ ಒಂದು ರೆಸ್ಪಾನ್ಸ್ ಇಲ್ಲ, ಅವರಿಗೆ ಒಂದು ಗೌರವ ಕೊಡುವಂಥದ್ದು ಯಾವುದು ಕಂಡು ಬರ್ತಾ ಇಲ್ಲ. ಇವತ್ತು ವ್ಯಾಲೆಂಟೈನ್ಸ್ ಡೇ ಅಂದರೆ ಎಷ್ಟೋ ದಿನದ ಹಿಂದೆ, 1 ವಾರ 2 ವಾರದ ಹಿಂದೆ ಪ್ಲ್ಯಾನ್ಸ್ ಮಾಡ್ತಾ ಇರ್ತಾರೆ. ಅಂದರೆ ಏನು ಅವರಿಗೆ ಏನು ಕೊಡಬೇಕು, ನಾವು ನನ್ನ ಪ್ರೇಯಸಿಗೆ ಏನು ಕೊಡಬೇಕು, ನನ್ನ ಪ್ರೇತಮನಿಗೆ ಏನು ಕೊಡಬೇಕು ಅಂತ ಪ್ಲ್ಯಾನ್ಸ್ ಇರ್ತದೆ. ಆದರೆ ನಮ್ಮ ಸ್ವಾತಂತ್ರ್ಯೋತ್ಸವ ಆಗಿರ್ಬೋದು, ಗಣರಾಜ್ಯೋತ್ಸವ ಆಗಿರ್ಬೋದು, ದೀಪಾವಳಿ, ಗಣೇಶೋತ್ಸವ ಯಾವುದು ಕೂಡ ಅಷ್ಟು ಮುಖ್ಯವಾಗಿ ಅವರು ಪ್ಲ್ಯಾನ್ಸನ್ನು ಯಾವುದನ್ನು ಮಾಡಿರುವುದಿಲ್ಲ. ಹೀಗಾಗಿ ಜನರಿಗೆ ಏನಾಗಿದೆ ಅಂದರೆ ಅವರ ಯೋಚನೆ ಬದಲಾಗಿದರೆ ಈ ಸಿನಿಮಾ ಇಂಡಸ್ಟ್ರಿಗಳು ಕೂಡ ಅವರಿಗೆ ತಕ್ಕ ಮಟ್ಟಿಗೆ ಅಂತ ಉತ್ತಮವಾದಂಥ ಸಿನಿಮಾಗಳನ್ನ ಕೊಡ್ಬೋದು ಹೇಳ್ತಾರೆ. ಎಸ್, ಓಕೆ. ಇನ್ನೊಂದು ಪ್ರಶ್ನೆಯನ್ನು ಕೇಳೋದಾದರೆ, ಇತ್ತೀಚಿನ ದಿನಗಳಲ್ಲಿ ಪ್ರೇಮ ಪ್ರಕರಣಗಳು ಆತ್ಮಹತ್ಯೆ ಮೂಲಕ ಮುಕ್ತಾಯಗೊಳ್ತಾ ಇರುವಂಥದ್ದನ್ನು ಹೆಚ್ಚಾಗಿ ನಾವು ನೋಡ್ತಾ ಇದ್ದೇವೆ. ಹಿಂದಿನ ಕಾಲದಲ್ಲಿ ನೀವು ಹೇಳಿದಾಗೆ ಶಾಕುಂತಲೆ ಆಗಿರ್ಬೋದು, ಕಾಳಿದಾಸನ ಕೃತಿಗಳಲ್ಲಿ ಮೆನ್ಷನ್ ಮಾಡಿದಾಗೆ ಪ್ರೀತಿಗೆ ತನ್ನದಾದ ಒಂದು ಅಮೂಲ್ಯ ಸ್ಥಾನವಿತ್ತು. ಆದರೆ ಈ ಕಾಲದಲ್ಲಿ ಅದು ದಾಂಭಿಕತೆಯಿಂದ ಕೂಡ್ತಾ ಇದೆ, ಅದು ಸಮಯ ಸಂದರ್ಭಕ್ಕೆ ಸೀಮಿತವಾಗಿದೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಇದರ ಬಗ್ಗೆ ಏನು ಹೇಳ್ತೀರಾ? ಅದೇ ನಾನು ಫಸ್ಟ್ ಹೇಳ್ದಂಗೆ ಅನ್ಕಂಡೀಷ್ನಲ್ ಲವ್ ಅನ್ನೋದು ಈಗಿನ ಕಾಲದಲ್ಲಿ ನಾವು ಮಿಸ್ ಮಾಡ್ಕೋತಿದ್ವಿ. ಆಗ ನಾವು ಕಾಳಿದಾಸನ ಕಾವ್ಯ ಅಭಿಜ್ಞಾನ ಶಾಕುಂತಲದಲ್ಲಿ ಶಕುಂತಲೆ ಮತ್ತು ದುಷ್ಯಂತನ ಮಧ್ಯೆ ಇದ್ದಿದ್ದು ಅದೇ ಅನ್ಕಂಡೀಷ್ನಲ್ ಲವ್, ಅಥವಾ ನಳ ದಮಯಂತಿ ಅವ್ರ ಮಧ್ಯೆ ಇದ್ದಿದ್ದು ಅನ್ಕಂಡೀಷ್ನಲ್ ಲವ್. ಈಗ ಹೇಗಾಗಿದೆ ಅಂತಂದರೆ, ಸಪೋಸ್ ನನಗೆ ವ್ಯಾಲೆಂಟೈನ್ಸ್ ಡೇ ರಾತ್ರಿ 12 ಗಂಟೆಗೆ ವಿಶ್ ಮಾಡಿಲ್ಲ ಅಂದರೆ ನಿನ್ನ ಜೊತೆ ನಾನು 3 ದಿನ ಮಾತಾಡಲ್ಲ. ನಾನು ಮಾಡೋ ಪ್ರತಿಯೊಂದು ಆ್ಯಕ್ಷನ್ಗೂ ಅದಕ್ಕೇನೋ ರಿಟರ್ನ್ ಇರಬೇಕು, ರಿವಾರ್ಡ್ ಇರಬೇಕು, ಸಮಥಿಂಗ್ ಎಕ್ಸ್ಪೆಕ್ಟೇಷನ್ಸ್. ನಮ್ಮ ಥಾಟ್ಸ್ ಎಲ್ಲ ಒಂದು ಎಕ್ಸ್ಪೆಕ್ಟೇಷನ್ ಮೂಲಕನೇ ಹೋಗ್ತಿದೆ. ಸೊ ನಾವು ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಬರೀ ನಾವು ಏನು ಪ್ರೀತಿ ಮಾಡ್ತೀವಿ ಅವರಿಂದ ನಾವು ಪ್ರೀತಿನೇ ಪಡಿಬೇಕು ಅನ್ನೋ ಒಂದು ಆಸೆ ನಮ್ಮಲ್ಲಿದ್ದರೆ ಸಾಕು. ನಮ್ಮ ಮೆಂಟಾಲಿಟಿ ಚೇಂಜ್ ಆದರೆ ಎಲ್ಲದಕ್ಕೂ ಸೊಲ್ಯೂಷನ್ ನಾವೇ ಹುಡುಕೋಬೋದು. ಸೊ ಸರಿಯಾದ ರೀತಿಯಲ್ಲಿ ಪ್ರೀತಿಯ ಅರ್ಥವನ್ನು ಕಂಡುಕೊಳ್ಳುವಂಥದ್ದು ಅತ್ಯಗತ್ಯ. ಅದರ ನಂತರ ಈ ಆಚರಣೆಗಳು ಇದೆಲ್ಲ ನಿಂತಿರುವಂಥದ್ದು ಅನ್ನುವಂಥದ್ದು ನಿಮ್ಮ ಅಭಿಪ್ರಾಯ. ಎಸ್, ಕಾರ್ಯಕ್ರಮವನ್ನು ಮುಂದುವರಿಸೋಣ. ಎಸ್ ವೀಕ್ಷಕರೇ, ಬೇಕಾ ವ್ಯಾಲೆಂಟೈನ್ಸ್ ಡೇ ವಿಶೇಷ ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ಬಳಿಕ. ಎಸ್, ವಿರಾಮದ ಬಳಿಕ ಮತ್ತೆ ಬೇಕಾ ವ್ಯಾಲೆಂಟೈನ್ಸ್ ಡೇ ವಿಶೇಷ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಮತ್ತೆ ಸ್ವಾಗತ. ಈಗಾಗಲೇ ನಮ್ಮ ಅತಿಥಿಗಳೊಂದಿಗೆ ನಾವು ಮಾತನಾಡ್ತಾ ಇದ್ವಿ. ಎಸ್ ಮಂಜುನಾಥ್ ಅವರು, ಈಗಾಗಲೇ ನೀವು ಹೇಳಿರುವಂಥದ್ದು ಈ ಒಂದು ವೆಸ್ಟರ್ನ್ ಕಲ್ಚರ್ ಅನ್ನುವಂಥದ್ದನ್ನು ನಾವು ಅಳವಡಿಸಿಕೊಳ್ತಾ ಇರುವಂಥದ್ದು ದಿನದಿಂದ ದಿನಕ್ಕೆ ಇದು ಜಾಸ್ತಿ ಆಗ್ತಾ ಇದೆ. ಸೊ ಇದರ ದುಷ್ಪರಿಣಾಮಗಳು ಅನ್ನುವಂಥದ್ದು ಏನಿದೆ, ಕೆಲವರಿಗೆ ಇದು ಅರ್ಥ ಆಗ್ತಾ ಇಲ್ಲ, ಯಾವುದೇ ಒಂದು ಸ್ಪಷ್ಟತೆ ಇಲ್ಲದೆ ಕೆಲವರು ಇದನ್ನು ಆಚರಣೆ ಮಾಡ್ತಾ ಇದ್ದಾರೆ ಅನ್ನುವಂಥ ಒಂದು ಮಾತನ್ನು ಈಗಾಗಲೇ ನಾವು ಮಾತನಾಡಿದ್ವಂಥದ್ದು. ಸೊ ಈಗ ಆಧುನಿಕತೆ ಅಂತ ಬಂದಾಗ ನಾವು ಬೇರೆ ದೇಶಗಳಿಂದ ಅದನ್ನು ಅಳವಡಿಸಿಕೊಂಡು ಹೋಗ್ತಾ ಇರುವಂಥದ್ದು. ಸೊ ಇದೇ ರೀತಿ ಒಂದು ಆಚರಣೆಗಳು ಇದನ್ನು ಕೂಡ ಅಲ್ಲಿಂದ ಡಿರೈವ್ ಮಾಡಿರುವಂಥದ್ದು ನಾವು. ಸೊ ಎಲ್ಲ ಒಂದು ವಿಷಯಕ್ಕೂ ಕೂಡ ಎಲ್ಲ ಆಚರಣೆಗಳು, ಈಗ ನ್ಯೂ ಇಯರ್ ಆಗಿರ್ಬೋದು ಅಥವಾ ಈ ಒಂದು ಪ್ರೆಸೆಂಟ್ ಆಗ್ತಾ ಇರುವಂಥ ವ್ಯಾಲೆಂಟೈನ್ಸ್ ಡೇ, ಎಲ್ಲದಕ್ಕೂ ಕೂಡ ಒಂದು ಆಚಾರ ವಿಚಾರಗಳ ಚೌಕಟ್ಟನ್ನು ಹಾಕುವಂಥದ್ದು ಎಷ್ಟರ ಮಟ್ಟಿಗೆ ಸರಿ? ಆಧುನಿಕತೆ ಅಂತ ಒಂದು ವಿಷಯವನ್ನು ತೆಗೆದುಕೊಂಡಾಗ ಜನರು ಅಲ್ಲಿ ತುಂಬ ಯೋಚನೆ ಮಾಡಬೇಕಾಗ್ತದೆ. ಆಧುನಿಕತೆ ಬೇಕು ನಮಗೆ, ಅಂದರೆ ಯಾವ ರೀತಿಯಲ್ಲಿ ಬೇಕು, ಯಾವ ಮಟ್ಟಕ್ಕೆ ಬೇಕು, ಅದಕ್ಕೆ ಒಂದು ಲಿಮಿಟ್ ಅಂತ ಇರ್ತದೆ. ಯಾವುದೇ ಒಂದು ವಿಷಯವನ್ನಾದರೆ ನಮ್ಮ ಜೀವನಕ್ಕೂ ಆದರೆ ಪ್ರತಿಯೊಂದು ವಿಷಯಕ್ಕೂ ಅಲ್ಲಿ ಒಂದು ಲಿಮಿಟ್ ಅಂತ ಇರ್ತದೆ. ಆ ಲಿಮಿಟನ್ನು ಕ್ರಾಸ್ ಮಾಡಿ ಹೋದರೆ ಅದು ಸರಿಯಾಗೋದಿಲ್ಲ. ಆಧುನಿಕತೆ ಅಂತ ವಿಚಾರವನ್ನು ತೆಗೆದುಕೊಂಡಾಗ ನಾವು ಬೇರೆ ದೇಶದಿಂದ ತೆಗೊಳ್ಳುವಂಥ ವಿಷಯಗಳ ಮೇಲೆ ಡಿಪೆಂಡ್ ಆಗಿರ್ತದೆ ಜನರ ಯೋಚನೆಗಳು. ಆ ತೆಗೊಳ್ಳುವಂಥ ವಿಷಯ ನಾವು ಯಾವುದೇ ಒಬ್ಬ ಮನುಷ್ಯನ ಆಧಾರವನ್ನು ತಗೊಂಡ್ರೆ, ನಾನು ಅವನ ರೀತಿಯೇ ಬೆಳಿಬೇಕು ಅಂದರೆ ಅವರಲ್ಲಿರುವಂಥ ಒಳ್ಳೆಯ ಗುಣಗಳನ್ನು ತಗೊಳ್ತೇವೆ ಹೊರತು ಕೆಟ್ಟ ಗುಣಗಳನ್ನ ಅಲ್ಲ. ಅಂದರೆ ಮಾತ್ರ ನಾವು ಉದ್ಧಾರ ಆಗೋಕ್ಕೆ ಸಾಧ್ಯ. ಹಾಗೆಯೇ ನಮ್ಮ ದೇಶ, ನಮ್ಮ ಸಮಾಜ ಅಂತ ಅಥವಾ ನಾವು ನಮ್ಮ ಕುಟುಂಬ ಅಂತ ಬಂದಾಗ ಯಾವುದೇ ಒಂದು ಪಕ್ಕದ ಮನೆಯ ಆಚಾರ ವಿಚಾರಗಳನ್ನು ತೆಗೆಯುವಾಗ ಅಲ್ಲಿ ಒಳ್ಳೆಯ ಆಚಾರ ವಿಚಾರಗಳನ್ನು, ಆಧುನಿಕತೆಯನ್ನು ನಾವು ಬೆಳೆಸ್ತಾ ಹೋಗ್ತೇವೆ.
ಈ ರೀತಿಯಾಗಿ ಬೆಳೆಸುವುದರಿಂದ ಎಲ್ಲರ ಯೋಚನೆಗಳು ಚೇಂಜ್ ಆಗ್ತಾ ಹೋಗ್ತದೆ. ನಾವು ಕೂಡ ಅವರ ರೀತಿ ಬೆಳೆಯಬಹುದಲ್ಲ ಅಂತೇಳಿ. ಅಂದರೆ ನಮ್ಮ ಸಮಾಜ, ನಮ್ಮ ಜನರು, ನನ್ನ ಅಕ್ಕಪಕ್ಕದವರು ಈ ರೀತಿ ಬೆಳೀತಿದ್ದಾರೆ, ನಾನು ಯಾಕೆ ಹೀಗಿರಬೇಕು, ನಾನು ಕೂಡ ಅವ್ರ ರೀತಿಯೇ ಬೆಳಿಬಹುದು ಅಂತ ಎಲ್ಲರಲ್ಲಿ ಯೋಚನೆ ಬರ್ತಾ ಹೋದರೆ ಸಮಾಜ ಒಂದು ಉತ್ತಮ ದಾರಿಯಲ್ಲಿ ಸಾಗಬಹುದು ಅಂತ ನಾನು ಹೇಳ್ತೇನೆ. ಹಾಗಾದರೆ ವ್ಯಾಲೆಂಟೈನ್ಸ್ ಡೇ ಅನ್ನುವಂಥದ್ದೇ ಕೆಟ್ಟ ವಿಚಾರನ ಹಾಗಾದರೆ, ಅಥವಾ ಈ ಒಂದು ಆಚರಣೆನೇ ಕೆಟ್ಟ ಆಚರಣೆನ ಹಾಗಾದರೆ? ಇಲ್ಲ, ಕೆಟ್ಟ ವಿಚಾರ ಅಂತಲ್ಲ. ಆದರೆ ನಾನು ಮಂಜುನಾಥ್ಗೆ ಸಪೋರ್ಟ್ ಮಾಡೋಕ್ಕೆ ನಾನು ಹೇಳ್ತಾ ಇದ್ದೀನಿ. ಏನಂತಂದರೆ ನಾವು ವೆಸ್ಟರ್ನ್ ಪೀಪಲಿಂದ ಅಥವಾ ನಾವು ಪಾಶ್ಚಾತ್ಯರಿಂದ ಏನು ಕಲಿಬೇಕೋ ಅದನ್ನು ಕಲ್ತಿಲ್ಲ ನಾವು. ಅವರು ಸ್ಯಾಟರ್ಡೆ ನೈಟ್ ಪಾರ್ಟಿ ಮಾಡ್ತಾರೆ, ನಾವು ಅದನ್ನು ಕಲ್ತಿದ್ದೀವಿ. ಆದರೆ 5 or 6 days ಅವ್ರು ಏನು ವರ್ಕ್ ಮಾಡ್ತಾರೆ, ಆ ಡೆಡಿಕೇಶನ್ ಏನು ತೋರಿಸ್ತಾರೆ, ಆ ಡೆಡಿಕೇಶನ್ ನಮ್ಮಲ್ಲಿಲ್ಲ. ಅವರು ಓಕೆ ಸಂಡೇ ಎಲ್ಲ ಫುಲ್ಲು ಮಲ್ಕೋತಾರೆ, ನಾವು ಮಲ್ಕೋತೀವಿ. ಬಟ್ ಅದರಿಂದ ಎಷ್ಟು ಶ್ರಮ ಪಟ್ಟಿರ್ತಾರೆ ಆ ವೀಕು, ಅವ್ರು ಎಷ್ಟು ಕಷ್ಟಪಟ್ಟು ಕೆಲಸ ಮಾಡ್ತಾರೆ, ಆ ಒಂದು ಕ್ವಾಲಿಟಿ ನಮ್ಮಲ್ಲಿ ಇನ್ನೂ ಬಂದಿಲ್ಲ ಅಂತ ನಾನು ಅನ್ಕೋತೀನಿ. ಯಾಕೆಂತಂದರೆ ನಾವು ಅವರಲ್ಲಿರೋ ಬರೀ ನೆಗೆಟಿವಿಟೀಸ್ ಅಷ್ಟೇ. ಅವರು ಇವಾಗ ವ್ಯಾಲೆಂಟೈನ್ಸ್ ಡೇನೂ ಅದೇ ಥರ. ಅಂದರೆ ಅವರಲ್ಲಿ ಹೆಂಗೆ ಅಂತಂದರೆ ಈ ವ್ಯಾಲೆಂಟೈನ್ಸ್ ಡೇ ಅಂದರೆ ಅವ್ರು 365 days ಪೂರ್ತಿ ಅವ್ರು ಲವಲ್ಲಿರಲ್ಲ. ಅವ್ರದ್ದೆಲ್ಲ ತುಂಬ ಕಂಡೀಷ್ನಲ್ ಆಗಿರುತ್ತೆ. ಪ್ಲಸ್ ಅವ್ರದ್ದು ಒಂದು ಸರ್ಟೈನ್ ಪೀರಿಯಡ್ಗೆ ರಿಸ್ಟ್ರಿಕ್ಟ್ ಆಗಿರುತ್ತೆ. ಅಂದರೆ ಇಷ್ಟು ಮಂತ್ಸಲ್ಲಿ ನಾನು ನಿನ್ನ ಲವ್ ಮಾಡ್ತೀನಿ, ನಾನು ಟ್ರೈ ಮಾಡ್ತೀನಿ, ಸಪೋಸ್ ನಿನ್ಗೆ ಇಷ್ಟ ಆದರೆ ಕಂಟಿನ್ಯೂ ಮಾಡೋಣ, ಇಲ್ಲಾಂದರೆ ಬ್ರೇಕಪ್ ಆಗೋಣ ಅಂತ. ಇದು ನಾವು ಅಳವಡಿಸ್ಕೊಂಡಿದ್ದೀವಿ. ಇದು ಆ್ಯಕ್ಚುಲಿ ಸರಿಯಲ್ಲ. ನಮ್ಮ ಭಾರತೀಯರ ಪ್ರಕಾರ ಏನಂತಂದರೆ ನಾವು ಒಬ್ಬರನ್ನ ಪ್ರೀತಿಸೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾವು ಕೊನೆವರೆಗೂ ಅವ್ರನ್ನೇ ಪ್ರೀತಿಸ್ತಾ ಹೋಗ್ತೀವಿ. ಇದರಿಂದ ನಾವು ಸಂಪೂರ್ಣವಾಗಿ ಅವ್ರಿಗೆ ನ್ಯಾಯ ಕೊಟ್ಟಂಗೆ ಆಗುತ್ತೆ. ಈ ಥರ ಒಂದ್ಸತಿ ಬ್ರೇಕಪ್ ಆದರೆ ಏನಾಗುತ್ತೆ, ಅವ್ರ ಪಾಡಿಗೆ ಅವ್ರ ಜೀವನದಲ್ಲೂ ಹೋಗ್ತಾರೆ. ಬಟ್ ನಮ್ಮ ನೆನಪು ಅವ್ರಿಗೆ ಕಾಡ್ತಿರ್ಬೋದು, ಅಥವಾ ಅವ್ರ ನೆನಪು ನಮ್ಗೆ ಕಾಡ್ತಿರ್ಬೋದು. ಮುಂದೆ ನಮಗೆ ಸಿಗೋಂಥ ಸಂಗಾತಿ ಮೇಲೆ ನಾವು ಸಂಪೂರ್ಣವಾಗಿ ನ್ಯಾಯ ಕೊಡೋಕ್ಕಾಗೋದಿಲ್ಲ. ಇದು ಒಂದು ಮೇನ್ ಡಿಸ್ಅಡ್ವಾಂಟೇಜ್ ಆಗ್ಬೋದು ಅಂತ ನನ್ನ ಅಭಿಪ್ರಾಯ. ಸೊ ಏನು ನಮ್ಮಲ್ಲಿ ಆ ಒಂದು ಬದ್ಧತೆ ಅನ್ನುವಂಥದ್ದು ಇರಬೇಕು. ಒಂದು ಪ್ರೀತಿಯನ್ನು ಮಾಡೋ ಮುಂಚೆ ಇವಳಿ ನನ್ನ ಜೀವನ ಸಂಗಾತಿ ಅನ್ನುವಂಥದ್ದನ್ನು ಎಕ್ಸೆಪ್ಟ್ ಮಾಡ್ಕೊಳ್ಳುವಂತಹ ವಿಚಾರವನ್ನು ನಾವು ಅರ್ಥ ಮಾಡಿಕೊಂಡು ಮುಂದುವರಿಬೇಕು ಅನ್ನುವಂಥದ್ದನ್ನು ನೀವು ಹೇಳಿರೋದು. ಅಂದರೆ ಈಗ ಒಂದು ನಾನ್ ಲಿವಿಂಗ್ ಥಿಂಗ್ ಅಂತ ತೊಗೊಳ್ಳೋಣ, ಒಂದು ಬುಕ್ಕು, ಒಂದು ಪೆನ್, ಒಂದು ಮೊಬೈಲು. ಇವತ್ತು ಹಿಡ್ಕೋತೀವಿ, ನಾಳೆ ಬೋರ್ ಆದರೆ ಬಿಸಾಕ್ತೀವಿ. ಬಟ್ ಇದಲ್ಲ, ಇದು ಒಂದು ಜೀವನಕ್ಕೆ ಸಂಬಂಧಪಟ್ಟಿದ್ದು, ಒಂದು ಜೀವಿ. ಅದ್ರ ಒಂದು ಮೇನ್ ಅಂದರೆ ಎಮೋಷ್ನಲ್ ಬಾಂಡ್ ಬೆಳೆಯುತ್ತೆ. ಈ ಎಮೋಷ್ನಲ್ ಬಾಂಡ್ನ ನಾವು ಎಷ್ಟು ವರ್ಷ ಅಥವಾ ಎಷ್ಟು ದಿವಸ ನಾವು ಕಂಟಿನ್ಯೂ ಮಾಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನಾವು ಹೀಗೆ ಇಟ್ಕೊಂಡು ಹೀಗೆ ಬಿಡೋದಂದರೆ ಜೀವಿಗಳಿಗೂ ಅಥವಾ ನಾನ್ ಲಿವಿಂಗ್ ಥಿಂಗ್ಸ್ಗೂ ಏನೂ ವ್ಯತ್ಯಾಸನೇ ಇರಲ್ಲ. ಸೊ ಅಂದರೆ ಈಗ ವ್ಯಾಲೆಂಟೈನ್ಸ್ ಡೇ ಆಚರಣೆಗಿಂತ ಮೊದಲು ತನ್ನ ಪ್ರೇಯಸಿ ತಲೆಯಲ್ಲಿ ಏನು ಓಡ್ತಾ ಇರ್ತಾರೆ ಅಂದರೆ ಅವನು ನನಗೆ ಏನು ಕೊಡ್ಬೋದು, ಯಾವ ರೀತಿಯಾದಂಥ ಕೊಡುಗೆಗಳನ್ನ ನನಗೆ ವ್ಯಾಲೆಂಟೈನ್ಸ್ ಡೇಗೆ ಕೊಡ್ಬೋದು, ಅಥವಾ ಅವನು ನನಗೆ ಎಲ್ಲೆಲ್ಲಿ ಸುತ್ತಾಡಿಸ್ಬೋದು, ನನ್ನ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ಬೋದು ಅಂತ ಯೋಚನೆಗಳು ಹೋಗ್ತಾ 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 ತನ್ನ ವಿದ್ಯಾಭ್ಯಾಸದ ಆ ಸಮಯವನ್ನು ಹಾಳು ಮಾಡ್ತಾ ಹೋಗ್ತಾರೆ. ಅಂದರೆ ಯಾವುದೇ ಒಂದು ಹೆಣ್ಣಾಗಲಿ ಅಥವಾ ಗಂಡಾಗಲಿ ತಮ್ಮ ಪ್ರೀತಿಯನ್ನು ಅವರಿಗೆ ಅಭಿವ್ಯಕ್ತಪಡಿಸುವಾಗ ಅಲ್ಲಿ ಸಮಯ ವ್ಯರ್ಥ ಮಾಡ್ತಾರೆ. ಅವಳು ನನ್ನನ್ನು ಪ್ರೀತಿಸ್ತಾಳಾ ಇಲ್ವಾ, ಅವಳ ಮನಸ್ಸು ನನ್ನ ಮೇಲೆ ಇದೆಯಾ ಇಲ್ವಾ ಅನ್ನೋಂತಹ ಯೋಚನೆಗಳನ್ನೇ ಮಾಡ್ತಾ 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 ಹೀಗೆ ವರ್ಷಾನುಗಟ್ಟಲೆ ಕಾಲ ಕಳೀತಾ ಹೋದರೆ ಅವರ ಜೀವನದಲ್ಲಿ ಉತ್ತಮವಾದ ಒಂದು ದಾರಿಯನ್ನು ಸಾಗಲಿಕ್ಕೆ ಸಾಧ್ಯ ಆಗಲ್ಲ. ಈ ರೀತಿಯಾಗಿ ವ್ಯಾಲೆಂಟೈನ್ಸ್ ಡೇ ಮಾಡುವುದು ತಪ್ಪಲ್ಲ, ಆದರೆ ಮಾಡಬೇಕಾದ್ರೆ ಅದಕ್ಕೊಂದು ಶಿಸ್ತು, ಶಿಷ್ಟಾಚಾರ ಅಂತ ಇರ್ತದೆ. ಆ ರೀತಿಯಲ್ಲಿ ಹೋದರೆ ಒಳ್ಳೆಯದು. ಎಲ್ಲೊಂದು ಕಡೆ ಹೇಳ್ತಾ ಹೋದಾಗ ಈಗಿನ ದಿನಗಳಲ್ಲಿ ಪ್ರೀತಿ ಪ್ರೇಮ ಅನ್ನುವಂಥದ್ದು ಗಿವ್ ಆ್ಯಂಡ್ ಟೇಕ್, ಇನ್ವೆಸ್ಟ್ ಆ್ಯಂಡ್ ಕಲೆಕ್ಟ್ ಅನ್ನೋ ರೀತಿಯಲ್ಲಿ ನಡೀತಾ ಇದೆ ಅನ್ನುವಂಥ ಮಾತನ್ನು ಎಲ್ಲರೂ ಕೂಡ ವ್ಯಕ್ತಪಡಿಸ್ತಾ ಇರುವಂಥದ್ದು. ಬಹು ಮುಖ್ಯವಾಗಿ ಇದು ಕೂಡ ನಡೀತಾ ಇದೆ. ಈ ಪ್ರೀತಿ ಅನ್ನುವಂಥದ್ದರ ಪ್ರಾಮುಖ್ಯತೆ ಅನ್ನುವಂಥದ್ದು ಏನಿದೆ, ಇದರ ಅರಿವು ಕೆಲವರಿಗೆ ಇಲ್ಲ. ಕೇವಲ ಡಾಂಬಿಕತೆಗೋಸ್ಕರ ಇದನ್ನು ಆಚರಿಸ್ತಾ ಇದ್ದಾರೆ ಅನ್ನುವಂಥ ಅಭಿಪ್ರಾಯಗಳು ಈಗಿನ ದಿನಗಳಲ್ಲಿ ಹೆಚ್ಚಾಗ್ತಾ ಇದೆ. ಸೊ ಎಲ್ಲ ಈ ಒಂದು ಪ್ರೀತಿಯಾಗಿರ್ಬೋದು, ಪ್ರೇಮ ಆಗಿರ್ಬೋದು, ಈಗಿನ ದಿನಗಳಲ್ಲಿ ನಾನು ಹೇಳಿದ ಹಾಗೆ ಒಂದು ಅಪರಾಧವಾಗಿ ಕೊನೆ ಆಗ್ತಾ ಇರುವಂಥದ್ದನ್ನು ನಾವು ಜಾಸ್ತಿಯಾಗಿ ನೋಡ್ತಾ ಇದ್ದೇವೆ. ಸ್ವಾರ್ಥದಿಂದ ಕೂಡಿರುತ್ತೆ ಅಂತಲೇ ಹೇಳ್ತಾ ಹೋಗ್ಬೋದು. ಸೊ ಒಂದು ಕೊಲೆಯಾಗುವ ಮೂಲಕ ಆಗಿರ್ಬೋದು, ಒಂದು ಆತ್ಮಹತ್ಯೆ ಆಗುವ ಮೂಲಕ, ಈ ರೀತಿ ಕೆಲವು ಉದಾಹರಣೆಗಳು ಕೂಡ ಇರುವಂಥದ್ದು. ಸೊ ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಯಾವ ರೀತಿಯ ಒಂದು ವಿಚಾರಗೋಷ್ಠಿಯನ್ನು ಈಗಿನ ಯುವಕರು ಮಾಡಬೇಕು, ಈಗಿನ ಒಂದು ಯುವ ಪೀಳಿಗೆ ಮಾಡಬೇಕು ಅಂತೀರಾ? ಸರಿಯಾದ ಒಂದು ಆಯ್ಕೆಯನ್ನು ಮಾಡುವಂಥದ್ದು, ಪ್ರೀತಿಯನ್ನು ಮಾಡುವಂಥದ್ದು ತಪ್ಪು ಅಂತ ಯಾರು ಹೇಳಿಲ್ಲ. ಇದನ್ನು ಆಚರಣೆ ಮಾಡುವಂಥದ್ದು ತಪ್ಪು ಅಂತ ಯಾರು ಹೇಳಿಲ್ಲ. ಆದರೆ ಅವರು ತೆಗೆದುಕೊಳ್ಳುವಂತಹ ನಿರ್ಧಾರ ಅನ್ನುವಂಥದ್ದು ಏನಿದೆ, ಇದು ಅವರ ಅವನತಿಗೆ ಕಾರಣ ಆಗಬಾರ್ದು ಅನ್ನುವಂಥದ್ದು ಒಂದು ಸ್ಪಷ್ಟವಾದ ಉದ್ದೇಶ. ಇದರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ನಾನು ಆಗಲೇ ಹೇಳಿದ ಪ್ರಕಾರ ಜನರಿಗೆ ತಮ್ಮ ಆಲೋಚನೆಗಳು ಬದಲಾಗ್ತಾ ಹೋಗಬೇಕು. ಅಂದರೆ ನಾವು ಒಂದು ಜೀವನ ಅಂತ ನಡೆಸ್ತಾ ಇರುವಾಗ ಆ ಜೀವನಕ್ಕೆ ಒಂದು ಅರ್ಥ ಅಂತ ಇರ್ತದೆ. ಇದೇ ರೀತಿಯಾಗಿ ಒಂದು ದಿನ, ಒಂದು ರಾತ್ರಿ, ಬೆಳಿಗ್ಗೆ ಅಂತ ಒಂದು 2 ಸಮಯಗಳಿದೆ ಅಲ್ಲ, ಅದು ಪೂರ್ತಿಗೊಂಡಾಗ ಮಾತ್ರ ಒಂದು ದಿನ ಅಂತ ಆಗ್ತದೆ. ಹಾಗೆ ಒಂದು ಜೀವನದಲ್ಲಿ ಆದರೂ ಕೂಡ ಪ್ರತಿಯೊಂದಕ್ಕೂ ಒಂದು ಹಂತ ಅಂತ ಇರ್ತದೆ. ಅಂದರೆ ನಮ್ಮ ಹಿರಿಯರು ಹೇಳಿಕೊಟ್ಟದ್ದು ಹೇಗೆಂದರೆ, ಭಾರತೀಯ ಸಂಸ್ಕೃತಿಯಲ್ಲಿ
ಒಬ್ಬ ಗಂಡಾಗಲಿ ಅಥವಾ ಹೆಣ್ಣಾಗಲಿ ತನ್ನ ಒಂದು ವಿದ್ಯಾಭ್ಯಾಸ ಫಸ್ಟಿಗೆ ತನ್ನ ಜನ್ಮವನ್ನು ಪಡಿತಾನೆ, ಜನ್ಮವನ್ನು ಪಡೆದ ಮೇಲೆ ಅವನ ಅಕ್ಕಪಕ್ಕದ ಸಂಬಂಧಗಳನ್ನು ಬೆಳೆಸ್ತಾ ಹೋಗ್ತಾನೆ. ಆಮೇಲೆ ವಿದ್ಯಾಭ್ಯಾಸ, ಅವನ ಪ್ರಾಥಮಿಕ ಶಿಕ್ಷಣ ಆಗಿರ್ಬೋದು, ಪ್ರೌಢ ಶಿಕ್ಷಣ ಅದನ್ನು ಬೆಳೆಸ್ಕೊಂಡು ಆಮೇಲೆ ಒಂದು ಉದ್ಯೋಗ ಆದಮೇಲೆ ಮದುವೆ. ಈ ರೀತಿಯಾಗಿ ಒಂದು ಜೀವನ ಸಾಗ್ತಾ ಹೋಗಬೇಕು ಅನ್ನೋದು ಭಾರತೀಯ ಸಂಸ್ಕೃತಿ ಇದ್ದದ್ದುಂಟು. ಆದರೆ ಈಗ ಏನಾಗಿದೆ ಅಂದರೆ ಯುವಕರಿಗೆ ಜನ್ಮ ಆಗ್ತದೆ, ಆಮೇಲೆ ಅವರಿಗೆ ಅಕ್ಕಪಕ್ಕದವರು ಪರಿಚಯ ಆಗ್ತಾರೆ. ಈ ವಿದ್ಯಾಭ್ಯಾಸದ ಸಮಯದಲ್ಲಿ ಏನಾಗ್ತಂದರೆ ಎಲ್ಲ ಒಂದು ಗ್ರೂಪ್, ಆ ಗುಂಪುಗಳೊಟ್ಟಿಗೆ ಸೇರಿಕೊಂಡು ಯಾರೋ ಕೆಲವೊಬ್ಬರು ಹೀಗೆ ಹೇಳ್ತಾರೆ, ನೀನು ಹಾಗೆ ಮಾಡು, ನೀ ಹೀಗೆ ಮಾಡು ಅಂತ ಕೆಟ್ಟ ಆಲೋಚನೆಗಳನ್ನ ಒಬ್ಬ ಒಂದು ಮನುಷ್ಯನ ತಲೆಯಲ್ಲಿ ತುಂಬಿಸಿದರೆ ಆ ಯುವಕರು ಕೂಡ ಅದರಲ್ಲಿ ಸೇರ್ತಾ ಹೋಗ್ತಾರೆ. ಅಂದರೆ ಅವರಿಗೆ ತಮ್ಮ ಪ್ರೆಸ್ಟೀಜ್, ಸ್ಟೇಟಸ್, ನಾನೇನಾದರೂ ಆ ವಿಷಯಗಳನ್ನ ಮಾಡಲಿಲ್ಲ ಅಂದರೆ ನೀನು ನನ್ನ ಗುಂಪಿಗೆ ಬರಬೇಡ ಅಂತ ಈ ರೀತಿಯ ಆಲೋಚನೆಗಳನ್ನು ಹೇಳ್ತಾ ಹೋಗ್ತಾರೆ. ಫಾರ್ ಎಕ್ಸಾಂಪಲ್, ಈ ಒಂದು ಮರದಿಂದ ಒಂದು ಮರಕ್ಕೆ ಜಿಗಿಲಿಕ್ಕೆ, ಒಂದು ಹಾರಲಿಕ್ಕೆ ಪ್ರಯತ್ನಿಸಿದಾಗ ಆ ಮಂಗ ಏನಾದರೂ ಕೆಳಗೆ ಬಿದ್ದರೆ ಆ ಉಳಿದ ಮಂಗಗಳು ಅದನ್ನು ತನ್ನ ಗುಂಪಿನೊಳಗೆ ಸೇರಿಸ್ಕೊಳ್ಳೋದಿಲ್ಲ, ಅಲ್ಲೇ ಅದನ್ನು ಹೊಡೆದು ಕೊಲ್ಲುತ್ತೆ. ಇದು ನೈಸರ್ಗಿಕವಾಗಿಂತ ಇರುವಂಥದ್ದು. ಇನ್ನು ಮಂಗನಿಂದ ಮಾನವ, ಇನ್ನು ಮಂಗನಿಗಿಂತ ಬುದ್ಧಿವಂತ ಜೀವಿ, ಇಡೀ ವಿಶ್ವದಲ್ಲೇ ಬುದ್ಧಿವಂತ ಜೀವಿ ಮನುಷ್ಯ. ಈ ಮನುಷ್ಯ ಹೆಂಗಾಗಿರ್ಬೋದು ಅಂದರೆ ಅಂದರೆ ಎಲ್ಲ ವಿಚಾರಗಳು ಅವರು ಮಾಡುವಾಗೆ ನಾನು ಮಾಡಬೇಕು ಅನ್ನೋಂಥ ಯೋಚನೆ. ಅಂದರೆ ನನ್ನ ನಿರ್ಧಾರಗಳನ್ನೇ ತಗೊಳ್ಬೇಕು, ಸ್ವಂತ ನಿರ್ಧಾರದಲ್ಲಿ ನಾನು ನನ್ನ ಜೀವನ ನಡೆಸಬೇಕು ಅಂತ ಯಾರಿಗೂ ಕೂಡ ಇಲ್ಲಿವರೆಗೂ ಅನಿಸ್ಲಿಲ್ಲ. ಅಂದರೆ ಅವನು ಹೇಗೆ ಬದುಕ್ತಾನೆ, ನಾನು ಹಾಗೆ ಬದುಕಬೇಕು. ಇದೇ ರೀತಿಯಾಗಿ ಇನ್ನೊಬ್ಬರ ಮೇಲೆ ನಾವು ಡಿಪೆಂಡ್ ಆಗಿ ನಾವು ನಮ್ಮ ಜೀವನ ನಡೆಸ್ತಾ ಇದ್ದೇವೆ. ಇದು ಮೊದಲು ತಪ್ಪಾಗಿದೆ. ನಮ್ಮ ಸ್ವಂತ ನಿರ್ಧಾರದ ಮೇಲೆ ನಮ್ಮ ಜೀವನವನ್ನು ನಾವು ನಡೆಸಬೇಕು ಅಂತ ಹೇಳ್ತೇನೆ. ಎಸ್, ಒಂದು ಕರೆ ಇದೆ, ಕರೆಯನ್ನು ಸ್ವೀಕರಿಸೋಣ. ನಮಸ್ತೆ. ಹಲೋ, ನಮಸ್ತೆ ನಮಸ್ತೆ ಸರ್. ಈಗಾಗಲೇ ಚರ್ಚೆ ಪ್ರೇಮಿಗಳ ದಿನಾಚರಣೆ ಅಂತ ನೀವು ಕೊಡ್ತೀರಲ್ಲ ಟಿವಿಯಲ್ಲೆಲ್ಲ. ಸರ್, ನಿಮ್ಮ ಟಿವಿ ವಾಲ್ಯೂಮ್ ಅನ್ನ ದಯವಿಟ್ಟು ಮ್ಯೂಟ್ ಮಾಡಿ. ಹೌದು ಸರ್. ಈಗ ನೋಡಿ, ಹಿಂದಿನವರು ಎಲ್ಲ ಈ ಪ್ರೇಮಿ ದಿನಾಚರಣೆ ಅಂತ ಏನಾದ್ರು ಇತ್ತಾ? ಇತ್ತಾ ಹಿಂದಿನವ್ರದ್ದು? ಈಗ ನೀವು ಈಗೆಲ್ಲ ಪ್ರಚಾರ ಮಾಡ್ಕೊಂಡು ಹೋಗ್ತೀರಾ ಟಿವಿಯಲ್ಲಿ ಅದಿರಲ್ಲ. ಈಗ ಮನೆ ಮಂದಿ ಎಲ್ಲ, ಹುಡುಗರು ಮತ್ತೆ ಹುಡುಗಿಯರು ಎಲ್ಲ, ಮನೆ ಮಂದಿಯರು ಎಲ್ಲ ಹಾಳಾಗಿ ಹೋಗ್ತಾರೆ. ಇದು ನೀವು ಮಾಡುದು ಪ್ರಚಾರ ಸರಿಯಾ? ಸರ್, ನಾವು ಪ್ರಚಾರವನ್ನ ಮಾಡ್ತಾ ಇಲ್ಲ. ಇದರ ಒಂದು ಪರ ವಿರೋಧದ ಕುರಿತಾಗಿ ನಾವು ಚರ್ಚೆಯನ್ನ ಮಾಡ್ತಾ ಇರುವಂತದ್ದು. ಯಾವುದೇ ಮಾಧ್ಯಮದವರಾಗಿರ್ಬೋದು, ಇದರ ಒಂದು ಪರ ವಿರೋಧ ಅನ್ನುವಂಥದ್ದು ಏನಿದೆ, ಇದರ ಕುರಿತು ಚರ್ಚೆಯನ್ನ ಮಾಡ್ತಾ ಇರುವಂತದ್ದು ಸರ್. ಹೌದು ಸರಿ. ಇದು ವಿರೋಧ ಅಂದ್ರೆ ಇದಕ್ಕೆಲ್ಲ ವಿರೋಧ ಈ ಪ್ರೇಮಿಗಳಿಗೆ. ನಿಂಗೆ ಕೂಡ ಅರ್ಥ ಆಗ್ಬಹುದು, ಯಾಕಂದ್ರೆ ನಾವು ವಯಸ್ಸಿನವರು ಮಾತಾಡೋದು. ಈಗ ನಮ್ಮ ವಯಸ್ಸಿನಲ್ಲೆಲ್ಲ ಇಂಥದ್ದು ಇದ್ದಿಲ್ಲ ಅಲ್ಲ. ಈಗ ಬಹಳ ಜಾಸ್ತಿ ಆಗ್ತಾ ಹೋಗ್ತದೆ ಪಾಪದವ್ರದ್ದು. ಮೊದ್ಲೆಲ್ಲ ಶ್ರೀಮಂತರದಿತ್ತು, ಈಗ ಅದನ್ನೆಲ್ಲ ನೋಡಿಕೊಂಡು ಈಗ ಶ್ರೀಮಂತರು ಕೂಡ ಆಗ್ತಾ ಇದ್ದಾರೆ. ಇದು ಬಡವರು ಕೂಡ ಅದೇ ರೀತಿಯಲ್ಲಿ ಹೋಗ್ತಾ ಇದ್ದಾರೆ. ಇದನ್ನು ಕಮ್ಮಿ ಹೇಗೆ ಮಾಡುದು ಹೇಳಿ? ಬಡವರು ಪ್ರೀತಿ ಪ್ರೇಮ ಅಂತ ಮದುವೆಯಾಗಿ ಹೋಗ್ತಾ ಇರ್ತಾರೆ. ಆ 4 ತಿಂಗಳು 8 ತಿಂಗಳಲ್ಲಿ ಶವ ಅಲ್ಲ, ಏನಾದ್ರು ಹಗ್ಗ ಇಲ್ಲ ಬಾವಿ ಏನಾದ್ರು ಸಾಯ್ತಾರೆ. ಈಗ ಇದು ಸರಿ? ಎಸ್ ಸರ್, ಈಗಾಗಲೇ ಇದರ ಕುರಿತಾಗಿ ನಾವು ಚರ್ಚೆಯನ್ನ ಮಾಡ್ತಾ ಇರುವಂತದ್ದು. ಈ ಪ್ರೀತಿ ಪ್ರೇಮ ಅನ್ನುವಂಥದ್ದನ್ನ ನಿಜವಾದ ಅರ್ಥವನ್ನ ಕಂಡುಕೊಳ್ಳದೆ ಕೆಲವು ಈ ರೀತಿ ಅಂತ್ಯಗೊಳ್ತಾ ಇರುವಂತದ್ದು ಅಂತ ಕೂಡ ನಾವು ಮಾತನಾಡಿರುವಂತದ್ದು. ಸೊ ಇದರ ಬಗ್ಗೆ ಏನ್ ಹೇಳ್ತೀರಾ ಸರ್? ಇದಕ್ಕೆ ಪರಿಹಾರ ಅಂತಾದ್ರೆ ಏನ್ ಹೇಳ್ತೀರಾ? ಎಸ್, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಈಗಾಗಲೇ ಅವರು ಹೇಳಿರುವ ಹಾಗೆ ಬಡವರು ಶ್ರೀಮಂತರಿಗೆ, ಕೆಲವರು ಬಡವರು ಇದರಿಂದ ತೊಂದರೆಗೆ ಒಳಗಾಗ್ತಾ ಇದ್ದಾರೆ ಅನ್ನುವಂಥ ಒಂದು ಅನಿಸಿಕೆಯನ್ನು ಅವರು ವ್ಯಕ್ತಪಡಿಸಿರುವಂಥದ್ದು. ಸೊ ಈಗಾಗಲೇ ನಾವು ಮಾತನಾಡ್ತಾ ಹೋದಾಗ ಎಲ್ಲ ಸಂಸ್ಕೃತಿಯ ಆಚರಣೆಗಳಲ್ಲಿ ಒಂದು ವಿಭಿನ್ನ ಅಭಿಪ್ರಾಯಗಳು ವ್ಯಕ್ತವಾಗುವಂಥದ್ದು ಸಹಜ. ಕೆಲವು ಕಡೆ ಇದರಿಂದ ಸಕಾರಾತ್ಮಕ ಪ್ರಭಾವಗಳಿದ್ರೆ, ಕೆಲವು ಕಡೆ ನಕಾರಾತ್ಮಕ ಪ್ರಭಾವ ಅನ್ನುವಂಥದ್ದು ಇದ್ದೇ ಇರುತ್ತೆ, ಯಾವುದೇ ಒಂದು ಆಚರಣೆ ಆಗಿರಲಿ, ಯಾವುದೇ ಒಂದು ವಿಷಯವಾಗಿರಲಿ. ಸೊ ಈ ಒಂದು ನಕಾರಾತ್ಮಕ ವಿಷಯ ಅನ್ನುವಂಥದ್ದು ಏನಿದೆ, ಈ ಒಂದು ವಿಚಾರಕ್ಕೆ ಬಂದಾಗ ಎಲ್ಲೋ ಕಡೆಯಲ್ಲಿ ಗೊತ್ತಾಗುವಂಥದ್ದು, ಶುರುವಿನಲ್ಲಿ ಗೊತ್ತಾಗುವಂಥದ್ದು ಅಲ್ಲ ಅಂತಾನೆ ಹೇಳ್ತಾ ಹೋಗ್ಬೋದು. ಯಾಕಂದರೆ ಈಗಾಗಲೇ ನಮ್ಮ ವೀಕ್ಷಕರು ಕೂಡ ಕರೆ ಮಾಡಿರುವಂಥದ್ದು, ಎಷ್ಟೋ ಕಡೆಯಲ್ಲಿ ಆತ್ಮಹತ್ಯೆಗಳಾಗುತ್ತೆ. ಒಬ್ಬ ಯಾರೇ ಆಗಿರಲಿ ಅವನ ಪ್ರೀತಿಯನ್ನು ಕಳೆದುಕೊಂಡಾಗ ಒಂದು ಆತ್ಮಹತ್ಯೆಯ ಮೂಲಕ ಅಥವಾ ಇನ್ನೂ ದಾರಿಗಳನ್ನು ಆಯ್ಕೆ ಮಾಡ್ತಾರೆ ಅನ್ನೋದರ ಒಂದು ಮಾಹಿತಿಯನ್ನು ಅವರು ನೀಡಿರುವಂಥದ್ದು. ಸೊ ಏನು ಈ ಒಂದು ಪ್ರೀತಿ ಪ್ರೇಮ ಅನ್ನುವಂಥದ್ದಿದೆ, ಇದರ
ಒಂದು ಸ್ಪಷ್ಟವಾದ ಒಂದು ಮಾಹಿತಿ ಅನ್ನುವಂಥದ್ದು ಯುವಕರಿಗೆ ತಲುಪಬೇಕಾಗಿರುವಂಥದ್ದು. ಹಾಗೆಯೇ ನಮ್ಮ ಆಚಾರ ವಿಚಾರಗಳು ಏನು ಅನ್ನುವಂಥದ್ದು ನಮ್ಮ ಯುವಕರಿಗೆ ತಲುಪಬೇಕಾದ್ರೆ ಯಾವ ರೀತಿಯ ಕ್ರಮಗಳನ್ನು ಕೈಗೊಳ್ಳಬೇಕಾಗುತ್ತೆ? ನಾವು ಯಾವ ರೀತಿಯ ಮಾಹಿತಿಯನ್ನು ಯುವಕರಾಗಿರ್ಬೋದು ಅಥವಾ ಯುವತಿಯರು ಕೈಗೊಳ್ಳಬೇಕು? ಯುವಕರಿಗೆ ಹೆಂಗೆ ಅಂತಂದರೆ ಇವಾಗ ನಾವು ಚೈಲ್ಡ್ಹುಡ್ಡಿಂದನೇ ಸ್ಟಾರ್ಟ್ ಮಾಡಬೇಕು. ಚೈಲ್ಡ್ಹುಡ್ಡಿಂದನೇ ಅವ್ರಿಗೆ ನಮ್ಮ ಭಾರತೀಯ ಸಂಸ್ಕೃತಿ ಏನು, ರಾಮಾಯಣ ಮಹಾಭಾರತ ಆಗಿರ್ಬೋದು. ನಾವು ಬರೀ ರಾಮಾಯಣ ಮಹಾಭಾರತಗಳನ್ನ ಬರೀ ಒಂದು ಫಿಕ್ಷನಲ್ ಸ್ಟೋರೀಸ್ ಥರ ಹೇಳೋದಲ್ಲ, ಅದರಲ್ಲಿರೋ ಮೌಲ್ಯ, ಅದಕ್ಕಿರೋ ಪ್ರತಿಯೊಂದು ಕ್ಯಾರೆಕ್ಟರ್ದು ಇಂಪಾರ್ಟೆನ್ಸ್. ಇವಾಗ ರಾಮ ಅಂತಂದರೆ ಅವ್ನ ಬಾಲ್ಯದಿಂದ ಹಿಡಿದು ಅವ್ನು ರಾಜ ಆಗೋವರೆಗೂ ಅವನಲ್ಲಿದ್ದ ಡಿಸಿಪ್ಲಿನ್ ಆಗಿರ್ಬೋದು, ಅವನಲ್ಲಿದ್ದ ಒಂದು ವಿನಯ ಆಗಿರ್ಬೋದು, ಇದೆಲ್ಲ ಪ್ರತಿಯೊಂದು ಅವ್ನಿಗೆ ತಿಳಿಸ್ತಾ ಹೋಗ್ತಾ ಇರಬೇಕು. ಅವಾಗ ಅವನಿಗೆ ನಮ್ಮ ಸಂಸ್ಕೃತಿ ಮೇಲೆ ಒಂಥರ ಪ್ರೌಡ್ ಫೀಲಿಂಗ್ ಬರುತ್ತೆ. ಆ ಪ್ರೌಡ್ ಫೀಲಿಂಗ್ ಇದ್ದಾಗ ಅವ್ನು ಎಷ್ಟೇ ದೊಡ್ಡವನಾಗಲಿ ಅವ್ನು ನಮ್ಮ ಸಂಸ್ಕೃತಿನ ಮರೆಯಲ್ಲ. ಈಗ ಇನ್ನೊಂದು ನಮ್ಮದು ಕೆಲವು ಸಂಸ್ಕಾರಗಳು ಅಂತಿರುತ್ತೆ. ಇವಾಗ ನಾವು ಒಂದು ಬ್ರಾಹ್ಮಣ ಸಮುದಾಯ ಅಂತ ತೊಗೊಂಡ್ರೆ ಅಲ್ಲಿ ಸಂಧ್ಯಾವಂದನೆ ಆಗಿರ್ಬೋದು, ಬೇರೆ ಬೇರೆ ಆಚರಣೆಗಳೆಲ್ಲ ಇರುತ್ತೆ. ಇವಾಗ ನಮ್ಮ ಮನೇಲಿ ಏನಂತಂದರೆ, ಇವಾಗ ದೊಡ್ಡವ್ರು ನಮ್ಮ ಅಜ್ಜ ಅಜ್ಜಿ ಇವರೆಲ್ಲ ಇದ್ದರೆ ನಮಗೆ ಹೇಳ್ತಾರೆ ಇದನ್ನೆಲ್ಲ ಫಾಲೋ ಮಾಡಿ, ಇದನ್ನೆಲ್ಲ ಮಾಡಿ. ಸೊ ಅಂತ ನಾವು ಆವಾಗ ಈ ಸಂಸ್ಕಾರಗಳನ್ನೆಲ್ಲ ಫಾಲೋ ಮಾಡ್ತಾ 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 ನಾವೆಲ್ಲೋ ಒಂದು ಕಡೆ ನಮ್ಮ ಸಂಸ್ಕೃತಿ ಒಳಗೆ ಸೇರ್ಕೊಂಡ್ಬಿಡ್ತೀವಿ. ಯಾವಾಗ ಮನೇಲಿ ಇದೆಲ್ಲ ಮಿಸ್ ಆಗುತ್ತೆ, ಕೇರ್ ಮಾಡಲ್ಲ. ಇವಾಗ ಒಂದು ಹಬ್ಬ ಅಂತ ತೊಗೊಂಡ್ರೆ ಬೆಳಗ್ಗೆ ಎದ್ದು ಅಭ್ಯಂಜನ ಸ್ನಾನ ಮಾಡಿಸಿ, ಇವಾಗ ಕೃಷ್ಣ ಜನ್ಮಾಷ್ಟಮಿ ಅಂದರೆ ಕೃಷ್ಣ ದೇವರ ಕುರಿತ ಪೂಜೆ, ಪುರಾಣ ಕೇಳೋದು, ಹಾಡುಗಳ ಹಾಡೋದು, ಇಂಥದ್ದೆಲ್ಲ ಇರುತ್ತಲ್ಲ. ಈ ಆಚರಣೆಗಳು ಮನೇಲಿಲ್ಲ ಅಂದಾಗ ಬರೀ ಎಲ್ಲೋ ಒಂದು ಕಡೆ ಮಕ್ಕಳೆಲ್ಲ ಇನ್ನೂ ಮಲಗೆ ಇರ್ತಾರೆ ಹಬ್ಬದ ದಿನ ಒಂದು 12 ಗಂಟೆವರೆಗೂ. ಅಮ್ಮ ಒಬ್ಬರು ಬೆಳಗ್ಗೆ ಎದ್ದು ಎಲ್ಲ ಮಾಡಿ ಬರೀ ಊಟ ಟೈಮಿಗೆ ಮಾತ್ರ ಕರೀತಾರೆ ಅಂತಂದರೆ ಅದಕ್ಕೆ ಆಚರಣೆಗೆ ಏನು ಅರ್ಥ ಇರಲ್ಲ. ಅದೇ ರೀತಿ ನಾವು ಚಿಕ್ಕವರಿರ್ಬೇಕಿದ್ರೇ ನಮಗಿದೆಲ್ಲ ಸ್ವಲ್ಪ ಫೀಡ್ ಆಗ್ತಾ ಹೋಗ್ತಾ ಇರಬೇಕು. ಈ ಇಂಪುಟ್ಸ್ನ ಕೊಡ್ತಾ ಹೋಗಬೇಕು. ನಮ್ಮ ಸಂಸ್ಕೃತಿ ಏನು, ನಮ್ಮ ಆಚಾರ ಏನು, ಆವಾಗ ಆಟೋಮೆಟಿಕ್ಲಿ ನಾವು ಎಲ್ಲೋ ಒಂದು ಕಡೆ ನಮ್ಮ ಸಂಸ್ಕೃತಿ ಬಗ್ಗೆ ನಮಗೆ ಗೌರವ ಬರುತ್ತೆ. ಅವಾಗ ನಾವು ಆಟೋಮೆಟಿಕಲಿ ಫಾಲೋ ಮಾಡ್ತೀವಿ. ಎಸ್, ಈಗಾಗಲೇ ಮಂಜುನಾಥ್ ಅವರೇ ಹೇಳಿದ ಹಾಗೆ ಈಗ ಈ ಒಂದು ಸಮಾಜದಲ್ಲಿ ಕೆಲವು ಮಾಧ್ಯಮಗಳ ಮೂಲಕವೂ ಕೂಡ ಫಿಲಮ್ ಆಗಿರ್ಬೋದು, ಎಲ್ಲ ಕಡೆಯಲ್ಲಿ ಕೂಡ ಇದರ ಒಂದು ಬಹುಭಾಗ ಇದೆ ಅಂತ ಹೇಳ್ತಾ ಹೋಗ್ಬೋದು. ಪ್ರೀತಿಯ ವಿಚಾರವಾಗಿ ಬಹುಭಾಗ. ಸೊ ಜನರನ್ನದು ಆಕರ್ಷಣೆ ಮಾಡುತ್ತೆ ಅನ್ನುವಂಥದ್ದನ್ನು ನಾವು ಮಾತನಾಡಿರುವಂಥದ್ದು. ಸೊ ಯಾವ ರೀತಿ ನಿಮ್ಮ ಪ್ರಕಾರ ಯುವಕರು ಇದರ ಬಗ್ಗೆ ಸರಿಯಾದ ಒಂದು ಆಚಾರ ವಿಚಾರಗಳ ಕುರಿತಾಗಿ ಮಾಹಿತಿಯನ್ನು ಪಡೆಯಬೇಕು? ಅವರು ಮಾಹಿತಿ ಪಡಿಬೇಕಾದ್ರೆ ಬಾಲ್ವರು ಹೇಳಿದಾಗೆ ಅವರು ತಮ್ಮ ಶಿಕ್ಷಣದಿಂದಲೇ ಬರಬೇಕಾಗ್ತದೆ. ಈಗಿನ ಶಿಕ್ಷಣ ನೀತಿಗಳು ಚೇಂಜ್ ಆಗ್ತಾ ಇದೆ. ಹೇಗೆ ಅಂದರೆ ಪ್ರತಿಯೊಂದು ಶಾಲೆಯಲ್ಲೂ ಮೊದಲು ಕನ್ನಡ ಶಾಲೆಗಳಲ್ಲಿ ಮೊದಲಿತ್ತು, ಈಗ ಕನ್ನಡ ಶಾಲೆಗಳು ಮುಚ್ತಾ ಹೋಗಿದೆ. ಕನ್ನಡ ಶಾಲೆ ಇದ್ದಿದ್ರೆ ಅಲ್ಲಿ ಪ್ರತಿಯೊಂದು ರಾಮಾಯಣ ಮಹಾಭಾರತ ಈ ರೀತಿಯಾಗಿ ಒಂದು ಶಿಕ್ಷಣವನ್ನು ಕೊಡ್ತಾ ಬರ್ತಿದ್ರು. ಈಗ ಎಲ್ಲ ಇಂಗ್ಲೀಷ್ ಮಾಧ್ಯಮ ಶಾಲೆಗಳೇ ಬರ್ತಾ ಇದೆ. ಹಾಗೆ ಅಷ್ಟಲ್ಲದೆ ಅಲ್ಲಿ ಬರೀ ಎಲೆಕ್ಟ್ರಾನಿಕ್, ಈ ಮೊಬೈಲ್ ಯೂಸಸ್ ಈ ರೀತಿಯಾಗಿ ಅದರಲ್ಲಿ ಮೊಬೈಲ್ ಒಳಗೇ ಎಲ್ಲ ಪಾಠವನ್ನು ಮಾಡ್ತಾ ಇರ್ತವಂಥದ್ದು. ಈ ರೀತಿಯಾಗಿ ಈ ಮೊಬೈಲ್ ಯೂಸ್ ಮಾಡೋದ್ರಿಂದ ಈ ಶಾಲೆಯಿಂದಲೇ ಹೀಗೆ ಮೊಬೈಲ್ ಯೂಸ್ ಮಾಡಲಿಕ್ಕೆ ಅವರಿಗೆ ಪರ್ಮಿಷನ್ ಕೊಟ್ಬಿಟ್ರೆ ಮಕ್ಕಳಿಗೆ ಇನ್ನೂ ತುಂಬ ಸುಲಭ ಆಗಿಬಿಡ್ತು. ಯಾಕಂದರೆ ತಮ್ಮ ಪ್ರೇಯಸಿಗ ಅಥವಾ ತಮ್ಮ ಪ್ರಿಯತಮನಿಗ ಮೆಸೇಜ್ ಕಳಿಸ್ತಾ ಇರಬಹುದು. ಈ ರೀತಿಯಾಗಿ ಅಲ್ಲಿಂದಲೇ ಶುರುವಾಗ್ತದೆ. ತಮ್ಮ ಶಿಕ್ಷಣ ರೀತಿಯನ್ನು ಚೇಂಜ್ ಮಾಡ್ತಾ ಹೋಗಬೇಕು. ಯುವಕರು ತಮ್ಮ ಉತ್ತಮ ಶಿಕ್ಷಣ ಎಲ್ಲಿ ಸಿಗ್ತದೆ, ಯಾವ ರೀತಿಯಾಗಿ ಒಂದು ತಮ್ಮ ಜೀವನಕ್ಕೆ ಆಧಾರವಾದಂಥ ಮೌಲ್ಯಗಳು, ನೀತಿ ಶಿಕ್ಷಣ ಯಾವ ಒಂದು ಶಾಲೆಯಲ್ಲಿ ಸಿಗ್ತದೆ ಆ ರೀತಿಯಾದಂಥ ಒಂದು ಶಾಲೆಗಳಲ್ಲಿ ಸೇರ್ತಾ ಹೋಗಬೇಕು. ಹಾಗೆ ಅವರು ತಮ್ಮ ಗುಂಪನ್ನು ತಾನೂ ಸರಿಯಾಗುವುದಲ್ಲದೆ ತನ್ನ ಗುಂಪನ್ನು ಸರಿ ಮಾಡ್ತಾ ಹೋಗಬೇಕು. ಅದು ಬಿಟ್ಟು ಅವರು ತಮ್ಮ ಗುಂಪು ಹೇಗಿದೆ ಆ ಗುಂಪುಗಳಿಗೆ ಸೇರಿಕೊಂಡು ತನ್ನಲ್ಲಿರ್ತಕ್ಕಂತಹ ಒಂದು ನೀತಿ ಮೌಲ್ಯ ಶಿಕ್ಷಣವನ್ನು ಪಡೆದುಕೊಂಡು ಬಂದಂಥದ್ದನ್ನು ಅಲ್ಲಿಗೆ ಬಿಟ್ಟು ಆ ಗುಂಪು ಹೇಗೆ ನಡೆಸ್ತದೆ, ಆ ಸಮಾಜ ಯಾವ ರೀತಿ ಇದೆ, ಆ ಸಮಾಜದ ಒಟ್ಟಿಗೆ ನಾವು ಒಂದಾಗಿ ಬಿಟ್ಟರೆ ನಾವು ಒಂದು ಗಂಜಿಯಲ್ಲಿ ಬಿದ್ದ ನೊಣದಾಗಿ ಅಲ್ಲಿ ಇರಬೇಕಾಗುತ್ತದೆ. ಯಾರ ಮಾತುಗಳನ್ನು ಕೂಡ ಆಕ್ಸೆಪ್ಟ್ ಮಾಡಲೇಬೇಕಾಗುತ್ತೆ. ಯಾಕಂದರೆ ಈಗಿನ ಯುವಕರು ಹೇಗಂದರೆ ಅವನು ಒಬ್ಬ ಪಬ್ಬಿಗೆ ಬರಲಿಲ್ಲ ಅಥವಾ ಅವನು ಕುಡಿಯುವುದಿಲ್ಲ ಅಂತಂದರೆ ಅವನನ್ನು ತುಂಬ ಚೈಲ್ಡ್, ಅವನು ಇನ್ನೂ ಮೆಚ್ಯೂರ್ ಆಗಿಲ್ಲ ಅಂತ ಹೇಳಿ ಈ ರೀತಿಯಾದಂಥ ಒಂದು ಕೆಟ್ಟ ಆಲೋಚನೆಗಳನ್ನು ಹೇಳ್ತಾ ಬಂದರೆ ಆವಾಗ ಅವನ ಸಾಮರ್ಥ್ಯದಲ್ಲಿ ಕುಸಿತವನ್ನು ಕಾಣ್ತಾ ಹೋಗ್ತಾನೆ ಒಬ್ಬ ಯುವಕ. ಈ ರೀತಿಯಾಗಿ ಅವ್ರ ಆಲೋಚನೆಗಳು ಬಿಡ್ತಾ ಹೋಗಬೇಕು. ಅವ್ರು ಏನಾದರೂ ಅಂದ್ಕೊಳ್ಳಿ, ನನ್ನ ಜೀವನ ನನ್ನ ಸಮಾಜ ಈ ರೀತಿ ಬೆಳಿಬೇಕಂದ್ರೆ ನನ್ನ ನಿರ್ಧಾರಗಳಲ್ಲಿ ಹೋಗ್ತಾ ಇರಬೇಕು. ಈ ರೀತಿಯಾಗಿ ಯುವಕರು ಯೋಚಿಸ್ತಾ ಹೋದರೆ ಒಳ್ಳೆಯದು. ಎಸ್, ಒಂದು ಕರೆ ಇದೆ, ಕರೆಯನ್ನು ಸ್ವೀಕರಿಸೋಣ. ನಮಸ್ತೆ. ಸರಿ ಸರ್. ನಮಸ್ತೆ ಸರ್, ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ವಾಮನ ಅಂತ ಸರ್, ಮೂಡಶೆಟ್ಟಿಯಿಂದ. ಎಸ್, ಈಗಾಗಲೇ ನಾವು ವ್ಯಾಲೆಂಟೈನ್ಸ್ ಡೇ ಬೇಕಾ ಬೇಡವಾ ಅನ್ನೋದರ ಕುರಿತು ಚರ್ಚೆಯನ್ನು ಮಾಡ್ತಾ ಇರುವಂಥದ್ದು. ಇದರ ಬಗ್ಗೆ ನಿಮ್ಮ ಅನಿಸಿಕೆ ಏನು? ಸರ್, ಎಸ್ ಸರ್, ಹೇಳಿ ನಿಮ್ಮ ಅನಿಸಿಕೆ ಏನು ಸರ್ ಈ ಒಂದು ವಿಷಯದ ಮೇಲೆ? ಏನು ಗೊತ್ತಾ ಸರ್, ನಮ್ಮ ಹಿರಿಯರು ನಮ್ಮ ದಾರಿ ತೋರಿಸ ಹಾಗೆ ಮದುವೆ ಆದ ಮೇಲೆ ಹಿರಿಯ ಮಾಡಿದ ಹಾಗೆ ಮಕ್ಕಳು ಆದ ಮೇಲೆ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ಶಾಲೆ ಕಾಲೇಜಿಗೆ ಕಲಿಸಿದ್ದು ಒಂದು ಕಣ್ಣಿಟ್ಟು ಒಳ್ಳೆ ರೀತಿಯಲ್ಲಿ ಬೆಳೆಸಬೇಕು. ಇದು ಕರೆಕ್ಟ್. ಅದು ಬಿಟ್ಟು ಮದುವೆ ಆಗಿ ಮಕ್ಕಳ
ಆದ್ರೂ ಇನ್ನೊಂದು ಗಂಡಾಗ್ಲಿ ಹೆಣ್ಣಾಗ್ಲಿ ಇನ್ನೊಂದು ಹುಡುಗಿಯನ್ನು ಲಪಡ ಐತಿ, ಯಾವುದೇ ಜಾತಿ ಅಂತ ನೋಡದೆ ಅಲ್ಲಿ ಮಕ್ಕಳಾದ್ರೆ ಅವರು ವ್ಯಾಲೆಂಟೈನ್ಸ್ ಡೇ ಮಾಡೋದು ಮತ್ತೆ ಏನು ಸರ್ ಗತಿ ಆಗ್ತದೆ. ಎಸ್ ಸರ್, ಧನ್ಯವಾದ ಸರ್. ಜಾತಿ ಆತರ ಇರ್ತದಲ್ಲ ಸರ್, ಅದಕ್ಕೆ. ಎಸ್ ಸರ್, ಎಸ್ ಎಸ್, ಧನ್ಯವಾದ ಸರ್ ನಿಮ್ಮ ಸರ್. ಈಗಾಗಲೇ ನೋಡಿರುವ ಹಾಗೆ ಎಲ್ಲೋ ಒಂದು ಕಡೆ ಈ ಒಂದು ಪ್ರೀತಿಗೆ ಪೂರಕವಾದ ವಾತಾವರಣ ಅನ್ನುವಂಥದ್ದು ಈಗಿನ ಶಾಲಾ ಕಾಲೇಜು ವಿದ್ಯಾಭ್ಯಾಸದ ಒಂದು ಸಿಸ್ಟಮ್ ಅನ್ನುವಂಥದ್ದು ಏನು ಇದೆ ಇದಕ್ಕೆ ಪೂರಕವಾಗಿದೆ ಅಂತ ನಿಮಗೆ ಅನಿಸ್ತಾ ಇದೆಯಾ? ಶಾಲಾ ಕಾಲೇಜುಗಳಾಗಿರ್ಬೋದು, ಇಂಥ ಕಡೆಗಳಲ್ಲಿ ಇಂತಹ ಒಂದು ಘಟನೆಗಳು ಸಂಭವಿಸ್ತಾ ಇರುವಂಥದ್ದು ಇದಕ್ಕೆ ಪೂರಕವಾಗಿದೆಯಾ ಅಂತ ಅನಿಸುತ್ತಾ ನಿಮಗೆ? ಅಂದರೆ ಅಲ್ಲಿ ರೂಲ್ಸ್ಗಳು, ನಿಯಮಗಳು, ಆ ಶಾಲಾ ಕಾಲೇಜುಗಳಂತೆ ನಿಯಮಗಳು ಇನ್ನೂ ಸ್ಟ್ರಿಕ್ಟ್ ಆಗ್ತಾ ಹೋಗಬೇಕು. ಇವರು ತುಂಬ ಕಾಲೇಜಿನ ಸ್ಟೂಡೆಂಟ್ಸ್ಗಳು ಎಲ್ಲ ಒಂದು ಸಂಘಟನೆ ಮಾಡ್ತಾ ಹೋದರೆ ಈ ಪ್ರಿನ್ಸಿಪಾಲ್ ಆಗಿರ್ಬೋದು, ಈ ಉಳಿದ ಗುರುಗಳು, ಟೀಚರ್ಸ್ ಏನಿದ್ದಾರೆ ಅವರು ಹಿಂಜರಿಬಾರ್ದು. ಅಂದರೆ ಉತ್ತಮವಾದ ಒಂದು ಶಿಕ್ಷಣದಲ್ಲಿ ಒಂದು ರೂಲ್ಸ್ಗಳನ್ನು ತರ್ತಾ ಹೋದರೆ ಈ ರೀತಿಯಾಗಿ ಕಡ್ಡಾಯವಾಗಿ ಅಥವಾ ಕೋ ಎಜುಕೇಷನ್ನೇ ಬಿಟ್ಟು ಬಿಡಲಿ, ಅವರು ಕೋ ಎಜುಕೇಷನ್ನೇ ಬೇರೆ ಮಾಡಲಿ, ಹುಡುಗಿಯರು ಬೇರೆ ಅಥವಾ ಹುಡುಗರು ಬೇರೆ ಕಾಲೇಜ್ಗಳನ್ನು ಮಾಡ್ಬೋದು. ಒಟ್ಟಿಗೆ ಯಾಕೆ ಮಾಡಬೇಕು ಅಂತ, ಒಟ್ಟಿಗೆ ಮಾಡೋದ್ರಿಂದ ತೊಂದರೆ ಇಲ್ಲ. ಅಂದರೆ ಅಲ್ಲಿ ಒಂದು ಉತ್ತಮವಾದ ನೀತಿ, ಈಗ ಆಗಲೇ ಹೇಳಿದ ಹಾಗೆ ನೀತಿಗಳನ್ನು, ಮೌಲ್ಯ ಶಿಕ್ಷಣಗಳನ್ನು ಕೊಡ್ತಾ ಹೋದರೆ, ಅಂದರೆ ಈಗ ಹೆಚ್ಚಾಗಿ ಏನಂದರೆ ಕಾಲೇಜ್ಗಳಲ್ಲಿ ಬಂಕ್ ಹಾಕೋದಂತ ಜಾಸ್ತಿ ಆಗಿದೆ. ಈ ಬಂಕ್ ಹಾಕ್ತಾ ಹೋಗ್ತಾ ಇದ್ದರೆ ಈಗ ಕಾಲೇಜಿನ ಶಿಕ್ಷಣ ಹೋಯಿತು ಒಂದು ಕಡೆಯಿಂದ, ಇನ್ನೊಂದು ಹುಡುಗ ಹುಡುಗಿಯರು ಸೇರಿ ಬಂಕ್ ಹಾಕಿ ಎಲ್ಲಾದರೂ ಹೋಗ್ತಾರೆ, ಏನಾಗುತ್ತೆ ಅಂತ ಹೇಳೋಕ್ಕೂ ಬರಲ್ಲ. ಮತ್ತು ಈಗ ಕರೆ ಮಾಡಿದವರು ಹೇಳಿದಾಗೆ ಜಾತಿ ವಿಷಯದಲ್ಲಿ ಅಂತ ಬಂದಾಗ ಅದು ತಮ್ಮ ಜಾತಿ ಅಂತ ಇರ್ತದೆ. ಅಂದರೆ ಈಗ ನಮಗೆ ನಮ್ಮ ಭಾರತ ಅಥವಾ ನಮ್ಮ ಭಾರತ ಅಂತ ಕೊಂಡಾಗ ಉಳಿದ ದೇಶಗಳು, ವಿದೇಶಗಳು ನನ್ನ ದೇಶ, ನನ್ನ ಸಮಾಜ, ನನ್ನ ಧರ್ಮ, ನನ್ನ ಜಾತಿ, ನನ್ನ ಕುಟುಂಬ, ನನ್ನವರು ಅಂತ ಹೀಗೆ ಬರ್ತಾ ಹೋಗ್ತದೆ. ಅಂದರೆ ಪ್ರತಿಯೊಬ್ಬರಿಗೂ ಪ್ರತಿಯೊಂದು ಲಿಂಕ್ ಇರುತ್ತದೆ. ಅಂದರೆ ಪ್ರೀತಿ ಎಲ್ಲರಿಗೂ ಕೊಡುವಂಥದ್ದೇ, ಅದರಲ್ಲಿ ತಪ್ಪೇನಿಲ್ಲ. ಆದರೆ ನಮಗೆ ಜನ್ಮ ಕೊಟ್ಟಂಥ ತಂದೆ ತಾಯಿಗಳು ಅವರಿಗೆ ಗೌರವ ಕೊಡದೆ ನಾವು ಬೇರೆ ಜಾತಿ ವಿವಾಹ ಮಾಡುವಂಥದ್ದು ಅದು ನಮಗೆ ಸರಿಯೇ ತಪ್ಪ ಅದೆಲ್ಲ ನಮಗೆ ಗೊತ್ತಿಲ್ಲ. ಆದರೆ ನಾವು ಒಂದು ಜನ್ಮ ಕೊಟ್ಟವರಿಗೆ ಒಂದು ಗೌರವ ಕೊಡಬೇಕಾದ್ರೆ ಅವರು ಹೇಳಿದಂಥ ಒಂದು ಮಾತುಗಳನ್ನು ಸ್ವೀಕರಿಸ್ತಾ ಅವರು ಹೇಗೆ ನಡೆದುಕೊಂಡು ಬಂದಂಥ ದಾರಿಯನ್ನು ನಾವು ಪಾಲಿಸ್ತಾ ಹೋದರೆ ಒಂದು ತಂದೆಗೆ ತಕ್ಕ ಮಕ್ಕಳಾಗಿ ಅಥವಾ ತಾಯಿಗೆ ತಕ್ಕ ಮಕ್ಕಳಾಗಿ ನಾವು ಇರಬಹುದು. ಎಸ್, ಓಕೆ. ಕಾರ್ಯಕ್ರಮವನ್ನು ಮುಂದುವರಿಸೋಣ ಒಂದು ಸಣ್ಣ. ಎಸ್ ವೀಕ್ಷಕರೇ, ಕಾರ್ಯಕ್ರಮ ಮುಂದುವರಿಯುತ್ತೆ ಒಂದು ಚಿಕ್ಕ ವಿರಾಮದ ಬಳಿಕ. ಎಸ್, ವಿರಾಮದ ಬಳಿಕ ಮತ್ತೆ ಕರೆಂಟ್ ಅಫೇರ್ಸ್ಗೆ ಸ್ವಾಗತ. ಈಗಾಗಲೇ ನಾವು ಚರ್ಚೆಯನ್ನು ಮಾಡ್ತಾ ಇದ್ವಿ, ನಮ್ಮ ಅತಿಥಿಗಳೊಂದಿಗೆ ಮಾತನಾಡೋಣ. ಎಸ್, ಈಗಾಗಲೇ ಹೇಳಿರೋ ಹಾಗೆ ಪ್ರೀತಿ ಅಥವಾ ಈ ಒಂದು ವ್ಯಾಲೆಂಟೈನ್ಸ್ ಡೇ ಕುರಿತ ಒಂದು ಸಾಧಕ ಬಾಧಕಗಳು ಕುರಿತು ಚರ್ಚೆಯನ್ನು ಮಾಡಿರುವಂಥದ್ದು. ಸೊ ನಿಮ್ಮ ಪ್ರಕಾರ ಈ ನಿಜವಾದ ಪ್ರೀತಿ ಅನ್ನುವಂಥದ್ದು ಏನು? ನಿಜವಾದ ಪ್ರೀತಿಯ ಒಂದು ಸ್ಪಷ್ಟತೆ ಅನ್ನುವಂಥದ್ದು ಏನು? ನಿಜವಾದ ಪ್ರೀತಿ ಅಂತ ಹೇಳಿದರೆ ಅದನ್ನು ಅಷ್ಟು ನಿಖರವಾಗಿ ಅದನ್ನು ನಾವು ಅದಕ್ಕೆ ಅರ್ಥವನ್ನು ನೀಡಲಿಕ್ಕೆ ಸಾಧ್ಯವಿಲ್ಲ. ಅದು ಕೆಲವೊಬ್ಬರ ಯೋಚನೆಗಳಲ್ಲಿ ಕೆಲವೊಂದು ರೀತಿಯಲ್ಲಿರಬಹುದು. ಅಂದರೆ ನಮ್ಮ ಸಂಬಂಧಗಳನ್ನ, ಅಂದರೆ ಒಂದು ಗಂಡು ಹೆಣ್ಣು ಅಥವಾ ಯಾವುದೇ ಒಂದು ವ್ಯಕ್ತಿಗಳಾಗಲಿ, ಒಂದು ಇಬ್ಬರು ಮನುಷ್ಯರಾಗಲಿ ಅಥವಾ ಪ್ರಾಣಿಗಳಾಗಲಿ, ಯಾವುದೇ ಒಂದು ಹಕ್ಕಿಗಳಲ್ಲೂ ಆಗಲಿ, ಅದಕ್ಕೆ ಅದರದ್ದೇ ಆದಂಥ ಮನಸ್ಸಿನ ಒಂದು ಯೋಚನೆಗಳಿರ್ತದಲ್ಲ. ನನ್ನ ನಂಬಿಕೆ ಅಥವಾ ಒಂದು ಪ್ರೀತಿ ಅಂದರೆ ನನ್ನ ಮೇಲೆ ಅವನಿಗೆ ಏನೋ ಒಂದು ಕಾಳಜಿ ಇರ್ತದೆ, ಅಥವಾ ಅವನಿಗೆ ನನ್ನ ಮೇಲೆ ಏನೋ ಒಂದು ಗೌರವ ಯಾವ ರೀತಿಯಾಗಲೂ ಬರ್ಬೋದು. ಈಗಿನ ಒಂದು ಪ್ರೀತಿ ಅಂದರೆ ಏನಾಗಿದೆ ಅಂದರೆ ಬರೀ ಒಂದು ಅಟ್ರಾಕ್ಷನ್ ಅಂತ ಇದೆ. ಈ ಲವ್ ಮತ್ತು ಅಟ್ರಾಕ್ಷನ್ ಮಧ್ಯೆ ಜನರಿಗೆ ಒಂದು ಉತ್ತಮವಂಥ ಒಂದು ಯೋಚನೆಗಳಿಲ್ಲ, ಅದರ ಬಗ್ಗೆ ಅರ್ಥ ಗೊತ್ತಿಲ್ಲ, ಪ್ರೀತಿ ಅರ್ಥ ಗೊತ್ತಿಲ್ಲ. ಬರೀ ಒಂದು ಬ್ಯೂಟಿ ನೋಡುವ ಅಥವಾ ದೈಹಿಕವಾಗಿ ಒಂದು ಪ್ರೀತಿಸುವುದೇ ಈಗಿನ ಒಂದು ಯೋಚನೆ ಜನರ ಮೈಂಡಲ್ಲಿ ಇರ್ತಕ್ಕಂಥದ್ದು. ಎಸ್, ಈಗ ಎಲ್ಲೊಂದು ಕಡೆ ನೋಡ್ತಾ ಹೋದಾಗ ಕೆಲವರು ಈ ಒಂದು ದಿನಕ್ಕೆ ಸೀಮಿತಪಟ್ಟ ಹಾಗೆ ತಮ್ಮ ಆಚಾರ ವಿಚಾರ ಏನು ಎಂಬುದನ್ನು ಅರಿತಿರ್ತಾರೆ. ಮೊದಲಾಗಿ ಫಸ್ಟ್ ಪಾಯಿಂಟ್ ಏನಂದರೆ ತಮ್ಮ ಆಚಾರ ವಿಚಾರ ಅನ್ನುವಂಥದ್ದು ಏನು, ನಮ್ಮ ಸಂಸ್ಕೃತಿ ಅನ್ನುವಂಥದ್ದು ಏನು ಅನ್ನೋದನ್ನು ಅರಿತುಕೊಂಡಿರ್ತಾರೆ ಅವರು. ಬಟ್ ಈ ವ್ಯಾಲೆಂಟೈನ್ಸ್ ಡೇ ಅಂತ ಬಂದಾಗ ಈ ದಿನದಂದು ಒಂದು ಸ್ಪೆಷಲ್ ಆಗಿ ತಮ್ಮ ಪ್ರೀತಿಯನ್ನು ವ್ಯಕ್ತಪಡಿಸ್ಬೋದು, ಈ ದಿನವನ್ನು ಆಚರಿಸ್ಬೋದು, ಇದು ತಪ್ಪಾ ಸರಿನಾ? ಅಲ್ಲ,
ಪ್ರೀತಿನ ವ್ಯಕ್ತಪಡಿಸೋದು 100% ಕರೆಕ್ಟ್. ಮತ್ತು ಈ ದಿನದ ಒಂದು ಆಚರಣೆಯನ್ನು ಆಚರಿಸುವಂಥದ್ದು ಅದೇ ದಿನದ ಆಚರಣೆ ಅಂತ ಬಂದಾಗ ನಾನು ಹೇಳ್ತಿರೋದು ಫಸ್ಟಿಂದನೂ ಅದೇ, ಒಂದು ಅರ್ಥಪೂರ್ಣವಾದಂಥ ಆಚರಣೆ ಇರಲಿ. ಸುಮ್ಮನೆ ಏನೋ ನಾವು ಸೆಲೆಬ್ರೇಟ್ ಮಾಡಿದ್ವಿ ಸುಮ್ಮನೆ ದುಡ್ಡು ಖರ್ಚು ಮಾಡಿದ್ವಿ ಅನ್ನೋದಕ್ಕಿಂತ ಆ ದುಡ್ಡು ಖರ್ಚು ಮಾಡೋದು ಒಂದು ಒಳ್ಳೆ ಪರ್ಪಸ್ ಆಗಿರಲಿ. ಹೋಗಿ ಒಂದು ಬಡವ್ರಿಗೆ ಸಹಾಯ ಮಾಡೋಣ, ಅವ್ರಿಗೆ ಪ್ರೀತಿ ಕೊಡೋಣ. ಅಂದರೆ ಮೆಟೀರಿಯಲಿಸ್ಟಿಕ್ ಮತ್ತು ನಾನ್ ಮೆಟೀರಿಯಲಿಸ್ಟಿಕ್ ಅಂತ ಬಂದಾಗ ನಾನ್ ಮೆಟೀರಿಯಲಿಸ್ಟಿಕ್ಕಲ್ಲಿ ವಿದ್ಯೆ ಮತ್ತು ಪ್ರೀತಿ ಇವೆರಡು ತುಂಬ ಪ್ಯೂರ್. ನಾವು ಬೇರೆಯವ್ರಿಗೆ ಅದನ್ನು ಕೊಡ್ತಾ ಹೋದರೆ ಅದು ಯಾವತ್ತೂ ಕ್ಷೀಣಿಸಲ್ಲ, ಇನ್ನೂ ವೃದ್ಧಿ ಆಗುತ್ತೆ. ಇನ್ನೊಂದು, ಅವ್ರು ನಮಗೆ ವಾಪಸ್ ಅದೇ ಪ್ರೀತಿನ ಕೊಡ್ತಾರೆ, ಮತ್ತು ಅದ್ರ ಜೊತೆಗೆ ಇನ್ನೊಂದು 10 ಜನಕ್ಕೆ ಅವ್ರು ಅದೇ ಪ್ರೀತಿನ ಹಂಚ್ತಾರೆ. ಅದರಿಂದಾಗಿ ಏನಾಗುತ್ತೆ, ಇವಾಗ ನಾವು ನೋಡ್ಬೋದು ಇಡೀ ಸಮಾಜದಲ್ಲಿ ಒಬ್ಬ ಮನುಷ್ಯನಿಗೆ ಫಸ್ಟ್ ಆಫ್ ಆಲ್ ಸಮಾಜನ ಕಂಡ್ರೆ ಆಗಲ್ಲ. ಸಮಾಜ ಬಿಟ್ಟರೆ ಅವ್ನು ನೆಕ್ಸ್ಟ್ ಅವ್ನ ಪಕ್ಕದ ಮನೆಯವ್ನು ಕಂಡ್ರೇ ಆಗಲ್ಲ, ಮತ್ತು ಅವ್ರ ಮನೆ ಅಲ್ಲಿರೋ ಕೆಲವ್ರನ್ನ ಕಂಡ್ರೂ ಅವ್ನಿಗೆ ಆಗಲ್ಲ. ಬರೀ ದ್ವೇಷ, ವಂಚನೆ, ಮೋಸದಿಂದ ಕೂಡಿದೆ. ಇದೆಲ್ಲ ತಡಿಬೇಕಂತಂದರೆ ಆ ಮನುಷ್ಯ ಒಂದು ಜನಕ್ಕೆ ಪ್ರೀತಿನ ಹಂಚೋದನ್ನು ಕಲಿತಾ ಹೋಗಬೇಕು. ಅವ್ನು ಇನ್ನೊಂದು ಕರೆ ಇದೆ, ಕರೆಯನ್ನು ಸ್ವೀಕರಿಸೋಣ. ಎಸ್, ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಅಜಯ್ ಬಂಟ್ವಾಳ. ಎಸ್, ಈಗಾಗಲೇ ನೀವು ಕಾರ್ಯಕ್ರಮವನ್ನು ವೀಕ್ಷಿಸ್ತಾ ಇರ್ಬೋದು. ಬೇಕಾ ವ್ಯಾಲೆಂಟೈನ್ಸ್ ಡೇ ಅನ್ನುವ ವಿಚಾರದ ಕುರಿತು ನಾವು ಚರ್ಚೆಯನ್ನು ಮಾಡ್ತಾ ಇರುವಂಥದ್ದು. ಇದರ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು? ಬೇಡ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ದುಷ್ಯಂತ ಮತ್ತು ಶಾಕುಂತಲೆ ಪ್ರೀತಿ ಮಾಡ್ತಿರುವಾಗ ಈ ವ್ಯಾಲೆಂಟೈನ್ಸ್ ಡೇ ಇತ್ತ, ಕೃಷ್ಣ ಮತ್ತು ರುಕ್ಮಿಣಿ ನಡುವೆ ವ್ಯಾಲೆಂಟೈನ್ಸ್ ಡೇ ಇತ್ತ. ಯಾಕೆ ಕಾಲೇಜ್ನವ್ರು ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳೋದಿಲ್ಲ? ಸುಮ್ನೆ ಕಲಿಯೋದನ್ನ ಬಿಟ್ಟು ಈ ಕಾಲೇಜ್ ಲೈಫ್ ಅಲ್ಲಿ ಹಾಳು ಮಾಡ್ಕೊಂಡು, ಜೀವನನ್ನು ಕೂಡ ಹಾಳು ಮಾಡ್ಕೊಂಡು, ಸುಮ್ನೆ ಶಾಲೆಗೆ ಚಕ್ಕರ್ ಹೊಡೆದು ಇಂಥದ್ದೆಲ್ಲ ಮಾಡ್ಬಾರ್ದು. ಪಾರ್ಕ್ ಎಲ್ಲ ಸುತ್ತಿ ಇಂಥ ದಿನ ಈ ದಿನ ಹೆಚ್ಚು, ಮತ್ತೆ ಉಳಿದ ದಿನನೂ ಮಾಡ್ತಾರೆ, ಇಂಥದನ್ನ ಮಾಡ್ಬಾರ್ದು. ನಾವು ಮನೆಯವರ ಮಾತನ್ನ ಕೇಳ್ಬೇಕು. ಇದು ಪಾಶ್ಚಾತ್ಯ ಸಂಸ್ಕೃತಿ. ಇದು ಆಗ ಒಬ್ರು ಹೇಳ್ದಾಗಿನೇ ಇದು ಒಂದು ಪಾಶ್ಚಾತ್ಯ ಸಂಸ್ಕೃತಿ, ಇದನ್ನು ಮುಂದುವರ್ಸ್ಕೊಂಡು ಹೋಗ್ಬಾರ್ದು ಅಂತ ನನ್ನ ಅಭಿಪ್ರಾಯ. ಎಸ್, ಧನ್ಯವಾದ ನಿಮ್ಮ ಅಭಿಪ್ರಾಯಕ್ಕಾಗಿ. ಎಸ್, ಈಗಾಗಲೇ ಹೇಳಿರುವ ಹಾಗೆ ಹಲವಾರು ಕರೆಗಳಲ್ಲಿ ಬಂದಂಥ ಒಂದು ಅಭಿಪ್ರಾಯ, ಈ ದಿನ ನಮಗೆ ಬೇಡ ಅನ್ನೋದರ ಮೂಲಕ ಒಂದು ಅಭಿಪ್ರಾಯವನ್ನು ಅವರು ವ್ಯಕ್ತಪಡಿಸ್ತಾ ಹೋದ್ರು. ನೀವು ಈಗಾಗಲೇ ಒಂದು ಮಾತನ್ನು ಹೇಳ್ತಾ ಹೋದ್ರಿ. ಎಸ್, ಮುಂದುವರಿಸ್ಬೋದು. ಅಂದರೆ ಈ ದಿನ ಅವರು ವೀಕ್ಷಕರ ಹೇಳಿದಾಗೆ ಸರಿಯಾದ ಮಾತೆ. ಅಂದರೆ ಈ ದಿನ ನಾವು ಆಚರಿಸ್ಬೇಕಂತ ಇಲ್ಲ, ಅದು ಭಾರ್ಗವ್ ಅವರು ಆಗಲೇ ಹೇಳಿದರು. ಯಾಕಂದರೆ ನಮಗೊಂದು ತಾಯಿಯೊಂದಿಗೆ ಇದ್ದಂಥ ಒಂದು ಪ್ರೀತಿ ಆಗಿರ್ಬೋದು, ತಂದೆಯೊಂದಿಗೆ ಇದ್ದಂಥರಾಗಿರ್ಬೋದು, ನಮ್ಮ ಸಂಬಂಧಿಕರು ಅಥವಾ ಸ್ನೇಹಿತರು ಅಥವಾ ಯಾವುದೋ ಒಂದು ಹೆಣ್ಣಿನ ಮೂಲಕ, ಅಂದರೆ ಅದಕ್ಕೊಂದು ಸ್ನೇಹ ಅಂತ ಇರ್ತದೆ. ಬರೀ ಪ್ರೀತಿಯಿಂದ ನೋಡುವವರ ದೃಷ್ಟಿಯಲ್ಲಾದರೂ ಹೇಗಾದರೂ ಇರಲಿ, ಆದರೆ ನಮ್ಮಿಬ್ಬರ ಮಧ್ಯೆ ಏನಿದೆ ಅಂತ ನಮಗೆ ತಿಳಿದರೆ ಸಾಕು. ಅಂದರೆ ಉಳಿದವರು ನೋಡುವ ದೃಷ್ಟಿ ತುಂಬ ಚೇಂಜ್ ಆಗ್ತಾ ಹೋಗ್ತದೆ. ಈ ಜನರ ದೃಷ್ಟಿಯ ಮೇಲೆ ನಮಗೆ ಈ ಪರಿಣಾಮಗಳು ಬೀರ್ತಾ ಹೋಗ್ತದೆ. ಅಂದರೆ ಪ್ರೀತಿ ಅನ್ನುವಂಥದ್ದು ಎಲ್ಲರಿಗೂ ಬೇಕಂಥದ್ದು, ಈ ಇಬ್ಬರಿಗೆ ಮೀಸಲು ಅಂತಲ್ಲ. ಈ ರೀತಿಯಾಗಿ ವೀಕ್ಷಕರು ಹೇಳಿದಾಗೆ ಈ ವ್ಯಾಲೆಂಟೈನ್ಸ್ ಡೇ ಒಂದೇ ದಿನಕ್ಕೆ ಬೇಕಂತಿಲ್ಲ, ಬಿಟ್ಟಾಕಿ ಯಾಕೆ ಬೇಕು, ಎಲ್ಲರಿಗೂ ಪ್ರೀತಿಯನ್ನು ತೋರಿಸ್ತಾ ಹೋಗು. ನಮ್ಮ ಸಮಾಜಕ್ಕೆ ಅಂತ ಹೇಳೋ ಒಂದು ಪ್ರೀತಿ ಅಂತ ಇರುತ್ತೆ. ನಮ್ಮ ಸಮಾಜ ಎಲ್ಲರನ್ನೂ ಪ್ರೀತಿಸೋಣ. ನಾವು ಪ್ರೀತಿ ಕೊಡ್ತಾ ಹೋದರೆ ಅದು ಹೆಚ್ಚು ಆಗ್ತಾ ಹೋಗ್ತದೆ, ಕ್ಷೀಣಿಸಲ್ಲ. ಈ ರೀತಿಯಾಗಿ ಒಂದು ಎಲ್ಲರಿಗೂ ಪ್ರೀತಿಯನ್ನು ಕೊಡೋಣ ಅಂತ ಹೇಳೋದು ನನ್ನ ಅಭಿಪ್ರಾಯ. ಒಂದು ಮಾತು ಇರುವಂಥದ್ದು, ಈಗ ಪ್ರೇಮ ಪ್ರಥಮ ಪ್ರೇಮ ಕೊನೆಯದಾಗಿರುತ್ತೆ, ಕೊನೆಯ ಪ್ರೇಮ ಪ್ರಥಮವಾಗಿರುತ್ತೆ ಅನ್ನುವಂಥ ಮಾತು. ಅಂದರೆ ಪ್ರೀತಿ ಅನ್ನುವಂಥದ್ದು ಒಮ್ಮೆಯಾಗುವಂತಹ ಒಂದು ಕಾವ್ಯದ ಮೂಲಕ ಇದನ್ನು ವ್ಯಕ್ತಪಡಿಸಿರುವಂಥದ್ದು. ಆದರೆ ಈಗಿನ ದಿನಗಳಲ್ಲಿ ಇದು ನಡೀತಾ ಇದೆಯಾ ನಿಮ್ಮ ಪ್ರಕಾರ? ಈ ರೀತಿ ಸಾಗ್ತಾ ಇದೆಯಾ? ನನ್ನ ಪ್ರಕಾರ ಏನಂತಂದರೆ, ನಾವು ಈ ಕಾಲೇಜ್ ಲೈಫಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡೋದಾಗಿರ್ಬೋದು, ಅಥವಾ ಹೀಗೆ ಕಂಟಿನ್ಯೂ ಆಗುವಂಥದ್ದು ಯಾವುದು ಲಾಂಗ್ ಲಿವಿಂಗ್ ಲವ್ ಅಲ್ಲ. ಮೋಸ್ಟ್ ಆಫ್ ದ ಕೇಸ್ 90 to 80% ಯಾವುದರಲ್ಲೂ ಇದು ಸಕ್ಸಸ್ಫುಲ್ಲಾಗಿ ಮ್ಯಾರೇಜ್ವರೆಗೂ ಹೋಗ್ತಿಲ್ಲ. ಇದು ಜಸ್ಟ್ ಮಿಯರ್ ಇನ್ಫ್ಯಾಚುಯೇಷನ್ ಆಗಿರ್ಬೋದು ಅಥವಾ ಅಟ್ರಾಕ್ಷನ್ ಅಷ್ಟೇ ಡಿಫೈನ್ ಮಾಡೋಕ್ಕಾಗುತ್ತೆ, ಪ್ಯೂರ್ ಲವ್ ಅಂತಲ್ಲ. ಸೊ ಏನೋ ಅವ್ರ ಕಾಲೇಜ್ ಲೈಫಲ್ಲಿ ಅವ್ರ ಎಂಜಾಯ್ಮೆಂಟ್ಗೋಸ್ಕರ, ಐ ಮೀನ್ ನನಗೋ ಒಬ್ಳು ಗರ್ಲ್ ಫ್ರೆಂಡ್ ಇದ್ದಾಳೆ ಅಥವಾ ನನಗೊಬ್ಬ ಬಾಯ್ ಫ್ರೆಂಡ್ ಇದ್ದಾನೆ ಅಂತ ಒಂದು ಪ್ರೆಸ್ಟೀಜ್ಗೋಸ್ಕರ ಮಾಡೋವಂಥ ಒಂದು ಏನಂತ ಹೇಳ್ಬೋದು, ಒಂದು ಆಟ ಅಂತಲೇ ಹೇಳ್ಬೋದು. ಅದು ಹೊರತು ಇದು ಲಾಂಗ್ ಲಿವಿಂಗ್ ಲವ್ ಅಲ್ಲ. ಸಪೋಸ್ ಅದು ಲಾಂಗ್ ಲಿವಿಂಗ್ ಲವ್ ಅಂತ ಆದರೆ ಅದು ಒಳ್ಳೆಯದು, ಅದರಿಂದ ಅಡ್ವಾಂಟೇಜಸ್ ಇದೆ. ಯಾಕೆಂದರೆ ಒಬ್ರನ್ನೊಬ್ರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿರ್ತಾರೆ, ಅವ್ರ ಬಾಳ್ ಕೂಡ ತುಂಬ ಚೆನ್ನಾಗಿ ಲೀಡ್ ಮಾಡ್ತಾರೆ. ಎಸ್, ಈಗಾಗಲೇ ಹೇಳಿರೋ ಹಾಗೆ ಈ ಪ್ರೀತಿ ಅನ್ನುವಂಥದ್ದು ಬಹಳ ಒಂದು ಪವಿತ್ರತೆಯಿಂದ ಕೂಡಿರುತ್ತೆ. ಹಿಂದೆಯೂ ಕೂಡ ನೀವು ಹಲವಾರು ಉದಾಹರಣೆಗಳನ್ನು ಕೊಟ್ಟರೆ, ಹಿಂದಿನ ಕಾಲದಲ್ಲೂ ಕೂಡ ಪ್ರೀತಿ ಇತ್ತು, ಅದಕ್ಕೆ ಪ್ರತ್ಯೇಕವಾಗಿ ಆಚರಣೆ ಅಂತ ಏನಾದರೂ ಇತ್ತಾ? ಇಲ್ಲ, ಅದು ಹಂತ ಹಂತವಾಗಿ ವ್ಯಕ್ತವಾಗ್ತಾ ಹೋಗ್ತಾ ಇತ್ತು ಅಂತ ಅನ್ನುವೊಂದು ಮಾತನ್ನು ಹೇಳ್ತಾ ಹೋದ್ರಿ. ಆದರೆ ಈಗಿನ ದಿನಗಳಲ್ಲಿ ಪ್ರೀತಿ ಅನ್ನುವಂಥದ್ದು ಏನಿದೆ, ನೀವು ಹೇಳಿದ ಹಾಗೆ ಒಬ್ಬರ ವರ್ಚಸ್ಸನ್ನು ತೋರಿಸುವುದಂತ ಆಗಿದೆ ಅಂತಲೇ ಹೇಳ್ತಾ ಹೋಗ್ಬೋದು. ಹಾಗೂ ಇದು ಕೇವಲ ಪ್ರೀತಿಗೂ ಮೀರಿ ದೈಹಿಕವಾಗಿ ಮಾರ್ಪಾಟು ಆಗ್ತಾ ಇದೆ ಅನ್ನುವಂಥದ್ದನ್ನು ನಾವು ಹಲವು ಕಡೆಗಳಲ್ಲಿ ಗಮನಿಸ್ತಾ ಹೋಗ್ಬೋದು. ಸೊ ಇದು ಎಷ್ಟರ ಮಟ್ಟಿಗೆ ಸರಿ? ಪ್ರೀತಿ ಅನ್ನುವಂಥದ್ದು ಬರೀ ಒಂದು ದೈಹಿಕವಾಗಿ ಈಗಿನ ಸಮಾಜದ ಯುವಕರು ಏನು ಅಂತ ಅಂದ್ಕೊಂಡಿದ್ದಾರೆ ಅಂದರೆ, ಬರೀ ಪ್ರೀತಿ ಅಂದರೆ
ಏನೋ ಒಂದು ದೈಹಿಕವಾಗಿ ಅವಳಿಗೆ ಯಾರೋ ಒಂದು ಹೆಣ್ಣಾಗಿರಲಿ ಅಥವಾ ಗಂಡಾಗಿರಲಿ ಇಬ್ಬರಿಗೂ ಒಂದು ದೈಹಿಕವಾಗಿ ನೋಡಿದ ತಕ್ಷಣ ಅವರಿಗೆ ಲವ್ ಎಟ್ ಫಸ್ಟ್ ಸೈಟ್ ಅನ್ನುವಂಥ ಒಂದು ಅರ್ಥ ಇದೆಯಲ್ಲ, ಅದನ್ನು ಅವರು ಅರ್ಥಹೀನವಾಗಿ ಮಾಡ್ತಾ ಇದ್ದಾರೆ. ಬರೀ ಈಗಿನ ಲವ್ ಮತ್ತು ಅಟ್ರಾಕ್ಷನ್ ಅನ್ನೋದು, ಪ್ರೀತಿ ಅಂದ್ರೇನೆ ಬೇರೆ, ಅದಕ್ಕೊಂದು ಅರ್ಥ ಇದೆ. ಈಗಾಗಲೇ ನಾವು ಗಮನಿಸ್ತಾ ಹೋಗ್ಬೋದು. ಹೌದು, ಪಬ್ಲಿಕ್ ಪ್ಲೇಸ್ಗಳಲ್ಲಿ ನ್ಯೂಸೆನ್ಸ್ ಅನ್ನ ಕ್ರಿಯೇಟ್ ಮಾಡುವಂಥದ್ದು ಅಂತಾನೆ ಹೇಳ್ಬೋದು. ತಮ್ಮ ಪ್ರೀತಿಯನ್ನ ವ್ಯಕ್ತಪಡಿಸಲು ಇತರ ಜಾಗಗಳು ಇದೆ, ಅಂದ್ರೆ ಪ್ರೈವೇಸಿ ಅನ್ನುವಂಥದ್ದು ಅವರಿಗೆ ಇದೆ. ಆದರೆ ಪ್ರೈವೇಸಿಯನ್ನ ಮಿಸ್ಯೂಸ್ ಮಾಡುವಂಥದ್ದು ಪಬ್ಲಿಕ್ ಪ್ಲೇಸ್ಗಳಲ್ಲಿ, ಅಲ್ಲಿ ಒಂದು ಫ್ಯಾಮಿಲಿ ನಡ್ಕೊಂಡು ಹೋಗ್ಬೋದು, ಅಥವಾ ಇನ್ನು ಬೇರೆ ಮಕ್ಕಳು ಶಾಲೆಗೆ ಹೋಗ್ತಾ ಇರ್ಬೋದು, ಅಂತ ಕಡೆಗಳಲ್ಲಿ ತಮ್ಮ ಪ್ರೀತಿಯನ್ನ ವಿಭಿನ್ನ ರೀತಿಯಲ್ಲಿ ವ್ಯಕ್ತಪಡಿಸುವಂಥದ್ದು. ಈ ರೀತಿಯಾಗಿ ವ್ಯಕ್ತಪಡಿಸುವುದರಿಂದ ಅಲ್ಲಿ ಆ ಒಂದು ಪಾರ್ಕಿಗೆ ಬರುವಂತ ಮಕ್ಕಳಾಗಿರ್ಬೋದು, ಇದನ್ನು ನೋಡಿ ಅವರು ಅದರಿಂದ ಏನಾದ್ರು ಕಲ್ತರು ಹೇಳಕ್ ಬರಲ್ಲ. ಅಂದ್ರೆ ಈ ರೀತಿಯಾಗಿ ಕೆಟ್ಟ ಅಭಿಪ್ರಾಯಗಳು ಆ ಮಕ್ಕಳ ಮನಸ್ಸೊಳಗೆ ಆಲೋಚನೆಗಳು ಬರ್ತಾ ಹೋಗುತ್ತೆ. ಅವರೊಟ್ಟಿಗೆ ಇದ್ದಂಥ ತಂದೆ ತಾಯಿಯವರಿಗೆ ಅವ್ರಿಗೆ ಏನು ಹೇಳಕ್ಕಾಗಲ್ಲ, ಅವ್ರು ನಮಗೆ ಸಂಬಂಧಪಟ್ಟವರಲ್ಲ. ಇದನ್ನ ಮಕ್ಕಳೇನಾದ್ರು ಅರ್ಥ ಮಾಡಿಕೊಂಡ್ರೆ, ನಮ್ಮ ತಂದೆ ತಾಯಿ ಅವ್ರಿಗೆ ಏನು ಬೈತಿಲ್ಲ ಅಂತ ಹೇಳಿ ಚಿಕ್ಕ ವಯಸ್ಸಲ್ಲಿ ಆ ರೀತಿಯಾಗಿ ಅವರು ಅಂದುಕೊಂಡ್ರೆ ನಾವು ಮುಂದೆ ಮಾಡಬಹುದಲ್ಲ ಅನ್ನುವಂಥ ಒಂದು ಕೆಟ್ಟ ಆಲೋಚನೆ ಅವರಲ್ಲಿ ಬೆಳೆಯಬಹುದು ಅಂತ ಹೇಳಕ್ ಬರುತ್ತೆ. ಅಂದ್ರೆ ಈಗಿನ ಯುವಕರಿಗೆ ಏನಂದ್ರೆ ಬರೀ ಒಂದು ದೈಹಿಕವಾಗಿ ಒಂದು ಅವರ ಅಟ್ರಾಕ್ಷನ್ ಒಂದು ದೈಹಿಕವಾಗಿ ಸಿಕ್ಕಿಬಿಟ್ರೆ ಮುಗಿದೋಯ್ತು, ಅಲ್ಲಿಗೆ ಒಂದು ಪ್ರೀತಿ ಅನ್ನುವಂಥದ್ದು ಅಲ್ಲಿಗೆ ಒಂದು ಸಮಾಪ್ತಿಯನ್ನ ಕಾಣ್ತಾ ಹೋಗುತ್ತೆ. ಎಸ್, ಒಂದು ಕರೆ ಇದೆ, ಕರೆಯನ್ನು ಸ್ವೀಕರಿಸೋಣ. ಎಸ್, ನಮಸ್ತೆ. ನಮಸ್ತೆ ಸರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ನಿಮ್ಮ ಹೆಸರು? ಮಂಗಳೂರಿಂದ ಅವಿಲ್ ಅಂತ. ಎಸ್, ಈಗಾಗಲೇ ನಾವು ಚರ್ಚೆಯನ್ನ ಮಾಡ್ತಾ ಇರುವಂತದ್ದು, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮ್ಮದು ಅಭಿಪ್ರಾಯ, ಅದು ಯಾರಿಗೆ ಬೇಕೋ ಅವರು ಮಾಡ್ತಾರೆ, ಯಾರಿಗೆ ಇಷ್ಟ ಇಲ್ಲ ಮಾಡುದು ಬೇಡ, ಆಚರಿಸುದು ಬೇಡ ಅಷ್ಟೇ. ಪಾಶ್ಚಾತ್ಯ ಸಂಸ್ಕೃತಿ ಹೇಳ್ತಾರೆ, ಕೆಲವರಿಗೆ ಈಗ ಉಡುಗೆ ತೊಡುಗೆಯಲ್ಲಿ ಕೂಡ ಪಾಶ್ಚಾತ್ಯ ಬೇಕು, ಇಂಪಾರ್ಟೆಂಟ್, ನಂಗೆ ಅದು ಬೇಕು. ಇದು ಯಾವ ಡ್ರೆಸ್, ಅದು ಇಂಪಾರ್ಟೆಂಟ್ ಮಾರೆ, ಕಣ್ಣಲ್ಲಿ ಹಾಕೋ ಗ್ಲಾಸ್ ಗಾಗಲ್ಸ್ ಅದು ಇಂಪಾರ್ಟೆಂಟ್, ಅದೆಲ್ಲ ಬೇಕು ಪಾಶ್ಚಾತ್ಯ, ಬೇಡ ಅದು ಯಾಕೆ? ಹಾಗೆ ಯಾರಿಗೆ ಬೇಕು ಅದು ಆಚರಿಸ್ತಾರೆ, ಯಾರಿಗೆ ಬೇಡ ಅದನ್ನು ಬಿಟ್ಟು ಬಿಡ್ಲಿ, ಆಚರಿಸದೆ ಅಷ್ಟೇ. ಆಚರಣೆಯನ್ನ ತಪ್ಪು ಸರಿ ಅಥವಾ ವಿರೋಧ ಅಥವಾ ಪರವಾಗಿ ಮಾತಾಡುವಂತದ್ದು ತಪ್ಪು ಅನ್ನುವಂಥದ್ದು ನಿಮ್ಮ ಒಂದು ಅಭಿಪ್ರಾಯ? ಹೌದು, ಅದು ಅವರವರ ಅಷ್ಟೇ, ಅವರವರ ನಿಲುವಿಗೆ ನಿಂತಿರುವಂತದ್ದು, ಅವರ ಒಂದು ಸ್ವಾತಂತ್ರ್ಯಕ್ಕೆ ನಿಂತಿರುವಂತದ್ದು. ಈಗ ಮದ್ಯಪಾನ ಕೂಡ ಮಾಡುವುದು ತಪ್ಪು, ಅದು ನಿಜ ಮಾರುವುದು ಕೂಡ ತಪ್ಪದು. ಆದ್ರೆ ಯಾರಿಗೆ ಬೇಕು ಅವರು ಹೋಗಿ ಮಾಡ್ತಾರೆ, ಇಲ್ಲದಿದ್ರೆ ಕುತ್ಕೊಳ್ತಾರೆ ಹಾಗೆ. ಎಸ್, ಧನ್ಯವಾದ ಸರ್ ನಿಮ್ಮ ಅಭಿಪ್ರಾಯಕ್ಕಾಗಿ. ಈಗಾಗಲೇ ಹೇಳಿರುವ ಹಾಗೆ ಯಾರಿಗೆ ಬೇಕು ಅವರು ಮಾಡ್ತಾರೆ, ಅವರವರ ಸ್ವಾತಂತ್ರ್ಯಕ್ಕೆ ಬಿಟ್ಟಿರುವಂಥದ್ದು. ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥ ಒಂದು ಪ್ರಶ್ನೆಯನ್ನು ಈಗಾಗಲೇ ವೀಕ್ಷಕರು ಕೇಳಿರುವಂಥದ್ದು. ಇದರ ಬಗ್ಗೆ ಏನು ಹೇಳ್ತೀರಾ? ಅಂದರೆ ತಮ್ಮ ಜೀವನ ಅವರ ಕೈಲಿರ್ತದೆ, ನಾವು ಹೇಳುವಷ್ಟರ ತನಕ ಹೇಳ್ತೇವೆ. ಈಗ 1 ಸಲ ಹೇಳುವುದು, 2 ಸಲ ಹೇಳುವುದು, 3 ಸಲ ಹೇಳುವುದು, ಓಕೆ. ಅವರು ತಮ್ಮ ಜೀವನ ತಮ್ಮ ಕೈಲಿರ್ತದೆ. ಅದು ಮದ್ಯಪಾನ ಅಥವಾ ಧೂಮಪಾನ ಮಾಡುವಂಥದ್ದು ತಪ್ಪು ಅಂತ ಆ ಒಂದು ಪ್ರಾಡಕ್ಟ್ ಮೇಲೂ ಕೂಡ ಅದನ್ನು ಹೇಳಿರ್ತಾರೆ. ಆದರೂ ಅದನ್ನು ತಗೊಳ್ತಾರೆ ಅಂದರೆ ನಾವೇನು ಮಾಡೋಕ್ಕಾಗಲ್ಲ. ತನ್ನ ಗುಂಡಿಯನ್ನು ತಾನೇ ತೊಡ್ಕೊಳ್ತಾನಂದರೆ ನಾವೇನು ಅದನ್ನು ಹೇಳೋಕ್ಕೂ ಆಗಲ್ಲ. ಅವ್ರಿಗೆ ಹೇಳುವಷ್ಟು ಸಂದೇಶವನ್ನು ನಾವು ಕೊಡ್ತಾ ಹೋಗೋದು, ಎಷ್ಟು ಸಾಧ್ಯವಾಗ್ತದೆ ಅಷ್ಟು ಅವರನ್ನು ಬದಲಾಯಿಸ್ತಾ ಹೋಗ್ತಾ ಇರ್ತೇವೆ. ಅವರು ಕೆಲವೊಬ್ಬರು ಬದಲಾಗ್ತಾರೆ, ಕೆಲವೊಬ್ಬರು ಅಂದರೆ ಮನುಷ್ಯರಾಗಿ ಒಂದು ತಿಳ್ಕೊಳ್ಳುವಂಥ ಒಂದು ಶಕ್ತಿ ಇದೆ ಅಂತ ಆದರೆ ಮನುಷ್ಯರಾಗಿ ಅದು ಅವರು ಬದಲಾಗ್ತಾರೆ. ಇಲ್ಲ ಅಂದ್ರೆ ಕೆಲವರು ಬದಲಾಗಲ್ಲ, ಅವರಿಗೆ ಬಿಟ್ಟದ್ದು ಅವರ. ಈ ಮಾತಿನ ಅರ್ಥ ಹೇಳುತ್ತೆ ಏನಂದ್ರೆ ಪ್ರೇಮಿಗಳ ದಿನಾಚರಣೆಯನ್ನು ಆಚರಿಸದೆ ತಪ್ಪು ಅನ್ನುವ ರೀತಿಯಲ್ಲಿ ಬಿಂಬಿತವಾಗ್ತಾ ಇದೆ. ಹಾಗಾದ್ರೆ ಆಚರಿಸೋದು ತಪ್ಪು ಅಂತಲ್ಲ, ಅಂದ್ರೆ ನಿಮ್ಮ ಪ್ರಕಾರ ಹಾಗಾದ್ರೆ ಆಚರಿಸುವಂತವರು ಎಲ್ಲರೂ ಕೂಡ ತಮ್ಮ ಗುಂಡಿನ ತಾವೇ ತೋಡ್ಕೊಂಡಾಗ ಅಂದ್ರೆ ಹಾಗಲ್ಲ. ಅಂದ್ರೆ ಅವರು ಆಚರಿಸುವಂತ ರೀತಿ ಚೆನ್ನಾಗಿರಲ್ಲ, ರೀತಿ ಚೆನ್ನಾಗಿರ್ಬೇಕು. ತಾನು ಯಾವುದೇ ಒಂದು ದಾರಿಯಲ್ಲಿ ಹೋಗ್ತಾ ಇದ್ದೇನೆ ಅಂದ್ರೆ ಅಲ್ಲಿ ಕಲ್ಲಿದೆ ಮುಳ್ಳಿದೆ ಅಂತಂದ್ರೆ ಅವನು ಚಪ್ಪಲಿಯನ್ನ ಧರಿಸಿಕೊಂಡು ಹೋಗ್ತಾ ಇರ್ತಾನೆ. ಈ ರೀತಿಯಾಗಿ ಹೋಗ್ತಾ ಇರುವಾಗ ಅವನಿಗೊಂದು ಪ್ರೀತಿ ಅನ್ನೋದು ಮನುಷ್ಯನ ಜೀವನದಲ್ಲಿ ಒಂದು ಪ್ರೇರಣೆ ಅಂತ ಇರುವಂಥದ್ದು. ಆ ಪ್ರೀತಿನೇ ಇಲ್ಲ ಅಂತಂದ್ರೆ ಒಂದು ಜೀವನ ಅಂತ ಬರಡು ಭೂಮಿ ಇದ್ದಂಗೆ ಆಗುತ್ತೆ. ಅದಕ್ಕೊಂದು ಶಿಸ್ತು ಶಿಷ್ಟಾಚಾರ ಅನ್ನೋಂಥದ್ದು ಇರ್ತದೆ. ಇದನ್ನ ಪಾಲಿಸ್ಕೊಂಡು ಹೋದ್ರೆ ಎಲ್ಲವೂ ಕರೆಕ್ಟ್ ಆಗಿ ಹೋಗ್ತದೆ. ಈಗ ನಮ್ಮ ದಿನನಿತ್ಯದ ವರ್ಷವಿಡೀ ಹಲವಾರು ಆಚರಣೆಗಳಿದೆ. ಈಗ ನಾನು ಈಗಾಗಲೇ ಹೇಳಿರುವ ಹಾಗೆ ಫ್ರೆಂಡ್ಶಿಪ್ ಡೇ ಅನ್ನುವಂಥದ್ದಿದೆ. ಇದರಲ್ಲೂ ಕೂಡ ನಮ್ಮ ಒಂದು ಪ್ರಿಯವಾದ ಸ್ನೇಹಿತನಿಗೆ ನಾವು ಬೇಕಾದ ಉಡುಗೊರೆಗಳನ್ನು ಕೊಡ್ತೇವೆ, ಗಿಫ್ಟ್ಗಳನ್ನು ಕೊಡ್ತೇವೆ. ಸೊ ಹಾಗಾದ್ರೆ ಇದು ತಪ್ಪ? ಹಾಗಾದ್ರೆ ಈಗ ಒಂದು ವಿಚಾರವಾಗಿ ಮಾತನಾಡುವಾಗ ಉದಾಹರಣೆ ನೀಡುವಂಥದ್ದು ಒಂದು ಸಾರ್ವಜನಿಕ ವಲಯದಲ್ಲಿ ಇರುವಂತಹ ಒಂದು ವಿಚಾರ ಏನಿದೆ, ನಮ್ಮ ಒಂದು ಸ್ನೇಹವನ್ನು ವ್ಯಕ್ತಪಡಿಸುವಂಥದ್ದು ತಪ್ಪ? ಹಾಗಾದ್ರೆ ತಪ್ಪು ಅಂತಲ್ಲ, ಅದೇ ವ್ಯಕ್ತಪಡಿಸ್ಲಿ, ಆದ್ರೆ ಅದಕ್ಕೊಂದು ಅರ್ಥ ಅನ್ನುವಂಥದ್ದು ವರ್ಷವಿಡೀ ಇರುತ್ತೆ, ಸೀಮಿತವಾಗಿರಲ್ಲ. ಅದೇ ನಾನು ಫಸ್ಟಿಂದ ಹೇಳ್ತಾ ಇರೋದು, ಅದಕ್ಕೊಂದು ಅರ್ಥಪೂರ್ಣವಾಗಿ ಆಚರಣೆ ಮಾಡೋಣ. ದುಡ್ಡು ಹೆಂಗೋ ಖರ್ಚು ಮಾಡ್ತೀವಿ, ಅದನ್ನ ಒಂದು ಸೋಷಿಯಲ್ ಕಾಸ್ಗೋಸ್ಕರ. ಅದೇ ನಾನು ಹೇಳ್ದಂಗೆ ನಮ್ಮ ಪ್ರೀತಿಯಿಂದ ಒಂದು 10 ಜನಕ್ಕೆ ಸಹಾಯ ಆಗಲಿ. ನಾವು ಪ್ರೀತಿ ಮಾಡ್ತಿದ್ದೀವಿ ಅಂದರೆ ಬರೀ ನಾವಷ್ಟೇ ಸುಖ ಪಡೋದಲ್ಲ, ನಾವು ಸುಖ ಪಡೋದ್ರ ಜೊತೆಗೆ ನಮ್ಮ ಆ ಸುಖನ ಇನ್ನೊಂದು 10 ಜನಕ್ಕೆ ಕೊಡೋಣ, ಅದರಿಂದ ಅವ್ರಿಗೂ ಒಳ್ಳೇದಾಗುತ್ತೆ. ಅದೇ ರೀತಿ ನಾವು ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡೋದು ಬರೀ ನಾವಷ್ಟೇ ಸೆಲೆಬ್ರೇಟ್ ಮಾಡೋದು ಬೇಡ ಅಂತ. ನಾವಿಬ್ಬರೇ ಬಂದು ನಾವೇ ಕೇಕ್ ಕಟ್ ಮಾಡ್ಕೊಂಡು ನಾವೇ ತಿನ್ಕೊಂಡು ನಮ್ಮ ಮುಖಕ್ಕೆ ನಾವೇ ಹಚ್ಕೊಂಡ್ರೆ ಅದಕ್ಕೇನೊಂದು ವ್ಯಾಲ್ಯೂ ಇರಲ್ಲ. ಅದ್ರ ಬಂದು ಒಂದು 10 ಜನಕ್ಕೆ ಊಟ ಕೊಡ್ಸೋಣ. ನಾವು ಹೆಂಗೂ ಖುಷಿಯಲ್ಲೇ ಇರ್ತೀವಿ ವ್ಯಾಲೆಂಟೈನ್ಸ್ ಡೇ ಅಂತ. ಬೇರೆಯವ್ರಿಗೂ ಆ ಖುಷಿನ ಹಂಚೋದ್ರಿಂದ ನಾವು ಕಳ್ಕೊಳ್ಳೋದಂತೂ ಏನಿಲ್ಲ, ಪಡ್ಕೊಳ್ಳೋದೇ ಜಾಸ್ತಿ. ದೇರ್ಫೋರ್ ಆಚರಣೆ ಮಾಡೋಣ, ಬಟ್
ಆ ಪಾಸಿಟಿವಿಟಿ, ಆ ಲಿಮಿಟ್ ದಾಟೋದು ಬೇಡ. ಮತ್ತು ಅದರ ಅರ್ಥ ವ್ಯಾಲೆಂಟೈನ್ಸ್ ಡೇನೇ ಪ್ರೀತಿ ಹಂಚೋದು. ನಾವಲ್ಲಿ ಹೋಗ್ಬಿಟ್ಟು ಬೇರೆಯವ್ರನ್ನ ಬೈದಾಡ್ಕೊಂಡು ಕಿರ್ಚಾಡ್ಕೊಂಡು ಇನ್ನೊಬ್ಬನಿಗೆ ಹೊಡೆದು ಬಂದು ಇಲ್ಲಿ ನಾವು ಇನ್ನೊಬ್ಳನ್ನ ಲವ್ ಮಾಡ್ತೀವಿ ಅಂತಂದರೆ ಇಷ್ಟು ಜನನ ದ್ವೇಷಿಸಿ ಒಬ್ಳನ್ನ ಪ್ರೀತಿಸೋದು ಎಷ್ಟರ ಮಟ್ಟಿಗೆ ಸರಿ? ಪ್ರೀತಿಯ ಆ ಮೇನ್ ಆ ಕೋರೆ ಹೊಟ್ಟೋಗತ್ತಲ್ಲ. ಸೊ ಇಂದಿನ ಜನತೆಗೆ ಏನಾಗಿದೆ ಅಂದರೆ ಬರೀ ಒಂದು ಪ್ರೀತಿಯನ್ನು ತೋರ್ಪಡಿಸ್ಲಿಕ್ಕೆ ಇದೊಂದು ದಿನ ಅಂತ ಅಂದ್ಕೊಂಡಿದ್ದಾರೆ ಅವರು. ಅಂದರೆ ತಮಗೆ ಪ್ರೀತಿ ಇದೆ, ನಾವಿಬ್ಬರು ಪ್ರೀತಿಸ್ತಾ ಇದ್ದೇವೆ ಅನ್ನೋದಕ್ಕೆ ಆ ಒಂದು ಅರ್ಥವನ್ನು, ಆ ವಿಷಯವನ್ನು ಎಲ್ಲರಿಗೂ ಗೊತ್ತಾಗಬೇಕು. ಅವನದು ಏನೋ ಒಂದು ಸ್ಟೇಟಸ್, ಅದೊಂದು ಪ್ರೆಸ್ಟೀಜ್. ಅವ್ರು ಹೇಳಿದಾಗೆ ಅದೊಂದು ಸ್ಟೇಟಸ್ ಅವರಿಗೆ, ತನ್ನ ಎಲ್ಲ ಫ್ರೆಂಡ್ಸಿಗೆ ಗೊತ್ತಾಗಬೇಕು ನಾನು ಒಬ್ಬಳನ್ನು ಪ್ರೀತಿ ಮಾಡಿದ್ದೇನೆ ಅಥವಾ ಒಬ್ಬನನ್ನು ಪ್ರೀತಿ ಮಾಡಿದ್ದೇನೆ ಅನ್ನೋಂಥ ಒಂದು ವಿಷಯವನ್ನು ತೋರ್ಪಡಿಸಲಿಕ್ಕೆ, ಸಮಾಜಕ್ಕೆ ತೋರ್ಪಡಿಸಲಿಕ್ಕೆ ಆ ದಿನವನ್ನು ಅವ್ರು ಆಚರಿಸ್ತಾ ಇದ್ದಾರೆ. ಇದು ತಪ್ಪು. ಅದೇ ಪಬ್ಲಿಕ್ ಪ್ಲೇಸಸ್ ಅಂತ ಬಂದಾಗ ನಾನು ಏನು ಸ್ಟ್ರೆಸ್ ಮಾಡೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಇವಾಗ ನಾವು ಬೆಟ್ಟ ನೋಡ್ಬೋದು, ಕೆಲವು ಗುಡ್ಡಗಳಲ್ಲೆಲ್ಲ ಐ ಲವ್ ಯು ಅಂತ ಜೋರಾಗಿ ಕೆತ್ತೋದು, ಕೆಲವು ಮರಗಳ ಮೇಲೆ ಕೆತ್ತನೆ ಮಾಡೋದು, ಇದೆಲ್ಲ ಬೇಡ. ಅದ್ರ ಬದಲು ಅವ್ರ ಪ್ರೀತಿಯ ಸಂಕೇತ, ಅವ್ರ ಪ್ರೀತಿ ಅವರು ಅದೇ ಸ್ಪಾಟಿಗೆ ಬಂದಾಗ ಅವರ ಸವಿನೆನಪುಗಳನ್ನ ಮತ್ತೆ ಅವರು ಮೆಲುಕು ಹಾಕಬೇಕು ಅಂತಂದರೆ ಅಲ್ಲೊಂದು ಗಿಡ ನೆಟ್ಲಿ ಅಥವಾ ಒಂದು ಮರ ನೆಟ್ಲಿ. ಅದೇ ಸ್ಪಾಟಿಗೆ ಬಂದಾಗ ಅವ್ರು ಪ್ರತಿ ಸತಿ ಹೋದಾಗ ಅವ್ರಿಗೊಂದು ಖುಷಿ ಕೊಡುತ್ತೆ, ನಾವು ನೆಟ್ಟಿರೋ ಗಿಡ ಇಷ್ಟು ಬೆಳೆದಿದೆ ಅಷ್ಟು ಬೆಳೆದಿದೆ. ಇಂಥವ್ನು ನಾವು ಮಾಡೋ ಪ್ರತಿಯೊಂದು ಸಂಭ್ರಮಾಚರಣೆ ಬೇರೆಯವ್ರಿಗೆ ಕೆಳಕನ್ನು ಉಂಟು ಮಾಡಬಾರ್ದು. ನಮಗೂ ಸಂತೋಷ ಕೊಡಬೇಕು, ಸುತ್ತಮುತ್ತಲ ಇರೋರಿಗೂ ಸಂತೋಷ ಕೊಡಬೇಕು. ನಮಗೆ ಸ್ವಾತಂತ್ರ್ಯ ಇದೆ, ನಮಗೆ ಸೆಲೆಬ್ರೇಟ್ ಮಾಡೋ ರೈಟ್ ಇದೆ. ಎಲ್ಲಿವರೆಗೆ ಬೇರೆಯವ್ರಿಗೆ ಕೆಟ್ಟದ್ದು ಮಾಡಬಾರ್ದು, ಬೇರೆಯವ್ರಿಗೆ ನೋಡೋರಿಗೆ ಅಸಹ್ಯ ಅನಿಸ್ಬಾರ್ದು. ಅಲ್ಲಿವರೆಗೂ ನಮ್ಗೆ ಇಷ್ಟ ಬಂದಂಗೆ ಸೆಲೆಬ್ರೇಟ್ ಮಾಡೋಣ. ಎಸ್, ಇನ್ನೊಂದು ಪ್ರಶ್ನೆಯನ್ನು ಕೇಳೋದಾದರೆ, ಈಗಿನ ಒಂದು ಸಮಾಜದಲ್ಲಿ ಇರುವಂಥ ಸ್ಥಿತಿ ಯಾವ ರೀತಿ ಇದೆ ಅಂದರೆ, ಈಗಾಗಲೇ ನಾನು ಹೇಳಿದ ಹಾಗೆ ಸ್ವಚ್ಛ ಪ್ರೀತಿ ಅನ್ನೋದಕ್ಕೆ ಯಾವುದೇ ರೀತಿಯ ಒಂದು ಲಿಮಿಟೇಷನ್ಸ್ ಅನ್ನುವಂಥದ್ದು ಇರೋದಿಲ್ಲ. ಆದರೆ ಈಗಿನ ಕೆಲವು ದಿನಗಳಲ್ಲಿ ಪ್ರೀತಿಯ ಮಧ್ಯೆ ಧರ್ಮಗಳು ಬಂದಿರುವಂಥದ್ದು, ಜಾತಿಗಳ ಒಂದು ಲಿಮಿಟೇಷನ್ಸನ್ನು ಹಾಕಿ ಕೆಲವು ಕಡೆ ತೊಂದರೆ ಆಗ್ತಾ ಇರುವಂಥದ್ದು, ಎಲ್ಲೋ ಒಂದು ಕಡೆ ಪ್ರೀತಿಯ ಈ ಒಂದು ಶುರುವಾಗುವಂಥ ಕಾಲದಲ್ಲಿ ಇದು ಯಾವುದರ ಬಗ್ಗೆ ಕೂಡ ಕೆಲವರು ತಲೆ ಕೆಡಿಸ್ಕೊಳ್ಳಲ್ಲ. ಆದರೆ ಈ ಒಂದು ಮಧ್ಯದ ಹಂತಕ್ಕೆ ಬರುವಾಗ ಅವರ ಧರ್ಮ ಅಡ್ಡಿ ಬರುತ್ತೆ, ಅವರ ಜಾತಿ ಅಡ್ಡ ಬರುತ್ತೆ, ಅಥವಾ ಅವರ ಒಂದು ಸ್ಟೇಟಸ್ ಅನ್ನುವಂಥದ್ದು ಏನಿದು ಅಡ್ಡ ಬರುತ್ತೆ. ಇದರ ಬಗ್ಗೆ ಏನು ಹೇಳ್ತೀರಾ? ಧರ್ಮ ಅಂತ ತೆಗೆದುಕೊಳ್ಳುವಾಗ ಅದು ತುಂಬ ದೊಡ್ಡ ಮಟ್ಟದಂಥ ವಿಷಯ. ಅದು ಧರ್ಮ ಅಂತ ಹೇಳುವಾಗ ಧರ್ಮ, ಜಾತಿ ಆಗಲಿ ಯಾವುದೇ ಒಂದು ವಿಷಯಕ್ಕಾಗುವಾಗ, ಅದರಲ್ಲೂ ಮುಖ್ಯವಾಗಿ ಒಂದು ಮದುವೆ ವಿಚಾರ ಅಂತ ಬಂದಾಗ ಅಲ್ಲಿ ಜಾತಿ ಧರ್ಮ ಅಂತ ಬರುತ್ತದೆ. ಅಂದರೆ ಅವರಿಗೆ ಅವರದ್ದೇ ಅಂತ ಒಂದು ಸಂಸ್ಕೃತಿ ಇರ್ತದೆ. ತಮ್ಮ ಸಂಸ್ಕೃತಿಯನ್ನು ಅವರು ಆಚರಣೆ ಮಾಡ್ತಾನೆ ಬರ್ತಾರೆ. ಈ ಕಡೆ ಈ ಧರ್ಮದವರು ತಮ್ಮ ಸಂಸ್ಕೃತಿಯನ್ನು ಆಚರಣೆ ಮಾಡ್ತಾ ಬರ್ತಾರೆ. ಅಂದರೆ ಈಗ ಮುಸ್ಲಿಂ ಧರ್ಮದವರು ಅವರಿಗೆ ಅಲ್ಲಾ ದೊಡ್ಡವನು, ನಮಗೆ ನಮ್ಮ ಗಣೇಶ, ಶಿವ ಈ ರೀತಿ ದೊಡ್ಡವರು. ಅವರವ್ರಿಗೆ ಇಷ್ಟ ಬಂದಂಥದ್ದು ಅವ್ರು ಮಾಡ್ತಾ ಹೋಗ್ತಾರೆ. ಅಂದರೆ ಈ ಇಬ್ಬರ ನಡುವೆಯಲ್ಲಿ ಉತ್ತಮವಾದಂಥ ಸಂಬಂಧಗಳು ಬಂದರೆ, ಅಂದರೆ ಒಂದು ಗಂಡು ಒಂದು ಹೆಣ್ಣು ಯಾವುದೇ ಒಂದು ಬೇರೆ ಬೇರೆ ಧರ್ಮದಾಗಲಿ ಅಥವಾ ಬೇರೆ ಬೇರೆ ಜಾತಿಯವರಾಗಲಿ ಅವರಲ್ಲಿ ಉತ್ತಮವಾದಂಥ ಒಂದು ನಂಬಿಕೆ ಇದೆ. ಅವನ ಧರ್ಮದ ಮೇಲೆ ನನಗೆ ಗೌರವ ಇದೆ, ನನ್ನ ಧರ್ಮದ ಮೇಲೆ ಅವರಿಗೆ ಗೌರವ ಇದೆ. ಈ ರೀತಿಯಾದಂಥ ನಂಬಿಕೆಗಳು, ಇಂಥ ಗೌರವಯುತವಾದಂಥ ಒಂದು ವಿಷಯಗಳು ಈ ಪಂಗಡದವರಿಗೂ ಗೊತ್ತಾದರೆ ಅಲ್ಲಿ ಯಾವುದೇ ಆದಂಥ ಒಂದು ಸಂಘರ್ಷಣೆಗಳು ಉಂಟಾಗುವುದಿಲ್ಲ. ಈ ಒಂದು ಉತ್ತಮವಾದಂಥ ವಿಷಯ, ಈ ರೀತಿಯಾದಂಥ ಒಂದು ಗೌರವಯುತವಾದಂಥ ಒಂದು ವಿಷಯಗಳು ತಮ್ಮ ಜನರ, ಈ ಬೇರೆ ಬೇರೆ ಜಾತಿಯ ಜನರ ಆಲೋಚನೆಗಳಲ್ಲಿ ಬಂದಾಗ ಸರಿ ಆಗ್ತದೆ. ಅಥವಾ ಅವರದೇ ಧರ್ಮ ಶ್ರೇಷ್ಠವಂತ ಆದರೆ ಅವರು ಆ ದಾರಿಯಲ್ಲಿ ಹೋಗಲಿ. ಎಸ್, ಎಲ್ಲೋ ಒಂದು ಕಡೆ ನಾವು ಈಗಷ್ಟು ಬಹಳಷ್ಟು ವಿಚಾರದ ಕುರಿತು ಚರ್ಚೆಯನ್ನು ಮಾಡಿರುವಂಥದ್ದು, ಪ್ರೀತಿ ಅನ್ನುವಂಥದ್ದು ತಪ್ಪಲ್ಲ, ಅಥವಾ ಈ ಆಚರಣೆಗಳು ಅನ್ನುವಂಥದ್ದು ತಪ್ಪಲ್ಲ. ಕೇವಲ ಒಂದು ಗಂಡು ಹೆಣ್ಣಿಗೆ ಇದು ಸೀಮಿತವಾಗಿರದೆ ಪ್ರೀತಿ ಅನ್ನುವಂಥದ್ದು ಏನಿದೆ ಎಲ್ಲರಿಗೂ ಹಂಚೋಣ ಅನ್ನುವಂಥದ್ದರ ಮೂಲಕ ಒಂದು ಅಭಿಪ್ರಾಯವನ್ನು ನೀವು ವ್ಯಕ್ತಪಡಿಸಿರುವಂಥದ್ದು. ಅದು ಬಡವರಿಗಾಗಿರ್ಬೋದು, ನಮ್ಮೊಂದಿಗೆ ಕೆಲಸ ಮಾಡುವವರಿಗಾಗಿರ್ಬೋದು, ಅಥವಾ ಅಂಗವಿಕಲರಿಗಾಗಿರ್ಬೋದು, ಯಾರಿಗೂ ಆಗಿರ್ಬೋದು, ಅದಕ್ಕೆ ಒಂದು ಸೀಮಿತವಾಗಿರೋಣ. ನಮ್ಮ ಒಂದು ಈ ಬಾಂಧವ್ಯ ಅನ್ನುವಂಥದ್ದು ಏನಿದೆ, ಸೊ ಆ ಮೂಲಕ ಅದನ್ನು ವ್ಯಕ್ತಪಡಿಸಬಹುದು ಅನ್ನುವಂಥ ಒಂದು ಅಭಿಪ್ರಾಯವನ್ನು ನೀವು ವ್ಯಕ್ತಪಡಿಸಿರುವಂಥದ್ದು. ಕಡೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ ಈ ವಿಚಾರದ ಕುರಿತು? ನನಗೆ ಇವತ್ತು ಉಪನಿಷತ್ನಲ್ಲಿ ಒಂದು ಸ್ಟೋರಿ ತುಂಬ ಇಷ್ಟ ಆಗುತ್ತೆ. ಏನಂತಂದರೆ, ಒಂದು ಸಿಂಹ ಅದು ಚಿಕ್ಕದಾಗಿರ್ಬೇಕಾದ್ರೆ ಕುರಿಗಳ ಜೊತೆ ಬೆರ್ತೋಗುತ್ತೆ. ಅದು ಕುರಿ ಥರನೇ ಬಿಹೇವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅದಕ್ಕೆ ಅದು ಮೃಗರಾಜ ಇದೆಲ್ಲ ಮರ್ತೋಗಿರುತ್ತೆ. ಒಂದು ಸತಿ ಅದು ಸರೋವರದ ತೀರಕ್ಕೆ ಹೋದಾಗ ನೀರಲ್ಲಿ ನೋಡ್ಕೊಂಡಾಗ ಗೊತ್ತಾಗುತ್ತೆ ಇದೆಲ್ಲ ಬೇರೆ ಇದೆ, ನಾನೇ ಬೇರೆ ಇದೆ ಅಂತ. ಅವಾಗ ಅದ್ರ ಹಿಂದೆ ಒಂದು ಸತಿ ಮೆಲ್ಕಾಗುತ್ತೆ, ನಾನು ಯಾರು ಅಂತ ಹುಡ್ಕೊಂಡು ಹೋಗುತ್ತೆ. ಇದನ್ನು ಸಿಂಹಾವಲೋಕನ ಅಂತ ಹೇಳ್ತೀವಿ. ಇದೇ ರೀತಿ ನಾವು ಭಾರತೀಯರು ಯಾರು, ನಮ್ಮ ಆಚರಣೆಗಳೇನು, ನಾವೇನು ಆಚರಣೆ ಮಾಡಬೇಕು, ನಮ್ಮ ಲಿಮಿಟ್ಸ್ ಏನು. ನಾವು ಪಾಶ್ಚಾತ್ಯರಿಂದ ನಾವು ಕೆಲವು ಪಾಸಿಟಿವ್ ತೊಗೊಳ್ಳೋಣ. ಅವ್ರ ವರ್ಕಿಂಗ್ ಡೆಡಿಕೇಶನ್ ಆಗಿರ್ಬೋದು, ಕಮಿಟ್ಮೆಂಟ್ ಆಗಿರ್ಬೋದು, ಮತ್ತು ಟೆಕ್ನಾಲಜಿ ಅಪ್ಡೇಟ್ಸು ಇದೆಲ್ಲ ಆಗೋಣ. ಇದು ಡೆಫಿನೆಟ್ಲಿ ಆಗಲೇಬೇಕು. ಈಗಿನ ಗ್ಲೋಬಲೈಸೇಷನ್ಗೆ ನಾವು ಮ್ಯಾಚ್ ಆಗಬೇಕು ಅಂತಂದರೆ. ಅದ್ರ ಜೊತೆಗೆ ನಮ್ಮ ಕಲ್ಚರ್ನ ನಾವು ಮರೆಯೋದು ಬೇಡ. ನಾವು ನಮ್ಮ ಪರ್ಸ್ನಲ್ ಲೈಫಲ್ಲಿ ನಮ್ಮ ಕಲ್ಚರ್ನ ಫಾಲೋ ಮಾಡೋಣ, ಪ್ರೊಫೆಷ್ನಲ್ ಲೈಫಲ್ಲಿ ಪಾಶ್ಚಾತ್ಯನ ಅಳವಡಿಸ್ಕೊಳ್ಳೋಣ. ಎರಡನ್ನೂ ಈಕ್ವಲಾಗಿ ಬ್ಯಾಲೆನ್ಸ್ ಮಾಡ್ತಾ ಹೋದಾಗ ಒಂದೊಳ್ಳೆ ಜೀವನ ಆಗುತ್ತೆ. ಇದು ನಮ್ಮ ದೇಶಕ್ಕೂ ಒಳ್ಳೆಯದು, ನಮ್ಮ ಮನೆಗೂ ಒಳ್ಳೆಯದು, ನಮಗೂ ಒಳ್ಳೆಯದು.
ಎಸ್, ಮಂಜುನಾಥ್ ಅವರೇ, ಕಟ್ಟ ಕಡೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಹೌದು, ಈ ಪ್ರೀತಿ ಅನ್ನುವಂಥದ್ದು ಎಲ್ಲರಿಗೂ ಒಂದು ಅರ್ಥ ಆಗ್ತಾ ಹೋದರೆ ಅದು ಒಳ್ಳೆಯದು. ಅಂದರೆ ನಮ್ಮ ಭಾರ್ಗವರು ಹೇಳಿದ ಹಾಗೆ ಸಿಂಹಾವಲೋಕನವನ್ನು ನಾವು ಮಾಡಬೇಕಾಗ್ತದೆ. ಭಾರತೀಯ ಸಂಸ್ಕೃತಿಯನ್ನು, ನಮ್ಮ ಜನತೆ ಯಾವ ರೀತಿಯಾಗಿ ನಮ್ಮ ಹಿರಿಯರು ಏನು ಹೇಳಿಕೊಟ್ಟಿದ್ದಾರೆ ನಮಗೆ, ಆ ಮಾರ್ಗದರ್ಶನ ನಾವು ಹೋಗ್ತಾ ಹೋದರೆ ಒಂದು ಉತ್ತಮ ಸಮಾಜವನ್ನು ಕಟ್ಟಬಹುದು. ಅಂದರೆ ಲವ್ ಆಲ್ ಸರ್ವ್ ಆಲ್, ಈ ಒಂದು ಸಂದೇಶವನ್ನು ಇಟ್ಕೊಂಡು ಸಮಾಜ ಬೆಳೀತಾ ಹೋದರೆ ನಮ್ಮ ದೇಶ ಉತ್ತಮವಾದ ಒಂದು ಸ್ಥಿತಿಗೆ, ನಮ್ಮ ಸಮಾಜ ಉತ್ತಮವಾದ ಮಟ್ಟದಲ್ಲಿ ಬೆಳೀತಾ ಹೋಗ್ಬೋದು, ಜನರ ಸಂಬಂಧಗಳು ಗಟ್ಟಿ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಎಸ್, ಧನ್ಯವಾದ. ಇಷ್ಟೊತ್ತು ಬಂದು ನಿಮ್ಮಲ್ಲಿರುವ ಕೆಲವು ಮಾಹಿತಿಯನ್ನು ನಮ್ಮ ವೀಕ್ಷಕರಿಗೆ ನೀಡಿರುವಂಥದ್ದು, ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಿಮಗಿಬ್ಬರಿಗೂ ಕೂಡ ಧನ್ಯವಾದ. ಎಸ್ ವೀಕ್ಷಕರೇ, ಈಗಾಗಲೇ ಹಲವಾರು ಚರ್ಚೆಗಳನ್ನು ಮಾಡಿದ್ವಿ. ಹಲವರು ಕರೆ ಮಾಡಿ ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದರು. ಯಾಕೆ ಈ ವ್ಯಾಲೆಂಟೈನ್ಸ್ ಡೇಯನ್ನು ನಾವು ಆಚರಿಸಬೇಕು ಅಥವಾ ಯಾಕೆ ಆಚರಿಸಬಾರ್ದು, ನಮ್ಮ ಸಂಸ್ಕೃತಿ ಇದನ್ನು ಒಪ್ಪುತ್ತಾ, ಇದಕ್ಕೆ ಇರುವಂತಹ ವಿರೋಧಗಳು ಏನು, ವಿರೋಧಗಳು ಇದ್ದರೂ ಕೂಡ ಇದರ ಪರವಾಗಿಯೂ ಕೂಡ ಕೆಲವು ಮಾತುಗಳು ಕೇಳಿ ಬಂದವು. ಒಟ್ಟಾರೆಯಾಗಿ ಇದನ್ನು ಎಲ್ಲವನ್ನ ಕೂಡ ನಾವು ಸರಿಯಾದ ರೀತಿಯಲ್ಲಿ ಸರಿಯಾದ ಒಂದು ಸ್ಪಷ್ಟತೆಯ ಮೂಲಕ ಅರ್ಥ ಮಾಡಿಕೊಳ್ಳುವಂಥದ್ದು ಬಹಳಷ್ಟು ಮುಖ್ಯವಾಗಿರುತ್ತೆ ಅಂತಲೇ ಹೇಳ್ತಾ ಹೋಗ್ಬೋದು. ಯಾವುದೇ ಆಚರಣೆಗಳಾಗಿರಲಿ, ಯಾವುದೇ ಒಂದು ವಿಚಾರಗಳಾಗಿರಲಿ, ಅದರ ಮಹತ್ವ ಏನು, ಅದರ ನಿಲುವುಗಳು ಏನು ಅನ್ನುವಂಥದ್ದನ್ನು ಅರಿತುಕೊಂಡ್ರೆ ಮುಂದಕ್ಕೆ ಸಂಭವಿಸುವಂತಹ ಅನಾಹುತಗಳಿಂದ ಬಹುಶಃ ನಾವು ಪಾರಾಗಬಹುದು ಅಂತ ಹೇಳ್ಬೋದು. ಇದಾಗಿರುತ್ತೆ ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.